ಅವರಿಗೆ ಅವ್ರು ಯಾವಾಗ ಮೆಸೇಜ್ ಮಾಡ್ತಾರಲ್ಲ ಅವಾಗ ನಾನು ನಿಮ್ಗೆ ತಿಳಿಸ್ತೇನೆ ಮಾತಾಜಿ. ಹಾ ಅವ್ರಿಗೆ ಕಂಟಿನ್ಯೂ ಕ್ಲಾಸ್ ತಗೊಳ್ತಾ ಇದ್ದಾರಲ್ಲ, ಅವ್ರಿಗೆ ಬಿಡುವಿಲ್ಲ ಮಾತಾಜಿ. ಅವ್ರಿಗೆ ಯಾವಾಗ ಬಿಡುವ ಆಗತ್ತ ಅವ್ರು ಮೆಸೇಜ್ ಮಾಡ್ತಾರೆ, ಅವರೇ ಹಾ ಹಾಕ್ತಾರೆ, ಗ್ರೂಪ್ ಅಲ್ಲಿ ಹಾಕ್ತಾರೆ ಅವ್ರ ಮೆಸೇಜ್. ಹಾ ಗೀತಾ ಮಾತಾಜಿ ಅವರು ಗೀತಾ ಕಮ್ಮಿ ಮಾತಾಜಿ ಈ ಟೈಮ್ ನಮ್ಗೆ ಬೇಗ ಕೊಟ್ಬಿಟ್ರಲ್ಲ ಎಲ್ಲ ಓಪನ್ ಟೆಸ್ಟ್ ಮತ್ತೆ ಇದ್ರದ್ದೆಲ್ಲ ಬೇಗ ಕೊಟ್ಬಿಟ್ಟು ನಮ್ದು ಹೌದು ಆಗೋಯ್ತು. ಹಿಂದಿನ ಹೌದು ಟೈಮ್ ಆಗ್ಲಿಲ್ಲ, ಇದೆಲ್ಲ ಆಗಿರ್ಲಿಲ್ಲ ಮಾತಾಜಿ ಇಷ್ಟು ಬೇಗ. ಹೌದು ಇಲ್ಲ ಮಾತಾಜಿ. ಫಸ್ಟ್ ಚಂದ್ರಿಕಾ ಮಾತಾಜಿನೂ ಬೇಗನೆ ಕೊಟ್ಟಿದ್ರು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಜಯ ರಾಧಾ ಮಾಧವ ಜಯ ಬಿಹಾರಿ, ಜಯ ರಾಧಾ ಮಾಧವ ಜಯ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋಧನಂದನ ವ್ರಜ ಜನರಂಜನ, ಯಶೋಧನಂದನ ವ್ರಜ ಜನರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ಹರಿ ರಾಮ, ರಾಮ ರಾಮ ಹರಿ ಹರಿ, ಹರಿ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಹರಿ,
Hari Rama, Hari Rama, Rama Rama, Hari Hari, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna,
ಕೃಷ್ಣ ಕೃಷ್ಣ ಹರಿ 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 ರಾಮ 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 ಹರಿ ಹರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ದಂಡವತ್ ಪ್ರಣಾಮ್. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಸೊ ಈಗ ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. 18ನೇ ಅಧ್ಯಾಯ ಉಪಸಂಹಾರ. ಈ ಒಂದು ಅಧ್ಯಾಯದಲ್ಲಿ ನಾವು ಭಗವಂತ ಎಲ್ಲವನ್ನು ಕೂಡ ಈಗ ಮತ್ತೆ 17 ಅಧ್ಯಾಯದಲ್ಲಿ ಅವನು ಪರಿಪೂರ್ಣವಾಗಿ ಅರ್ಜುನನಿಗೆ ತಿಳಿಸಬೇಕಾಗಿದ್ದು ಎಲ್ಲವನ್ನು ತಿಳಿಸಿದ್ದಾಗಿತ್ತು. ಈಗ 18ನೇ ಅಧ್ಯಾಯದಲ್ಲಿ ಅವನು ಮತ್ತೆ ಒಂದು ಶಿಕ್ಷಕನ ಹಾಗೆ ಎಲ್ಲವನ್ನು ಕೂಡ ಮತ್ತೆ ರೀಕಾಲ್ ಮಾಡ್ತಾ ಇದ್ದಾರೆ. ಕರ್ಮಯುಗದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ನಂತರ ಜ್ಞಾನ ಯುಗವನ್ನ ತಿಳಿಸ್ತಾ ಇದ್ದಾನೆ ಈಗ ಭಗವಂತ. ಮುಂದೆ ಭಕ್ತಿ ಯೋಗವು ಕೂಡ ಇಲ್ಲಿ ಬರುತ್ತೆ. ಈಗ ನಾವು ಹಿಂದೆ ಎಲ್ಲಿವರೆಗೂ ಬಂದಿದ್ದೀವಿ ಅಂತ ನೋಡೋಣ. ಯಾವ ಶ್ಲೋಕವರೆಗೂ ಆಗಿತ್ತು? 26ನೇ ಶ್ಲೋಕ ಮಾತಾಜಿ. 6 ಮಾತಾಜಿ. 26. ನಂದ್ರಲ್ಲಿ 28 ಅಂತ ತೋರಿಸ್ತಿದೆಯಲ್ಲ ಮಾತಾಜಿ. 28 ಹೇಳಿದ್ವಾ? ಹಾಗಿರ್ಬೋದು ಮಾತಾಜಿ. 28 ನಾನು ತಿಳ್ಕೊಂಡಿದ್ದೀನಿ 26. 28 ಇರ್ಬೋದು ಮಾತಾಜಿ. ಇಲ್ಲಿ ಆ 3 ಗುಣಗಳ ಪ್ರಭಾವಕ್ಕೆ ಒಳಪಟ್ಟಂತಹ ವ್ಯಕ್ತಿಗಳ ಬಗ್ಗೆ, ಅವರ ಒಂದು ಕಾರ್ಯದ ಬಗ್ಗೆ, ಅವರ ಒಂದು ವ್ಯಕ್ತಿ ಕರ್ತನ ಬಗ್ಗೆ, ಹೀಗೆಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಭಗವಂತ ತಿಳಿಸ್ತಾ ಇರುವಂತದನ್ನ ನಾವು ನೋಡಿದ್ವಿ. ಇದಕ್ಕೂ ಮೊದಲು ಕರ್ಮಯೋಗದ ಬಗ್ಗೆ ಕೂಡ ಭಗವಂತ ಹೇಳಿದ್ದ. ಕರ್ಮಯೋಗದಲ್ಲಿ ಸನ್ಯಾಸ ಮತ್ತೆ ತ್ಯಾಗದ ಬಗ್ಗೆ ತಿಳಿಸ್ಕೊಟ್ಟಿದ್ದ. ತ್ಯಾಗ ಅಂದ್ರೆ ಏನಂತ ಹೇಳಿದ್ದ ಭಗವಂತ? ಯಾವುದು ತ್ಯಾಗ, ಯಾವುದು? ಹರೇ ಕೃಷ್ಣ ಮಾತಾಜಿ. ಕರ್ಮ ಫಲವನ್ನು ತ್ಯಾಗ ಮಾಡುವುದು. ಕರ್ಮ ಫಲವನ್ನ ತ್ಯಾಗ ಮಾಡಿದ್ರೆ ಅದು ನಿಜವಾದ ತ್ಯಾಗ. ಯಾವುದು ಸನ್ಯಾಸ ಮಾತಾಜಿ? ಕರ್ಮವನ್ನು ತ್ಯಾಗ ಮಾಡುದು ಮಾತಾಜಿ, ಅಂದ್ರೆ ಕಾಮ್ಯ ಕರ್ಮವನ್ನು. ಕಾಮ್ಯ ಕರ್ಮ ಅಂದ್ರೆ ನಮ್ಮ ಒಂದು ವೈಯಕ್ತಿಕ ಐಹಿಕ ಭೋಗದ ಆಸಕ್ತಿ ಏನಿದೆ ಅಂತಹ ಕರ್ಮಗಳನ್ನ ಬಿಟ್ಟು ಬಿಡೋದನ್ನ ಸನ್ಯಾಸ ಅಂತ ಹೇಳಿದ. ಮತ್ತೆ ಕರ್ಮ ಏನ್ ಮಾಡ್ತೀವಿ ಅದನ್ನ ಯಾವತ್ತು ಪರಿಪೂರ್ಣವಾಗಿ ಕರ್ಮವನ್ನೇ ತ್ಯಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇಹ ಪೋಷಣೆಗೆ ಕರ್ಮ ಮಾಡ್ಲೇಬೇಕು. ಆದ್ರೆ ಕರ್ಮದ ಫಲವನ್ನ ತ್ಯಾಗ ಮಾಡೋದನ್ನ ನಿಜವಾದ ತ್ಯಾಗ ಅಂತ ಅಲ್ಲಿ ಭಗವಂತ ಹೇಳಿದ. ನಂತರ ನಾವು ನೋಡಿದ್ವಿ ಕರ್ಮದ 5 ಘಟಕಾಂಶಗಳು. ಒಂದು ಕರ್ಮ ಆಗ್ಬೇಕು ಅಂತಂದ್ರೆ 5 ವಿಚಾರಗಳು ಇರ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಯಾವುದು 5 ಘಟಕಾಂಶಗಳು ಒಂದು ಕಾರ್ಯ ಆಗೋದಕ್ಕೆ ಕಾರಣ ಆಗಿರುವಂಥವು? ದೇಹ, ಹರೇ ಕೃಷ್ಣ ಮಾತಾಜಿ, ಕರ್ತ, ಮತ್ತೆ ಆತ್ಮ, ಮತ್ತೆ ಇಂದ್ರಿಯ, ಮತ್ತೆ ಪರಮಾತ್ಮ, ಮತ್ತೆ ಪ್ರಯತ್ನ. ಹರೇ ಕೃಷ್ಣ.
ಐದು ಐದು ಅಂಶಗಳು. ಧನ್ಯವಾದಗಳು ಮಾತಾಜಿ. 5 ಅಂಶಗಳಿರ್ಬೇಕು ಅಂತ ಹೇಳಿದ. ಮೊದಲಿಗೆ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅದನ್ನ ಮಾಡೋದಕ್ಕೆ ಪ್ರಕೃತಿ ಕೊಟ್ಟಂತ ಒಂದು ದೇಹ ಬೇಕು. ಆ ದೇಹ ಅದು ಶವದ ಹಾಗೆ ಅಲ್ಲ, ಅದಕ್ಕೆ ಜೀವ ಕೂಡ ಇರಬೇಕು. ಜೀವ ಇದ್ರೆ ಸಾಲದು, ಸಾಮರ್ಥ್ಯ ಬೇಕು, ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡ್ಬೇಕು ಸರಿಯಾಗಿ. ಜೀವ ಇದೆ, ದೇಹ ಇದೆ, ಕೆಲಸ ಮಾಡೋದಕ್ಕೆ ಇಂದ್ರಿಯಗಳು ಕೂಡ ಎಲ್ಲ ಒಳ್ಳೆಯ ಸುಸ್ಥಿತಿಯಲ್ಲಿದೆ. ಆದ್ರೆ ಮಾಡೋದಕ್ಕೆ ನಾವು ಪ್ರಯತ್ನನೂ ಪಡಬೇಕು. ಪ್ರಯತ್ನ ಪಡೆದಿರ ಭಗವಂತ ಹಣೆಯಲ್ಲಿ ಬರ್ದಿದ್ದಾನೆ, ಹಾಗೆ ಅದು ತಂತಾನೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಭಗವಂತ ಕೂಡ ಯಾರಿಗೆ ಅನುಮತಿ ಕೊಡ್ತಾನೆ, ಅದ್ರಲ್ಲಿ ಯಾರಿಗೆ ಅವರ ಪ್ರಯತ್ನಕ್ಕೆ ಫಲ ಕೊಡ್ತಾನೆ ಅಂದ್ರೆ ಯಾರು ಪ್ರಯತ್ನ ಪಟ್ಟಿದಾರೋ ಅವ್ರಿಗೆ ಕೊಡ್ತಾನೆ. ಸುಮ್ಮನೆ ಪ್ರಯತ್ನನೇ ಪಡ್ತಿರೋರಿಗೆ ಭಗವಂತ ತಾನಾಗಿ ಎಲ್ಲವನ್ನು ಮಾಡೋದಿಲ್ಲ. ಅಲ್ಲಿ ನಾವು ಪ್ರಯತ್ನ ಪಟ್ಟ ಮೇಲೆ ಭಗವಂತನ ಒಂದು ಕೃಪೆಗೆ ನಾವು ಕಾಯ್ಬೇಕು. ಅಂದ್ರೆ ಭಗವಂತ ಅಲ್ಲಿ ಅನುಗ್ರಹ ಮಾಡ್ಬೇಕು. ಅವನ ಅನುಗ್ರಹ ಇಲ್ದಿರ ಯಾವುದು ಕೂಡ ಒಂದು ಕಾರ್ಯ ಅನ್ನುವಂಥದ್ದು ಜರುಗೋದಿಲ್ಲ ಅನ್ನೋದನ್ನ ನಾವು ಆ ಒಂದು ಕರ್ಮಯೋಗದಲ್ಲಿ ನೋಡಿದ್ವಿ. ನಂತರ ನಾವು ಈ ಜ್ಞಾನಯೋಗದ ಆರಂಭ ಆಗುತ್ತೆ. ಜ್ಞಾನಯೋಗದಲ್ಲಿ ನಾವು ನೋಡಿದ್ದು ವಿವಿಧ ರೀತಿಯ ಕರ್ತ ಮತ್ತೆ ಈ ವಿವಿಧ ರೀತಿಯ ಕರ್ಮ, ಹಾಗೆ ಜ್ಞಾನದಲ್ಲೂ ಕೂಡ 3 ರೀತಿಯ ರಜಗುಣ, ತಮೋ ಗುಣ ಮತ್ತೆ ಸತ್ವಗುಣದ ಜ್ಞಾನದ ಬಗ್ಗೆ ತಿಳ್ಕೊಂಡಿದ್ವಿ. ಜ್ಞಾನ, ಕರ್ಮ ಮತ್ತೆ ಕರ್ತ, ಈ 3 ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಆ ಗುಣದ ಒಂದು ಪ್ರಕೃತಿ ಗುಣದ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಯ ಜ್ಞಾನ ಅದು 3 ಸ್ವಭಾವದಲ್ಲಿ ಇರುತ್ತೆ. ಮತ್ತೆ ಕರ್ಮ ಮತ್ತೆ ಕರ್ತ ಅವರ ಒಂದು 3 ಸ್ವಭಾವಗಳಲ್ಲಿ ನಾವು ನೋಡಿದ್ವಿ. ಮೊದಲಿಗೆ ನಾವು ನೋಡಿದ್ದು ಜ್ಞಾನ, ಸಾತ್ವಿಕ ಜ್ಞಾನ ಅಂದ್ರೆ ಏನು, ಸಾತ್ವಿಕ ಜ್ಞಾನ ಅಂದ್ರೆ ಏನ್ ತಿಳ್ಕೊಂಡಿದ್ವಿ. ಸಾತ್ವಿಕ ಜ್ಞಾನ ಅಂತಂದ್ರೆ ಒಬ್ಬ ವ್ಯಕ್ತಿ ವೇದಗಳ ಮತ್ತು ಶಾಸ್ತ್ರ ವೇದಗಳ ಮತ್ತು ಶಾಸ್ತ್ರಗಳ ಅನುಗುಣವಾಗಿ ನಡೆಯುವುದು ಸಾತ್ವಿಕ ಜ್ಞಾನ. ಸಾತ್ವಿಕ ಜ್ಞಾನ ಅಂತಂದ್ರೆ ಯಾವುದೇ ಒಂದು ವಸ್ತು ಇರ್ಲಿ ಅಥವಾ ಜೀವಿ ಇರ್ಲಿ, ಯಾವುದನ್ನೇ ಕಂಡಾಗ ಅವನು ಅಲ್ಲಿ ಪರಮಾತ್ಮನ ಇರುವಿಕೆಯನ್ನ ಕಾಣ್ತಾನೆ. ಆತ್ಮ ಪರಮಾತ್ಮರ ಒಂದು ಇರುವಿಕೆಯನ್ನ ಕಾಣ್ತಾನೆ. ಅದನ್ನ ಸಾತ್ವಿಕ ಜ್ಞಾನ ಅಂತ ನೋಡ್ತೀವಿ. ರಾಜಗುಣದ ಜ್ಞಾನದಲ್ಲಿ ಅವನಿಗೆ ಆತ್ಮ ಪರಮಾತ್ಮನ ವಿಚಾರ ಗೊತ್ತಿಲ್ಲ. ಅವನು ಎಲ್ಲವನ್ನೂ ಕೂಡ ಹೇಗೆ ನೋಡ್ತಾ ಇರ್ತಾನೆ, ತನ್ನ ಸ್ವಾರ್ಥಕ್ಕಾಗಿ ಮಾತ್ರನೇ ಮಾಡ್ತಾ ಇರ್ತಾನೆ, ದೇಹದ ಭಾವನೆಯಲ್ಲಿ ಇರ್ತಾನೆ. ತಮೋ ಗುಣದಲ್ಲಿ ಇರುವಂತಹ ಜ್ಞಾನ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವನು ಪ್ರಾಣಿಗಳ ಹಾಗೆ ಜೀವನ ಮಾಡ್ತಾ ಇರ್ತಾನೆ. ಅಂದ್ರೆ ಅಲ್ಲಿ ಅವನಿಗೆ ದೇಹ ಭಾವನೆ ಅಥವಾ ಆತ್ಮದ ಪರಮಾತ್ಮನ ಇರುವಿಕೆ ಇದು ಯಾವುದು ಗೊತ್ತಿಲ್ಲ. ಅವನು ಒಂದು 2 ಕಾಲಿನ ಪ್ರಾಣಿಯಾಗಿಯೇ ಅವನು ಬದುಕು ಇರುತ್ತೆ. ಅಂದ್ರೆ ಆಹಾರ ನಿದ್ರೆ ಭಯಮೈಥುನದಲ್ಲಿ ಕಳೀತಾ ಇರ್ತಾನೆ. ಅಂತಹ ಜ್ಞಾನವನ್ನ ತಮೋ ಗುಣದ ಜ್ಞಾನ ಅಂತ ನೋಡಿದ್ವಿ. ನಂತರ ಕರ್ಮ, 3 ರೀತಿಯ ಕರ್ಮ. ಸಾತ್ವಿಕ ಕರ್ಮ ಅಂದ್ರೆ ಏನು, ಸಾತ್ವಿಕ ಕರ್ಮ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ. ಶಾಸ್ತ್ರಗಳಿಗೆ ಮಾತಾಜಿ. ಶಾಸ್ತ್ರಗಳನ್ನ ಮತ್ತೆ ವೇದಗಳನ್ನ ಅನುಸರಿಸುವಂತದ್ದು, ಮತ್ತೆ ಕರ್ಮ ಫಲದಲ್ಲಿ ಆಸಕ್ತಿಯನ್ನ ತೋರಿಸದೇ ಇರುವಂತದ್ದು. ಭಕ್ತರ ಒಂದು ಗುಣ ಲಕ್ಷಣವನ್ನ ಅಲ್ಲಿ ನಾವು ನೋಡ್ತೀವಿ. ಆರಂಭಿಕ ಭಕ್ತರು ಯಾವ ರೀತಿ ಇರ್ತಾರೆ, ಅವರು ನಿಯಂತ್ರಕ ತತ್ವಗಳ ಪಾಲನೆ ಮಾಡ್ತಾರೆ. ಮತ್ತೆ ಶಾಸ್ತ್ರದಲ್ಲಿ ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಅವ್ರು ಪಾಲನೆ ಮಾಡ್ತಾರೆ. ಆದ್ರೆ ಅವರಿಗೆ ಆ ಒಂದು ಕರ್ಮದ ಫಲದಲ್ಲಿ ಆಸಕ್ತಿ ಇಟ್ಕೊಳ್ಳೋದಿಲ್ಲ. ರಜೋಗುಣದಲ್ಲಿ ಇರುವಂತಹ ಕರ್ಮ ಅವರಿಗೆ ಶಾಸ್ತ್ರದ ಅವರಿಗೆ ಸ್ವಾರ್ಥ ಅನ್ನೋದು ಇರುತ್ತೆ, ದೇಹ ಭಾವನೆಯಲ್ಲಿ ಇರ್ತಾರೆ. ಅಂದ್ರೆ ಅವರಿಗೆ ಪೂರ್ಣ ಜ್ಞಾನ ಇರೋದಿಲ್ಲ. ಅವ್ರು ಏನ್ ಅನ್ಕೋತಾರೆ, ಈ ದೇಹನೇ ಸರ್ವಸ್ವ ಅಂತ ತಿಳ್ಕೊಳ್ತಾರೆ. ಮತ್ತೆ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಕರ್ಮದ ಫಲದಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತೆ. ಅದನ್ನ ರಜೋಗುಣದ ಕರ್ಮ ಅಂತ ನೋಡಿದ್ವಿ. ತಮೋಗುಣದ ಕರ್ಮದಲ್ಲಿ
ತಮ್ಮ ಗುಣದ ವೇದ ಮತ್ತು ಕರ್ಮದಲ್ಲಿ ಶಾಸ್ತ್ರಗಳ ಅವರು ವಿರುದ್ಧ ಮಾಡುವ ಕರ್ಮ. ಎಲ್ಲವೂ ಗೊತ್ತಿರುತ್ತೆ ಆದ್ರೆ ಅವರು ಅದನ್ನ ಯಾವ್ದನ್ನ ಅನುಸರಿಸಿದ್ದಾರೆ. ಆಲಸ್ಯ ಮತ್ತೆ ಸೋಮಾರಿತನದಿಂದ ನಡೆಸ್ತಾರೆ, ಜೀವಿಸ್ತಾರೆ ಮಾತಾಜಿ. ಅಂದ್ರೆ ಅವರಿಗೆ ಇದ್ರ ಆಲಸ್ಯ ಶಾಸ್ತ್ರಗಳಿಗೆ ತದ್ವಿರುದ್ಧವಾಗಿ ಅವ್ರು ನಡ್ಕೋತಾರೆ. ಯಾವ ಕರ್ಮವನ್ನ ಮಾಡಿದ್ರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ, ಯಾವ ಕರ್ಮ ನನಗೆ ಆ ಮುಂದಿನ ಒಂದು ನರಕ ಯಾತನೆಯನ್ನ ಕೊಡುತ್ತೆ, ಅಂತಹ ಕರ್ಮಗಳನ್ನೇ ಅವರು ಮಾಡ್ತಾ ಇರ್ತಾರೆ. ಅದನ್ನ ತಮೋಗುಣದ ಕರ್ಮ ಅಂತಾನೆ, ತಾಮಸ ಕರ್ಮ ಅಂತ ನೋಡಿದ್ವಿ. ಅದೇ ರೀತಿ ಆ ಕರ್ತ ಮಾಡುವಂತಹ ವ್ಯಕ್ತಿ ಯಾರು ಸಾತ್ವಿಕ ವ್ಯಕ್ತಿ ಇದ್ದಾನೆ ಅವರ ಒಂದು ವಿಷಯದಲ್ಲಿ ಹೇಳಿದ್ರು. ಸಾತ್ವಿಕ ಕರ್ತ ಅಂದ್ರೆ ಅವನು ಯಾವ ರೀತಿ ಇರ್ತಾನೆ, ಅವನಿಗೆ ಯಾವುದೇ ಒಂದು ಆ ಜ್ಞಾನ, ಅಂದ್ರೆ ಸಾತ್ವಿಕ ಗುಣ ಇರುವಂತ ವ್ಯಕ್ತಿ ಪೂರ್ಣ ಜ್ಞಾನವನ್ನ ಹೊಂದಿರ್ತಾನೆ. ಅವನಿಗೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ತಿಳಿದಿರುತ್ತೆ. ಆ ಕಾರಣದಿಂದ ಅವನು ಯಾವತ್ತೂ ಈ ದ್ವಂದ್ವಗಳಿಗೆ ಸಿಕ್ಕೋದಿಲ್ಲ. ಸುಖ ದುಃಖ ಅಥವಾ ಜಯ ಅಪಜಯ ಇಂಥದ್ರಲ್ಲಿ ಅವನು ಸಿಕ್ಕಾಕೊಳ್ಳೋದಿಲ್ಲ. ಅವನು ಯಾವಾಗ್ಲೂ ಏನ್ ಮಾಡ್ತಾನೆ, ಎಲ್ಲವನ್ನು ಕೂಡ ಸಮಾನ ಸ್ಥಿತಿಯಲ್ಲಿ ತಗೊಳ್ತಾನೆ. ಮತ್ತೆ ಸಮಾನ ಸ್ಥಿತಿಯಲ್ಲಿ ತಗೊಳ್ತಾನೆ, ಅದೇ ಸಮಯದಲ್ಲಿ ಏನ್ ಮಾಡ್ತಾನೆ, ಏನನ್ನಾದ್ರೂ ಮಾಡ್ಬೇಕು ಅಂತಂದ್ರೆ ಅದನ್ನ ಉತ್ಸಾಹದಿಂದ ದೃಢ ನಿಶ್ಚಯದಿಂದ ಮಾಡ್ತಾನೆ. ಅಂದ್ರೆ ಅವನಿಗೆ ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲ, ಮತ್ತೆ ಅವನು ಶಾಸ್ತ್ರಗಳನ್ನ ಪಾಲನೆ ಮಾಡ್ತಾನೆ. ಅದೇ ಸಮಯದಲ್ಲಿ ಅವನು ಯಾವ ರೀತಿ ಇರ್ತಾನೆ, ಮಾಡುವಂತಹ ಕಾರ್ಯದ ಫಲದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ, ಇವಾಗ ನಮ್ಗೆ ಏನೋ ಒಂದು ಕೆಲಸ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಈಗ ನಾವೇ ಯಾರಾದ್ರೂ ಜಾಬ್ಗೆ ಹೋಗ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಸ್ಯಾಲರಿ ಕೊಟ್ಟಿಲ್ಲ ಅಂತಂದ್ರೆ ಅವರಲ್ಲಿ ಕೆಲಸ ಮುಂದುವರಿಸ್ತಾರ, ಸಂಬಳ ಸಿಕ್ಕಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರ? ಇಲ್ಲ ಮತ್ತೆ ಹೋಗಲ್ಲ. ಹೋಗೋದಿಲ್ಲ. ಆದ್ರೆ ಅದೇ ಭಕ್ತಿ ಸೇವೆ ಅಂತ ದೇವಸ್ಥಾನದಲ್ಲಿ ಹೋಗಿ ಮಾಡುವಾಗ ಅಲ್ಲಿ ನಿಮ್ಗೆ ಯಾರಾದ್ರೂ ಸ್ಯಾಲರಿ ಕೊಡ್ತಾರ? ಇಲ್ಲ ಮತ್ತೆ ಆದ್ರೆ ಕೊಡಲ್ಲ. ಅಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ? ಈಗ ನೀವು ಬೇರೆಯೊಬ್ಬರ ಹತ್ರ ಸ್ಯಾಲರಿ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಆಸಕ್ತಿಯಿಂದ ಇದು ನನ್ನ ಕೆಲಸ ಅಂತ ಹೇಳಿ ಮಾಡ್ತೀರಾ, ಇಲ್ಲಿ ದೇವಸ್ಥಾನದಲ್ಲಿ ಮಾಡುವಾಗ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಕೆಲಸ ಮಾಡ್ತೀರಾ? ದೇವಸ್ಥಾನದಲ್ಲಿ ಪ್ರೀತಿಯಿಂದ ಮಾಡ್ತೇವೆ ಮಾತಾಜಿ. ನಮಗೆ ಸೇರಿದವರು ಅನ್ನುವಂತ ಭಾವ ಇರುತ್ತೆ ಭಗವಂತನಿಗೆ ಮಾಡುವಾಗ. ಸೊ ಶರಣಾಗತಿಯ ಭಾವದಿಂದ. ಅಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ, ನನ್ಗೆ ಏನು ಎಷ್ಟು ಸಿಗುತ್ತೆ, ಏನು ಹಣ ಸಿಗುತ್ತೆ, ಸ್ಯಾಲರಿ ಜಾಸ್ತಿ ಸಿಗುತ್ತಾ ಕಡಿಮೆ ಸಿಗುತ್ತಾ ಆತರ ಯೋಚನೆ ಮಾಡೋದಿಲ್ಲ. ಅದನ್ನೇ ನೀವು ಬೇರೆ ಯಾವ್ದಾದ್ರು ಒಂದು ಆಫೀಸಲ್ಲೂ ಕೆಲಸ ಮಾಡುವಾಗ ನೀವು ಕೇಳ್ತೀರಿ, ನನ್ಗೆ ಸ್ಯಾಲರಿ ಜಾಸ್ತಿ ಮಾಡಿ ಅಂತ ಹೇಳ್ತೀರಿ. ಆದ್ರೆ ಅಲ್ಲಿ ಕೆಲಸ ಮಾಡುವಾಗ ಇಷ್ಟರಿಂದ ಇಷ್ಟು ಸಮಯ ಅಂತ ಕೊಟ್ಟಿರ್ತಾರೆ, ಅಷ್ಟು ಸಮಯನೇ ಕೂತು ಮಾಡ್ತೀರಾ. ಮತ್ತೆ ಎಷ್ಟು ಕೆಲಸ ಕೊಟ್ಟಿರ್ತಾರೆ ಅಷ್ಟನ್ನೇ ಮಾಡ್ತೀರಾ. ಇನ್ನ ಬೇಕು ಮಾಡ್ಬೇಕು ಅನ್ನೋ ಒಂಥರ ಒಂದು ಆಸಕ್ತಿ ಇರುತ್ತಾ ನಿಮ್ಗೆ? ಇನ್ನ ಕೆಲಸ ಮಾಡ್ತೀನಿ, ಇಲ್ಲ ಕೊಡಿ ಮತ್ತೆ ಕೊಡಿ, ಓವರ್ ಟೈಮ್ ಮಾಡ್ತೀನಿ ಅಂತೀರಾ. ಇಲ್ಲ ಆದ್ರೆ ಇಲ್ಲಿ ಮತ್ತೆ ಭಕ್ತಿಯಲ್ಲಿ ನಿಮ್ಗೆ ಸೇವೆ ಕೊಟ್ಟಿಲ್ಲ ಅಂತಂದ್ರೆ ಅನ್ಸುತ್ತಲ್ವಾ, ಇನ್ನ ನನಗೆ ಬೇಕು, ಇನ್ನೂ ಸೇವೆ ನಾನು ಮಾಡ್ಬೇಕು ಅಂತ. ಹೌದು ಮತ್ತೆ ಸೇವೆ ಸಿಕ್ಕಿದ್ದೆ ದೊಡ್ಡ ಸೌಲಭ್ಯ ಅಂತ ಅನ್ಸುತ್ತೆ, ಭಾಗ್ಯ ಅಂತ ಅನ್ಸುತ್ತೆ ಮಾತಾಜಿ. ಸೇವೆ ಸಿಕ್ಕದೆ ಕಷ್ಟ ಸಿಕ್ಕರೆ ಇರುತ್ತೆ, ಸಾಕು. ಸೇವೆ ಸಿಕ್ಕಿದಾಗ ಏನೋ ದೊಡ್ಡ ನಾವು ಪುಣ್ಯ ಮಾಡಿದ್ದೇವೆ ಅಂತ ಅನ್ಸುತ್ತೆ. ಆ ಪುಣ್ಯ ಮಾಡಿದ್ರಿಂದ ಆ, ನಮಗೆ ಸೇವೆ ಮಾಡುವ ಭಾಗ್ಯ ಸಿಕ್ಕಿತ್ತು ಅಂತ ಅನ್ಸುತ್ತೆ. ಸೇವೆ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಸಾತ್ವಿಕ ಕರ್ತ ಯಾವ ರೀತಿ ಇರ್ತಾನೆ ಅಂತಂದ್ರೆ, ಅವನು ಏನನ್ನಾದ್ರೂ ಮಾಡ್ಬೇಕು ಅಂತಂದ್ರೆ ದೃಢ ನಿಶ್ಚಯದಿಂದ ಮಾಡ್ತಾನೆ, ಉತ್ಸಾಹದಿಂದ ಮಾಡ್ತಾನೆ. ಇದಕ್ಕೆ ಉದಾಹರಣೆಯಾಗಿ ನಾವು ಪ್ರಭುಪಾದರನ್ನ ನೋಡಿದ್ವಿ. ಅವರು ಎಷ್ಟು ಇಳಿ ವಯಸ್ಸಿನಲ್ಲಿ ಆ ದೃಢ ನಿಶ್ಚಯ ಮತ್ತೆ ಉತ್ಸಾಹ ತೋರಿಸಿದ್ರಿಂದ ನಮ್ಗೆ ಇವತ್ತು ಇಸ್ಕಾನ್ ಸಂಸ್ಥೆ ಅನ್ನುವಂಥದ್ದು ಇದೆ. ಅದರಿಂದ ನಾವು ಆ ಒಂದು ಗುರು ಶಿಷ್ಯ ಪರಂಪರೆಗೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಪ್ರಭುಪಾದರ ಒಂದು ಆ ಇಳಿ ವಯಸ್ಸಿನಲ್ಲಿ ಅವ್ರು ತೋರಿಸಿದಂತ ಉತ್ಸಾಹ ಮತ್ತೆ ದೃಢ ನಿಶ್ಚಯವೇ ಕಾರಣ. ಹೀಗೆ ಯಾರು ಸಾತ್ವಿಕ ಕರ್ತ ಇದ್ದಾನೆ ಅವನು ಆ ಯಾವುದೇ, ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಪ್ರಭುಪಾದರು ಯೋಚನೆ ಮಾಡ್ಲಿಲ್ಲ, ನಾನು ಇಷ್ಟವು ವಯಸ್ಸಾದವನು ಇಲ್ಲಿಗೆ ಬಂದಿದ್ದೀನಿ, ಏನು ಕಾರ್ಯ ಮಾಡೋದಕ್ಕೆ ಬಂದಿದ್ದೀನಿ, ಅದರಲ್ಲಿ ನಾನು ಸಕ್ಸಸ್ ಆಗ್ತೀನಾ ಫೇಲಿಯರ್ ಆಗ್ತೀನಾ ಅಂತ ಯೋಚನೆ ಮಾಡ್ಲಿಲ್ಲ. ಅವ್ರಿಗೆ ಅನ್ನಿಸ್ತಿತ್ತು ನನ್ನ ಜೊತೆಯಲ್ಲಿ ಸದಾ ಕೃಷ್ಣ ಇದ್ದಾನೆ, ನನ್ನ ಗುರುಗಳಿದ್ದಾರೆ, ಅವ್ರು ನೋಡ್ಕೋತಾ ಇದ್ದಾರೆ, ಮತ್ತೆ ನಾನ್ ಬರೀ ಪ್ರಯತ್ನ ಪಡ್ಬೇಕಷ್ಟೇ ಅಂತ ಹೇಳಿ ಅವರು ಆ ದೃಢ ನಿಶ್ಚಯ ಮತ್ತೆ ಉತ್ಸಾಹದಿಂದ ಅದನ್ನ ಮಾಡಿದ್ರು. ಅದಕ್ಕೆ ಸಾತ್ವಿಕ ಕರ್ತ ಅಂತ ಅಲ್ಲಿ ಕರೀತಾರೆ. ರಜಗುಣದ ಕರ್ತ ಅವನು ಯಾವ ರೀತಿ ಇರ್ತಾನೆ? ಲೋಭಿ ಆಗಿರ್ತಾನ ಅವನು. ಇನ್ನಿಷ್ಟು ಬೇಕು ಅಂತ. ಅವನಿಗೆ ಎಷ್ಟು ಕೊಟ್ರು ಕೂಡ ಸಾಲೋದಿಲ್ಲ. ಅಂದ್ರೆ ರಜಗುಣದ ವ್ಯಕ್ತಿ ಅವರಿಗೆ ಇರುವಂತಹ ಸ್ವಭಾವ ಏನಂದ್ರೆ ಕಾಮ, ಇನ್ನಷ್ಟು ಮತ್ತಷ್ಟು ಬಯಕೆ, ಹೆಚ್ಚು ಬಯಕೆ, ಬೇಕು ಅನ್ನುವಂಥದ್ದು. ಅದರಲ್ಲಿ ಅವನು ಯಾವಾಗ್ಲೂ ಸಕ್ಸಸ್ ಆಗ್ತಾನೆ ಅಂತ ಹೇಳಕ್ಕಾಗಲ್ಲ. ಏನಾದ್ರೂ ಸ್ವಲ್ಪ ಅದರಲ್ಲಿ ಅವನಿಗೇನಾದ್ರೂ ಸೋಲಾಯ್ತು ಅಂತಂದ್ರೆ ಅದನ್ನ ಅವನು ಸಹಿಸೋದಿಲ್ಲ, ದುಃಖದಲ್ಲಿ ಮುಳುಗ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಅವನು ಕೊಳಕ ಅಂತ ಇಲ್ಲಿ ನಾವು ನೋಡಿದ್ವಿ. ಕೊಳಕ ಅಂತಂದ್ರೆ
ಹಣ ಬೇಕು, ಆ ಹಣವನ್ನ ತಪ್ಪು ದಾರಿಯಲ್ಲಿ ಗಳಿಸುವಂಥದ್ದು, ಬೇಡದ ಅನ್ಯ ಮಾರ್ಗದಿಂದ ಹಣ ಸಂಗ್ರಹ ಮಾಡುವಂಥದ್ದು, ಆ ಕಾರ್ಯಗಳಲ್ಲಿ ತೊಡಗುವಂತಹ ವ್ಯಕ್ತಿಯನ್ನ ರಜೋಗುಣದ ಕರ್ತ ಅಂತ ಇಲ್ಲಿ ನೋಡಿದ್ದೀವಿ. ನಂತರ ತಮೋಗುಣದ ಕರ್ತ. ತಮೋಗುಣದ ಕರ್ತ ಅವನೇನ್ ಮಾಡ್ತಾನೆ? ಸೋಮಾರಿತನ, ಆಲಸ್ಯ. ಆಲಸ್ಯ, ಸೋಮಾರಿತನ. ಆದ್ರೆ ಬೇರೊಬ್ಬರನ್ನ ಹಂಗಿಸೋದು, ಆ ಆಸೆಗಳು ನೂರೆಂಟಿರುತ್ತೆ, ಆದ್ರೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ತಾನೇ ಯಾವುದೇ ರೀತಿಯ ಒಂದು ಪ್ರಯತ್ನ ಪಡೋದಿಲ್ಲ. ಆದ್ರೆ ವಿಷಾದ ಅನ್ನುವಂಥದ್ದಿರುತ್ತೆ, ಬೇರೊಬ್ಬರನ್ನ ನೋಡಿ ಅಸೂಯೆ ಪಡೋದು, ಅದೆಲ್ಲ ಇರುತ್ತೆ. ಇನ್ನೊಬ್ರು ಚೆನ್ನಾಗಿದ್ದಾರೆ ಅನ್ನೋಂಥದ್ದಿರುತ್ತೆ, ಆದ್ರೆ ನಾನು ಹಾಗೆ ಇರ್ಬೇಕು ಅನ್ನೋದಕ್ಕೆ ತಾನು ಯಾವುದೇ ಪ್ರಯತ್ನ ಪಡೋದಿಲ್ಲ, ಹಾಗೆ ಕೂತಲ್ಲಿ ಎಲ್ಲ ನಡಿಬೇಕು ಅಂತ ಯೋಚನೆ ಮಾಡುವಂಥದ್ದು. ಅಂತಹ ಒಂದು ವ್ಯಕ್ತಿನ ಮಾತಾಜಿ ಹರೇ ತಮೋಗುಣದ ಕೃಷ್ಣ. ಹಾ ಮಾತಾಜಿ. ತಾಮಸ ಕರ್ತ ಅವನು ಹಾಳಾಗ್ತಾನೆ, ಬೇರೆಯವರನ್ನು ಕೂಡ ಸರಿದಾರಿಯಲ್ಲಿದ್ದವರನ್ನು ಕೂಡ ಹಾಳು ಮಾಡ್ತಾನೆ ಮಾತಾಜಿ, ಅಲ್ವಾ ಮಾತಾಜಿ? ಹೌದು ಮಾತಾಜಿ. ತಮೋಗುಣದಲ್ಲಿರುವಂತವರು ಅವ್ರು ಯಾವಾಗ್ಲೂ ಅವರು ಕೂಡ ಅಂದ್ರೆ ಈಗ ನೋಡ್ತೀವಿ ಅವ್ರ ಹತ್ರ ಎಲ್ಲ ಬೇಡದ ಹವ್ಯಾಸಗಳು ಇರುತ್ತೆ. ಮುಂದೆ ಇನ್ನ ಬರುತ್ತೆ ತಮೋಗುಣದಲ್ಲಿ ಬರುವಂತ ಸುಖದ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಾರೆ, ಅಂದ್ರೆ ಅವನಿಗೆ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಎಲ್ಲ ಬೇಕು, ಆದ್ರೆ ಅದಕ್ಕೆ ಯಾವುದೇ ಪ್ರಯತ್ನ ಮಾಡೋದಿಲ್ಲ. ಆ ಒಂದು ಸೋಮರಿತನದಿಂದ ಏನ್ ಮಾಡ್ತಾನೆ, ತನ್ನನ್ನ ತಾನು ಹಾಳು ಮಾಡ್ಕೊಳ್ತಾನೆ. ತನ್ನನ್ನ ಯಾರಾದ್ರೂ ಅವಲಂಬಿಸಿದ್ರೆ, ತನ್ನ ಪರಿವಾರದವ್ರು ಯಾರಿದ್ರೆ ಅವರೆಲ್ಲರಿಗೂ ಕೂಡ ಬರೀ ನೋವನ್ನು ಮಾತ್ರನೇ ಕೊಡ್ತಾನೆ. ಅಷ್ಟು ಸಾಲದಂತ ಸಮಾಜಕ್ಕೂ ಅಷ್ಟೇ ಅವನೊಂದು ಆ ಏನಂತ ಹೇಳ್ತಾರೆ, ದುಷ್ಟ ಕಾರ್ಯಗಳಲ್ಲಿ ತೊಡಗುವಂಥದ್ದು ಎಲ್ಲವನ್ನು ಕೂಡ ಇಂತಹ ತಮೋಗುಣದಲ್ಲಿ ಇರುವಂತವರೇ ಮಾಡೋದು. ಅಂದ್ರೆ ಅವ್ರಿಗೆ ನಾವು ನೋಡಿದ್ವಿ, ರಜಗುಣದಲ್ಲಿರುವವರೇ ಕೊಳಕ ಅಂತಂದ್ರೆ ಅವನು ಅನ್ಯ ಮಾರ್ಗದಿಂದ ಅವನು ಹಣ ಸಂಗ್ರಹಿಸೋ ಪ್ರಯತ್ನ ಮಾಡ್ತಾನೆ ಅಂತ. ಇವರು ಪಾಪ ಪುಣ್ಯವನ್ನು ಕೂಡ ನೋಡೋದಿಲ್ಲ, ಅಂದ್ರೆ ನಾನು ಮಾಡೋದ್ರಿಂದ ನನ್ಗೆ ಕರ್ಮದ ಪ್ರತಿಕ್ರಿಯೆಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ಅವ್ರು ಯೋಚನೆ ಮಾಡೋದಿಲ್ಲ. ಈ ಕ್ಷಣಕ್ಕೆ ನಾನು ಅನ್ಕೊಂಡಿದ್ ನಡಿಬೇಕು ಅಂತಂದ್ರೆ ಯಾರಿಗೆ ನೋಯಿಸಿ ಯಾರಿಗೆ ಏನಾದ್ರೂ ಪರವಾಗಿಲ್ಲ, ಕಳ್ಳತನ ಮಾಡಿದ್ರು ಸರಿ ಅಥವಾ ಕೊಲೆ ಮಾಡಿದ್ರು ಸರಿ ಪರವಾಗಿಲ್ಲ, ತಾನು ಸುಖವಾಗಿರ್ಬೇಕು ಅನ್ನುವಂಥದ್ದನ್ನ ಅಷ್ಟೇ ಬಯಸ್ತಾರೆ. ಆ ರೀತಿ ತಮೋಗುಣದ ಜನ ಅವರು ಸಮಾಜಕ್ಕೂ ಕೂಡ ಒಳ್ಳೆದನ್ನ ಮಾಡೋದಿಲ್ಲ. 29ರಿಂದ ನಾವು ಮುಂದುವರಿಸ್ಬೇಕಿತ್ತು. ಹರಿಕೃಷ್ಣ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ವೇದಂ ತತಶ್ಚೈವ ಗುಣಾಸ್ತ್ರಿವಿಧಂ ಜನ ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಅನುವಾದ ಶ್ರೀಲಪ್ರಪಾದರಿಂದ ಶ್ರೀಲಪ್ರಪಾದರು ದೇವಾಕಳಿ. ಧನಂಜಯನೇ, ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ, ದಯವಿಟ್ಟು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಧನಂಜಯನೇ ಅಂದ್ರೆ ಆಮ್, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಅರ್ಜುನನನ್ನ ಯಾಕೆ ಧನಂಜಯ ಅಂತ ಕರೀತಾ ಇದ್ದಾರೆ ಅಂತ? ಹರೇ ಕೃಷ್ಣ ಮಾತಾಜಿ. ಧನುರ್ವಿದ್ಯೆಯಲ್ಲಿ ರಾಜೇಶ್ ನಿಪುಣನಾಗಿರುವ. ಆ ಧನು ಹರೇ ಕೃಷ್ಣ ಮಾತಾಜಿ. ಧನುರ್ವಿದ್ಯೆಯಲ್ಲಿ ಅಲ್ಲ ಮಾತಾಜಿ, ಧನುರ್ವಿದ್ಯೆ ಅವನು ಅಲ್ಲ, ಧನ ಅಂದ್ರೆ ಧನವನ್ನು ಇಲ್ಲಿ ತಕೊಂಡು ಹಣ, ಬರ್ತಾ ಇದ್ದಾನೆ. ಹಣ ಮಾತಾಜಿ. ಅವನು ರಾಜಸೂಯ ಯಾಗ ಸಂಪತ್ತು. ಅದೇ ಹಲವಾರು ಯಾಗಗಳ ಸಂದರ್ಭದಲ್ಲಿ ಹಣದ ಅಗತ್ಯ ಇದ್ದಾಗ ಅದು ಯುದ್ಧ ಮಾಡಿ ಗೆದ್ದು ಬಿಟ್ಟು ಅದನ್ನು ಪೂರೈಕೆ ಮಾಡ್ಕೊಟ್ಟಿದ್ದಾನೆ ಯುಧಿಷ್ಠಿರನಿಗೆ ಯಾಗಕ್ಕೆ ಬೇಕಾಗಿ. ಅದಕ್ಕೆ ಆ ಧನವನ್ನು ಸುರಿತಾ ಇದ್ದ, ಅದಕ್ಕೆ ಅವನಿಗೆ ಧನವನ್ನು ಗೆದ್ದವನು ಧನಂಜಯ ಅಂತ ಹೆಸರು ಬಂತು ಮಾತಾಜಿ. ಹರೇ ಹೌದು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದಕ್ಕೂ ಮೊದಲು ಒಬ್ಬ ರಾಜ ಇದ್ದ ಅಂತ ಹೇಳ್ತಾರೆ. ಅವನು ಅದಕ್ಕಾಗಿ ಸಂಪತ್ತನ್ನ ಸೇರಿಸ್ತಾ ಇದ್ದ. ಮತ್ತೆ ಆ ಸಂಪತ್ತು ಎಷ್ಟರ ಮಟ್ಟಿಗೆ ಸೇರಿಸಿಟ್ಟಿದ ಅಂತಂದ್ರೆ ಅವನು ಚಿನ್ನದ ಪಾತ್ರೆಗಳಲ್ಲಿಯೇ ಅವನು ಬಂದಂತ ಬ್ರಾಹ್ಮಣರಿಗೆ ಆ ಒಂದು ಉಡುಗೊರೆಗಳನ್ನು ಕೂಡ ಕೊಡ್ತಾ ಇದ್ದ ಅಂತ. ಅಲ್ಲಿ ಬಂದಂತವ್ರು ಅದನ್ನು ಚಿನ್ನದ ಪಾತ್ರೆಗಳನ್ನ ಬಳಸಿ ಅವರು ಆಹಾರ ಸೇವನೆ ಮಾಡಿ ಅವ್ರು ಇನ್ನಷ್ಟು ಎತ್ಕೊಂಡು ಮನೆಗೆ ಹೋಗ್ತಿದ್ರು. ಆದ್ರೂ ಕೂಡ ಅವರಿಂದ ಎತ್ಕೊಂಡು ಹೋಗಕ್ಕಾಗದಿದ್ದಂತಹ ಒಂದು ಚಿನ್ನದ ಪಾತ್ರೆಗಳು, ಸಾಮಗ್ರಿಗಳನ್ನ ಅವ್ರು ಏನ್ ಮಾಡ್ತಾ ಇದ್ರೆ, ಒಂದ್ ಕಡೆ ಈಗ ನಾವು ಯಾವ್ದಾದ್ರು ಒಂದು ಫಂಕ್ಷನ್ ಅಂದ್ರೆ ಎಲ್ಲಾದ್ರೂ ಒಂದು ದೇವಸ್ಥಾನ ಅಥವಾ ಯಾವ್ದಾದ್ರು ಒಂದು ಅಹ್ ಅನ್ನದಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಊಟ ಮಾಡ್ಬಿಟ್ಟು ಪೇಪರ್ ಪ್ಲೇಟ್ಸ್ ಅಥವಾ ಇನ್ನೇನೋ ಕಪ್ಸ್ ಇದ್ರೆ ಒಂದ್ ಕಡೆ ಗುಡ್ಡೆ ಕಸದಲ್ಲಿ ಬಿಸಾಕಿ ಹೋಗ್ತಾರಲ್ಲ, ಹಾಗೆ ಬಿಸಾಕಿ ಹೋಗಿದ್ರಂತೆ ಆ ಚಿನ್ನದ ಪಾತ್ರೆಗಳ ಲೋಟಗಳನ್ನ. ಅದು ದೊಡ್ಡ ಬೆಟ್ಟದ ಹಾಗೆ ಇತ್ತಂತ. ಅದನ್ನ ಹೋಗಿ ಕೃಷ್ಣ ಅರ್ಜುನನಿಗೆ ತೋರಿಸ್ತಾನೆ, ಇಂಥ ಒಂದು ಜಾಗದಲ್ಲಿ ನಿನಗೆ ಬಂಗಾರ ಅನ್ನುವಂಥದ್ದು ಯಥೇಚ್ಛವಾಗಿ ಸಿಗುತ್ತೆ. ಒಬ್ಬ ರಾಜ ಅವನು ಮಾಡಿದಂತಹ ಒಂದು ಯಜ್ಞಕ್ಕೆ ಇಷ್ಟೊಂದೆಲ್ಲ ಆ ಚಿನ್ನದ ವಸ್ತುಗಳನ್ನ ಬಳಸಿದ್ದ. ಅದನ್ನೆಲ್ಲ ಜನ ತಗೊಂಡು ಹೋಗಿದ್ರು, ತಗೊಂಡು ಹೋಗಕ್ಕಾಗ್ದಿರ ಅಲ್ಲಿ ಬಿಸಾಡಿ ಕೂಡ ಹೋಗಿದ್ರು ಅಂತ. ಅದನ್ನೆಲ್ಲ ಸಂಗ್ರಹ ಮಾಡಿ ಅವರು ಒಂದು ಯಜ್ಞವನ್ನ, ರಾಜಸೂಯ ಯಜ್ಞವನ್ನ ಮಾಡುವಾಗ
ಯುಧಿಷ್ಠಿರ ಮಹಾರಾಜನಿಗೆ ತಂದು ಕೊಡ್ತಾನೆ. ಆ ಕಾರಣಕ್ಕೆ ಇಲ್ಲಿ ಅವನನ್ನ ಧನಂಜಯ ಅಂತ ಕರೀತಾ ಇದ್ದಾನೆ. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ. ಅಂದ್ರೆ ತಿಳುವಳಿಕೆಯ ಮತ್ತು ದೃಢ ಸಂಕಲ್ಪ, ಈ ವಿವರವಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ದೃಢ ಸಂಕಲ್ಪ ಮತ್ತೆ ತಿಳುವಳಿಕೆ, ಈ 3 ಗುಣಗಳ ಒಂದು ಪ್ರಭಾವದಲ್ಲಿದ್ದಾಗ ಅದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಅದನ್ನ ಜ್ಞಾನ, ಜ್ಞೇಯ, ಜ್ಞಾನಿ ಅಂತ ನಾವು ನೋಡಿದ್ವಿ. ಅಂದ್ರೆ ನನ್ನ ಇಂದಿನ ಒಂದು ತರಗತಿಯಲ್ಲಿ ಇದು ಬಂದಿತ್ತು. ಜ್ಞಾನ ಅಂತಂದ್ರೆ ಈಗ ಅಡಿಗೆ ಮಾಡ್ಬೇಕು ಅಂದ್ರೆ ಅದು ಹೇಗೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ಜ್ಞೇಯ ಅಂತಂದ್ರೆ ಅದರ ಗುರಿ ಉದ್ದೇಶ ಏನಂದ್ರೆ ನನಗೆ ಹಸಿವಾಗಿದೆ, ಈಗ ನನಗೆ ಹಸಿವಾಗಿದೆ, ಆ ಹಸಿವನ್ನ ನಾನು ನೀಗಿಸ್ಕೋಬೇಕು, ಅದು ಜ್ಞೇಯ ಗುರಿ. ಮತ್ತೆ ಜ್ಞಾನಿ ಅಂತಂದ್ರೆ ಅಡುಗೆನ ಮಾಡುವಂತಹ ವ್ಯಕ್ತಿ. ಈ 3 ಇದ್ದಾಗ ಮಾತ್ರನೇ ಅದು ಕಾರ್ಯ ಅದು ನಡೆಯೋದಕ್ಕೆ ಸಾಧ್ಯ. ಇವುಗಳನ್ನು ಐಹಿಕ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ 3 ವಿಭಾಗವಾಗಿ ವಿವರಿಸಿ ಇದೇ ರೀತಿಯಲ್ಲಿ ಪ್ರಭು ಕರ್ತನ ಬುದ್ಧಿ ಮತ್ತು ದೃಢ ಸಂಕಲ್ಪಗಳನ್ನ ವಿವರಿಸುತ್ತಿದ್ದಾನೆ. ಯಾರು ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯ 3 ಗುಣದ ಪ್ರಭಾವದಲ್ಲಿ ಇರುವಂತಹ ಅವನ ಬುದ್ಧಿಯನ್ನ ಮತ್ತೆ ಅವನ ದೃಢ ಸಂಕಲ್ಪವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡ್ತಾನೆ ಆ 3 ಗುಣಗಳಲ್ಲಿ ಇದ್ದಂತಹ ವ್ಯಕ್ತಿಗಳು ಅನ್ನೋದನ್ನ ಇಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯ ಕಾರ್ಯ ಭಯಾಮಯೇ ಬಂಧಂ ಮೋಕ್ಷಂ ಚ ಯಾವೇತಿ ಬುದ್ಧಿ ಸ ಪಾತ ಸಾಧಿಸಿ. ಅನುವಾದ ಸುಲಕೃಪಾನಿಗೆ ದೇವಾಸಲಿ. ಪ್ರಾರ್ಥನೆ: ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಹರೇ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಯಾರು ಸತ್ವಗುಣದ ಬುದ್ಧಿಯನ್ನ ಹೊಂದಿದ್ದಾನೆ ಆ ವ್ಯಕ್ತಿಗೆ ಒಂದು ಬುದ್ಧಿ ಇರುತ್ತೆ, ಅಂದ್ರೆ ಅವನಿಗೆ ಅಲ್ಲಿ ಆ ಜ್ಞಾನ ಇರುತ್ತೆ. ಏನಂತ ಶಾಸ್ತ್ರಗಳಲ್ಲಿ ತಿಳಿಸಿದಂತಹ ವಿಚಾರಗಳ ಒಂದು ಪ್ರಜ್ಞೆ ಅವ್ನಿಗಿರುತ್ತೆ. ಅಂದ್ರೆ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದು ಕರ್ಮ, ಯಾವ್ದು ವಿಕರ್ಮ, ಯಾವ್ದು ಅಕರ್ಮ, ನಾನು ಯಾವ ಕರ್ಮವನ್ನು ಮಾಡಿದ್ರೆ ನಾನು ಅದು ಬಂಧನದಿಂದ ನನ್ನ ಬಿಡುಗಡೆಗೊಳಿಸುತ್ತೆ ಅನ್ನುವಂಥದ್ದು ಅವನಿಗೆ ಗೊತ್ತಿರುತ್ತೆ. ಅಂದ್ರೆ ಯಾವ್ದು ನಮ್ಮನ್ನ ಬಂಧಿಸುತ್ತೆ, ಯಾವ್ದು ನಮ್ಮನ್ನ ಬಿಡುಗಡೆಗೊಳಿಸುತ್ತೆ, ಯಾವ ಕರ್ಮ ಒಳ್ಳೇದು, ಯಾವ ಕರ್ಮ ನಾವು ಮಾಡಬಾರ್ದು. ಕ್ರಿಯೆ ಪ್ರತಿಕ್ರಿಯೆಗಳು ನಮ್ಮನ್ನು ಬಂಧಿಸುತ್ತವೆ. ಮಾತಾಜಿ, ಕ್ರಿಯೆ ಪ್ರತಿಕ್ರಿಯೆಗಳು ನಾವು ಮಾಡಬಾರ್ದು, ಪ್ರತಿಕ್ರಿಯಿಸಬಾರದು, ಅಂದ್ರೆ ತಟಸ್ಥವಾಗಿರಬೇಕು, ನಿರ್ದಿಷ್ಟ. ಅದನ್ನ ನಮ್ಮನ್ನ ಬಂಧಿಸುತ್ತೆ. ಅಂದ್ರೆ ಭೌತಿಕದಲ್ಲಿ ನಾವು ಆಸಕ್ತಿಯನ್ನು ತೋರಿಸ್ತೇವೆ, ಇಚ್ಛೆಯನ್ನು ತೋರಿಸ್ತೇವೆ, ಅದು ಬಂಧಿಸುತ್ತೇವೆ. ಮತ್ತೆ ಅದನ್ನ ನಾವು ತಟಸ್ಥವಾಗಿ ಇದ್ದರೆ, ಅಂದ್ರೆ ಭೌತಿಕಕ್ಕೆ ನಾವು ಇದು ಮಾಡಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದರೆ ಅದು ಬಿಡುಗಡೆ, ಅಂದ್ರೆ ಕೃಷ್ಣ ಪ್ರಜ್ಞೆಗೆ ನಾವು ಬಂದ್ರೆ ಅದು ಆ ಭೌತಿಕದಿಂದ ನಮ್ಗೆ ಬಿಡುಗಡೆ ಹೇಳುತ್ತದೆ ಸಿಗತ್ತೆ. ಮತ್ತೆ ಇದೆಲ್ಲವನ್ನು ತಿಳಿದುಕೊಳ್ಳುವುದು ಸಾತ್ವಿಕ ಜ್ಞಾನ. ಭಯ ಪಡಬಾರದು ಅಂದ್ರೆ ಇದು ಯಾವುದಕ್ಕೆ ಭಯ ಪಡಬಾರದು ಅಂದ್ರೆ ಜನ್ಮ ಮತ್ತು ಜರಾವ್ಯಾಧಿ, ಅದಕ್ಕೆ ನಾವು ಭಯ ಪಡಬಾರದು. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದರೆ ಇದರಿಂದ ಭಯದಿಂದ ನಾವು ಮುಕ್ತರಾಗ್ತೇವೆ. ಈಗ ನಾನ್ ತಿಳ್ಕೊಂಡಿದ್ದೇನೆ, ಮತ್ತೆ ಇದು ತಪ್ಪಿದೆ ಬೇರೆ ಬೇರೆ. ಇಲ್ಲ ಮಾತಾಜಿ, ಹರೇ ನಾವು 3 ಕೃಷ್ಣ ರೀತಿ. ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಕರ್ಮ ಮತ್ತೆ ವಿಕರ್ಮ ಎರಡು ಮಾಡಿದ್ರು ಕೂಡ ಅದು ನಾನೇ ಕರ್ತ ಅಂತ ಹೇಳಿ ಮಾಡಿದ್ರೆ ಬಂಧನಕ್ಕೆ ಒಳಗಾಗತ್ತೆ. ಕರ್ತೃತ್ವ ಭಾವವನ್ನು ಅರ್ಪಣಾ ಬುದ್ಧಿಯಿಂದ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗುದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮ ಅಂತಂದ್ರೆ ಪುಣ್ಯ ಸಂಪಾದಿಸುವಂಥದ್ದು, ವಿಕರ್ಮ ಅಂತಂದ್ರೆ ಮಾಡಬಾರದನ್ನ ಮಾಡುವಂಥದ್ದು. ಇದು ಎರಡೂ ಕೂಡ ನಮ್ಮನ್ನ ಬಂಧಿಸುತ್ತೆ. ನಾವು ಅಕರ್ಮ ಮಾಡಿದ್ರೆ ಅಂದ್ರೆ ಭಕ್ತಿ ಕಾರ್ಯ ಮಾಡಿದಾಗ ಮಾತ್ರ ಅದು ನಮ್ಮನ್ನ ಬಂಧನದಿಂದ ಬಿಡುಗಡೆಗೊಳಿಸುತ್ತೆ. ಹೀಗೆ ಇದನ್ನ ತಿಳಿದಂತಹ ಒಂದು ಬುದ್ಧಿ ಸಾತ್ವಿಕ ಬುದ್ಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದು ಬಂಧಿಸುತ್ತೆ ಅಂತಂದ್ರೆ ನಾನು ಏನೋ ಒಂದು ಇಚ್ಛೆ ಇಟ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ರು ಕೂಡ ಅದು ನನ್ನನ್ನು ಈ ಭೌತಿಕ ಜಗತ್ತಿಗೆ ಬಂಧಿಸುತ್ತೆ. ಆ ಮತ್ತೆ ಯಾವ್ದು ಬಿಡುಗಡೆ ಮಾಡುತ್ತೆ ಅಂತಂದ್ರೆ ನೀನ್ ಮಾಡುವ ಒಂದು ಪ್ರತಿಯೊಂದು ಕಾರ್ಯ ಕೂಡ ಅದು ಯಾವಾಗ ತ್ಯಾಗ ಸನ್ಯಾಸ ಅಂದ್ರೆ ಒಂದು ಕಾಮ್ಯ ಕರ್ಮಗಳನ್ನ ಮಾಡದಿರ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿದಾಗ, ಅಂತಹ ಕಾರ್ಯಗಳಲ್ಲಿ ತೊಡಗಿದಾಗ ಅಂತಹ ಬುದ್ಧಿ ಯಾವುದು ನಮ್ಮನ್ನ ಅಂತಹ ಕಾರ್ಯಗಳಲ್ಲಿ ತೊಡಗಿಸುತ್ತೆ ಅಂತಹ ಬುದ್ಧಿಯನ್ನ ಇಲ್ಲಿ ಸಾತ್ವಿಕ ಬುದ್ಧಿ ಅಂತ ಹೇಳಿ ಕರೀತಾ ಇದ್ದಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದಕ್ಕೆ ಪ್ರವೃತ್ತಿ ಎಂದು ಹೆಸರು. ಹೀಗೆಂದರೆ ಯೋಗ್ಯವಾದ ಕೆಲಸವನ್ನು ಮಾಡುವುದು. ಹೀಗೆ ಆದೇಶಿಸಲ್ಪಡದ ಕಾರ್ಯಗಳನ್ನು ಮಾಡಬಾರದು. ಧರ್ಮ ಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ.
ಬುದ್ಧಿಶಕ್ತಿಯಿಂದ ತಾರತಮ್ಯ ಮಾಡುವುದು ಸಾತ್ವಿಕ ಗುಣಕ್ಕೆ ಸೇರಿತು. ಅಂದ್ರೆ ಈಗ ನಮ್ಗೆ ಯಾವಾಗ ಭಗವದ್ಗೀತೆಯ ಜ್ಞಾನ ನಮ್ಮಲ್ಲಿ ಇರ್ಲಿಲ್ಲ, ಆಗ ನಾವ್ ಅನ್ಕೊಂತಾ ಇದ್ವಿ ನಾನ್ ಮಾಡ್ತಾ ಇರೋದೆಲ್ಲ ಸರಿಗೆ ಇದೆ ಅಂತ. ಯಾರಾದ್ರೂ ನಾವು ಮಾಡ್ತಾ ಇರೋದು ತಪ್ಪಂತ ತಿಳಿದಿದ್ದು ಮಾಡ್ತಾ ಇದ್ವಾ? ಅಷ್ಟರ ಮಟ್ಟಿಗೆ ಇಲ್ಲಿ ಯಾರು ಇದಿರಲ್ಲ ಅನ್ಕೊಂತೀನಿ. ಅಂದ್ರೆ ಏನೋ ಮಾಡ್ತಾ ಇದ್ವಿ, ಕಾರ್ಯ ಕೆಲಸ ಮಾಡ್ತಾ ಇದ್ವಿ. ನಾವ್ ಅನ್ಕೊಳ್ತಾ ಇದ್ವಿ ನಾನೇ ಸರಿ, ನಾನು ಕರೆಕ್ಟ್ ಆಗಿದ್ದೀನಿ, ನಾ ಮಾಡ್ತಿರೋದಕ್ಕೂ ಸರಿಯಾಗಿದೆ ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆದ್ರೆ ಅದು ಶಾಸ್ತ್ರದಲ್ಲಿ ಇದೆಯಾ, ಇದನ್ನ ಮಾಡೋದ್ರಿಂದ ನನ್ಗೇನು ಆಗತ್ತೆ, ಆತರ ಎಲ್ಲ ಯೋಚನೆ ಮಾಡ್ತಾ ಇದ್ವಿ ನಾವು ಮೊದ್ಲು. ಇಲ್ಲ ಮಾತಾಜಿ. ಶಾಸ್ತ್ರದ ಯಾವುದೇ ಒಂದು ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ, ಹಾಗಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಏನೋ ಒಂದು ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಆಮ್, ನಾ ಮಾಡ್ತಾ ಇರೋದೆಲ್ಲ ಸರಿಗಿದೆ, ಧರ್ಮ ಕಾರ್ಯ ಅಂತ ಹೇಳಿ ಮಾಡುವಂಥದ್ದು. ಆದ್ರೆ ನಾನು ಯಾರಿಗಾದ್ರೂ ಆ ಸಹಾಯ ಮಾಡಿದ್ರೆ ಒಳ್ಳೇದು. ಆ ವ್ಯಕ್ತಿ ಎಂತವನು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇನೋ ಒಂದು ಸಹಾಯ ಮಾಡಿದ್ದೀನಿ, ಅದರಿಂದ ನನ್ಗೆ ಒಳ್ಳೇದಾಗತ್ತೆ. ಅಥವಾ ಯಾವ್ದೋ ಒಂದು ಯಜ್ಞ ಪೂಜೆ ಮಾಡಿದ್ರು ಕೂಡ ಅದರಿಂದ ನನ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ವಿ. ಅಂದ್ರೆ ನನ್ಗೆ ಪುಣ್ಯ ಸಿಗುತ್ತೆ, ನಾನು ಊರ್ಧ್ವ ಲೋಕಗಳಿಗೆ ಹೋಗ್ಬೋದು, ಅಷ್ಟರ ಮಟ್ಟಿಗೆ ಮಾತ್ರನೇ ಯೋಚನೆ ಮಾಡ್ತಾ ಇದ್ವಿ. ಒಂದ್ ದೇವಸ್ಥಾನಕ್ಕೆ ಹೋದ್ರು ಸರಿ, ಅಲ್ಲಿ ಏನಾದ್ರೂ ಹರಕೆಗಳನ್ನ ಮಾಡ್ಕೊಂಡಾಗ್ಲೂ ಸರಿ, ಎಲ್ಲ ಲೌಕಿಕವಾದದ್ದು ಬಂಧನಕ್ಕೆ ನನ್ನನ್ನ ಸಿಲುಕಿಸುವಂತದ್ ಕಾರ್ಯಗಳನ್ನೇ ಮಾಡ್ತಾ ಇದ್ವಿ. ನಮಗೆ ಆ ವಿಚಾರನೇ ಗೊತ್ತಿಲ್ಲ. ಅಂದ್ರೆ ಇದರಿಂದ ಆಚೆಗೆ ನಾನು ಹೋಗ್ಬೇಕು, ಇದು ದುಃಖಾಲಯ, ಇಲ್ಲಿ ಜನ್ಮ ಮೃತ್ಯು ಜರಾವಯಾದಿ ಎನ್ನುವಂತಹ ಒಂದು ದುಃಖ ದೋಷಗಳು ಕ್ಲೇಶಗಳಿದೆ. ಅಂದ್ರೆ ಇಲ್ಲಿ ನಾನು ಸಂತೋಷವನ್ನ ಹುಡುಕೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ನಾನು ಇಲ್ಲಿ ಸಿಲುಕಿಕೊಳ್ಳುವಂತಹ ಕಾರ್ಯಗಳನ್ನ ಮಾಡಿದ್ರೆ ನಾನು ಸದಾ ಈ ಒಂದು ದುಃಖದಲ್ಲಿಯೇ ಮುಳುಗಬೇಕಾಗತ್ತೆ. ಮತ್ತೆ ನಾನು ಇದರಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ವಿಚಾರಗಳು ಕೂಡ ಯಾವಾಗ ನಾವು ಶಾಸ್ತ್ರಗಳ ಅಧ್ಯಯನ ಮಾಡ್ತೀವಿ ಅಥವಾ ಭಕ್ತರ ಒಂದು ಸಂಪರ್ಕಕ್ಕೆ ಬರ್ತೀವಿ, ಆಗ ಮಾತ್ರನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದನ್ನ ನಾವು ಯಾವಾಗ ಮಾಡೋದಿಲ್ಲ, ಆಗ ನಮಗೆ ಆ ಸಾತ್ವಿಕ ಬುದ್ಧಿ ಅಂತ ಅದನ್ನ ನಾವು ಕರೆಯೋದಕ್ಕೆ ಆಗೋದಿಲ್ಲ. ಅದನ್ನ ರಜೋಗುಣದ ಬುದ್ಧಿ ಅಂತ ನಾವು ಮುಂದೆ ನೋಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 31. ಯಯಾ ಧರ್ಮ ಧರ್ಮಂ ಚ ಕಾರ್ಯಂ ಅಕಾರ್ಯಂ ಮೇವ ಚ ಆಯತಾವತ್ ಪ್ರಜಾನಾತಿ ಬುದ್ಧಿ ಸಾಪಾತ ರಾಜಸಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾರ್ಥನೆ: ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಈ ಒಂದು ಭಗವದ್ಗೀತೆಯ ಜ್ಞಾನವನ್ನ ಪಡ್ಕೊಂಡಿಲ್ಲ, ಯಾರಿಗೆ ಭಗವಂತನ ಭಕ್ತಿ ಕಾರ್ಯದ ವಿಚಾರ ಗೊತ್ತಿಲ್ಲ, ಯಾರು ದೇಹವನ್ನ ಮಿಥ್ಯಾಹಂಕಾರದಿಂದ ತಪ್ಪು ಒಂದು ಗ್ರಹಿಕೆಯಿಂದ ದೇಹವೇ ಸರ್ವಸ್ವ ಅಂತ ಯಾರು ಯೋಚನೆ ಮಾಡ್ತಾರೆ, ಅಂತವರಿಗೆ ಈ ಒಂದು ಜ್ಞಾನದ ಒಂದು ಆ ಯಾವುದೇ ಒಂದು ವಿಚಾರ ಗೊತ್ತಿಲ್ಲ. ಅಂತವ್ರು ಏನ್ ಮಾಡ್ತಾರೆ, ಯಾವ್ದು ಧರ್ಮ ಯಾವ್ದು ಅಧರ್ಮ ಅನ್ನುವಂಥದ್ದವ್ರಿಗೆ ತಿಳಿದಿರ ತಾನ್ ಮಾಡ್ತಾ ಇರೋದೇ ಸರಿ, ಅಂದ್ರೆ ತನಗೆ ಒಳ್ಳೇದಾಗ್ತಿದೆ, ಇದರಿಂದ ನನ್ಗೇನೋ ಲಾಭ ಆಗ್ತಿದೆ ಅಂತಂದ್ರೆ ನಾ ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಡುವಂಥದ್ದು. ಇದು ಮಾಡ್ಬೇಕಾ ಮಾಡ್ಬಾರ್ದಾ, ಇದು ಮಾಡೋದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ದಿರಾ ಇದರಿಂದ ನನಗ್ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಅಂದ್ರೆ ನನ್ನ ಒಂದು ಕಾರ್ಯಕ್ಕೆ ಲಾಭ ಕೊಡುವಂತಹ ವ್ಯಕ್ತಿ ಮತ್ತೆ ಕೆಲಸ ಅದು ನನಗೆ ಒಳ್ಳೇದು, ನಾನ್ ಮಾಡುವಂತಹ ಕಾರ್ಯಕ್ಕೆ ಯಾರಾದ್ರೂ ಅಡ್ಡಿ ಆತಂಕ ಮಾಡಿದ್ರೆ ಅದು ಅವ್ರು ನಾನು ದ್ವೇಷಿಸುವಂಥದ್ದು, ಅವ್ರು ನನಗೆ ವೈರಿಗಳಾಗ್ತಾರೆ ಅಂತ. ಈ ರೀತಿಯ ಒಂದು ಮನಸ್ಥಿತಿ ಯಾರಿಗೆ ಇದೆ ಅಂತಹ ಬುದ್ಧಿಯಲ್ಲಿ ರಜೋಗುಣದ ಬುದ್ಧಿ ಅಂತ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ. ಹೌದು ಹರೇ ಕೃಷ್ಣ. ಶ್ಲೋಕ 32. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾರ್ಥನೆ: ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ತಮೋಗುಣದ ಬುದ್ಧಿ ಅಂದ್ರೆ ಏನು ಅಂತೇಳಿ ಹೇಳ್ತಾ ಇದ್ದಾರೆ. ತಮೋಗುಣದ ಬುದ್ಧಿ ಯಾವ ರೀತಿ ಇರುತ್ತೆ ಅಂದ್ರೆ, ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುವಂಥದ್ದು ಸಾತ್ವಿಕ ಬುದ್ಧಿ, ಶಾಸ್ತ್ರಗಳನ್ನ ತಿಳಿದೇ ಮಾಡುವಂಥದ್ದು
ರಜಗುಣದ ಬುದ್ಧಿ. ಆದ್ರೆ ಇವ್ರು ಹೇಗೆ ಅಂತಂದ್ರೆ ಇವ್ರು ಅತಿ ಬುದ್ಧಿವಂತರು. ಅವ್ರ ಜೊತೆ ಕೂತು ನಾವು ಆ, ವಾದ ಮಾಡಕ್ಕೆ ಹೋದ್ರೆ ನಮ್ಮನ್ನೇ ಸೋಲಿಸ್ಬಿಡ್ತಾರೆ. ಅಷ್ಟೊಂದು ಆ ತಮೋಗುಣದ ಬುದ್ಧಿಯಲ್ಲಿ ಅವರು ತುಂಬಾ ನಿಪುಣರಾಗಿರ್ತಾರೆ. ಅಂದ್ರೆ ಯಾವ್ದು ಧರ್ಮ ಇದೆಯೋ ಅದನ್ನ ಅಧರ್ಮ ಅಂತ ವಾದಿಸ್ತಾರೆ, ಯಾವ್ದು ಅಧರ್ಮನೋ ಅದನ್ನ ಧರ್ಮ ಅಂತ ಹೇಳಿ ಆ ವಾದ ಮಾಡ್ತಾರೆ. ಈಗ ನಾವು ನೋಡ್ತೀವಿ ಶಕುನಿ ಇವರೆಲ್ಲರೂ ಕೂಡ ದುರ್ಯೋಧನಾದಿಗಳಿಗೆ ಅವರು ಯಾವ ರೀತಿ ಆ ಒಂದು ಅವ್ರ ಸಂಘದಲ್ಲಿದ್ದಾಗ ಎಂತಹ ಒಂದು ಬುದ್ಧಿಯನ್ನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ರು ಅಂದ್ರೆ ಅದು ತಮೋಗುಣದ ಬುದ್ಧಿಯಾಗಿರ್ತಾ ಇತ್ತು. ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ತಾಮಸಿಕವಾದ ಬುದ್ಧಿಯು ಕೆಲಸ ಮಾಡಬೇಕಾದ ರೀತಿಗೆ ವಿರುದ್ಧವಾಗಿಯೇ ಕೆಲಸ ಮಾಡುತ್ತದೆ. ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತದೆ. ವಾಸ್ತವವಾದ ಧರ್ಮವನ್ನು ತಿರಸ್ಕರಿಸುತ್ತದೆ. ಅಜ್ಞಾನಿಗಳಾದವರು ಮಹಾತ್ಮನನ್ನು ಸಾಮಾನ್ಯ ಮನುಷ್ಯನೆಂದು, ಸಾಮಾನ್ಯ ಮನುಷ್ಯನೆಂದು ಮಹಾತ್ಮನೆಂದು ತಿಳಿಯುತ್ತಾರೆ. ಸತ್ಯವನ್ನು ಅಸತ್ಯವೆಂದು ಮತ್ತು ಅಸತ್ಯವನ್ನು ಸತ್ಯ ಎಂದು ಸ್ವೀಕರಿಸುತ್ತಾರೆ. ಅವರು ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ತಪ್ಪು ದಾರಿಯನ್ನೇ ಹಿಡಿಯುತ್ತಾರೆ. ಆದುದರಿಂದ ಅವರದು ತಾಮಸಿಕ ಬುದ್ಧಿ. ಅಂದ್ರೆ ಭಗವಂತ ಭೂಮಿ ಮೇಲೆ ಬಂದಾಗ ಆ ಭಗವಂತನನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳುವಂಥದ್ದು ಈ ಮಾಯಾವಾದಿಗಳು. ಅಂದ್ರೆ ಅವನು ನಮ್ಮ ಹಾಗೆಯೇ ಮನುಷ್ಯ. ಅವನು ಕೆಲವೊಂದು ವಿಶೇಷ ಒಂದು ಜ್ಞಾನವನ್ನು ಪಡೆದಿದ್ದ, ಕೆಲವೊಂದು ತಪಸ್ಸನ್ನ ಮಾಡಿದ್ದ, ಅಥವಾ ಕೆಲವೊಂದು ಶಕ್ತಿಗಳನ್ನ ಹೊಂದಿದ್ದ. ಆ ಕಾರಣದಿಂದ ಅವನು ಭಗವಂತನಾದ ಅಂತ ಹೇಳುವಂಥದ್ದು. ಮತ್ತೆ ಯಾರು ನಿಜವಾದ ಮಹಾತ್ಮರು, ಈಗ ನಾವು ನೋಡ್ತೀವಿ ಅನೇಕ ಕಡೆ ಈ ಒಂದು ಕಲಿಯುಗದಲ್ಲಿ ಯಾವ ರೀತಿ ಇರ್ತಾರೆ ಜನ ಅಂದ್ರೆ, ಸಾಧು ಸಂತರು ಯಾರಾದ್ರೂ ಕಂಡ್ರೆ ಅವರನ್ನ ಅಂದ್ರೆ ದ್ವೇಷಿಸ್ತಾರೆ, ಅವರನ್ನ ಕಂಡ್ರೆ ದ್ವೇಷಿಸ್ತಾರೆ. ಮತ್ತೆ ಯಾರು ನಿಜವಾದ ಸಮಾಜ ಘಾತಕರು ಇರ್ತಾರೆ ಅವರನ್ನು ಮಹಾತ್ಮ ಅಂತ ಕರೀತಾರೆ. ಸಮಾಜಕ್ಕೆ ಆ ಬೇಕಾದಷ್ಟು ಏನು ಕಷ್ಟಗಳಿಗೆ ಅಥವಾ ಇನ್ನಿನ ಒಂದು ದುರಂತವಾದ ಒಂದು ವಿಷಯಗಳಿಗೆ ಕಾರಣ ಆಗಿರ್ತಾನೆ, ಅವನನ್ನ ಮಹಾತ್ಮ ಅಂತ ಕರೀತಾರೆ. ಆದ್ರೆ ನಿಜವಾದ ಮಹಾತ್ಮ ಯಾರಿದ್ದಾನೋ ಅವನನ್ನ ಅವರು ಎಲ್ಲಾದ್ರೂ ಕಂಡ್ರೆ ಕಲ್ಲಿನಿಂದ ಹೊಡೆಯುವಂಥದ್ದು, ಅವರನ್ನ ಹೀಯಾಳಿಸುವಂಥದ್ದು, ಅವರಿಗೆ ನೋಯಿಸುವಂಥದ್ದು, ಅಂತಹ ಕಾರ್ಯಗಳಲ್ಲಿ ತೊಡಗ್ತಾರೆ. ಅದೆಲ್ಲವೂ ಕೂಡ ತಮೋ ಗುಣವನ್ನ ತೋರಿಸುತ್ತೆ. ಅಂದ್ರೆ ಈ ಒಂದು ಕಲಿಯುಗದಲ್ಲಿ ಎಲ್ಲರೂ ಕೂಡ ತಮೋ ಗುಣದಲ್ಲಿಯೇ ಇರ್ತಾರೆ. ಆ ಕಾರಣದಿಂದ ಇಂತಹ ಒಂದು ಸಮಾಜದ ಒಂದು ಸ್ಥಿತಿಯನ್ನ ನಾವು ನೋಡ್ತೀವಿ. ಅವ್ರೇನ್ ಮಾಡ್ತಾರೆ, ಪರಮಾತ್ಮನ ವಿಷಯವನ್ನ ಹೇಳಿದ್ರೆ ಅವ್ರಿಗೆ ಅದು ಬೂಟಾಟಿಕೆ ಅಂತ ಹೇಳ್ತಾರೆ. ಆದ್ರೆ ಯಾವುದು ನಿಜವಾದ ಒಂದು ಈಗ ನಾವು ನೋಡ್ತೀವಿ ರಾಜಕಾರಣಿಗಳು, ಅವರಲ್ಲಿ ಎಷ್ಟೆಷ್ಟೇ ಸುಳ್ಳು ಹೇಳಿದ್ರು ಕೂಡ ಅದನ್ನ ತುಂಬಾ ಕುರುಡರ ಹಾಗೆ ಒಪ್ಕೊಳ್ತಾರೆ. ಕುರುಡರ ಹಾಗೆ ಒಪ್ಪಿಕೊಂಡು ಅಂತವರಿಗೆ ಮತವನ್ನ ಕೊಟ್ಟು ಅಂತವರನ್ನ ಜಯಿಸೋ ಹಾಗೆ ಮಾಡ್ತಾರೆ. ಅದೇ ಯಾವ್ದಾದ್ರು ಒಂದು ಭಗವಂತನ ವಿಷಯ ಅಥವಾ ಯಾರಾದ್ರೂ ಮಹಾತ್ಮನ ವಿಷಯ ಹೇಳಿದ್ರೆ ಸುಳ್ಳು ಅಂತ ವಾದಿಸ್ತಾರೆ. ಹೀಗೆ ಇದೆಲ್ಲವೂ ಕೂಡ ತಾಮಸಿಕ ಬುದ್ಧಿ ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರಿ ಕೃಷ್ಣ ಮಾತಾಜಿ. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೀನಾಂ ವಿಚಾರೇಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಅನುವಾದ ಶ್ರೀಲ ಪ್ರಪಾದಕ್ಕೆ ಪ್ರಾರ್ಥನೆ. ಮುರಿಯಲಾಗದ ಸಂಕಲ್ಪ. ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಎಲ್ಲರಿಗೂ ನಾವು ಬುದ್ಧಿಯ ವಿಚಾರವಾಗಿ ನೋಡಿದ್ವಿ. ಈಗ ಸಂಕಲ್ಪ ಅಂತಂದ್ರೆ ನಮ್ಮ 18 ದಿನದ ಭಗವದ್ಗೀತೆ ಕ್ಲಾಸ್ ಅಲ್ಲಿ ಪ್ರಾರಂಭದಲ್ಲಿ ಸಂಕಲ್ಪ ಮಾಡಿಸ್ತಾರೆ. ಅಂದ್ರೆ ಎಲ್ಲರೂ ಕೂಡ 18 ದಿನಗಳನ್ನ ಅಂದ್ರೆ 18 ಅಧ್ಯಾಯಗಳನ್ನ ಪರಿಪೂರ್ಣವಾಗಿ ನಾವು ಪ್ರತಿದಿನ ಕೇಳ್ತೇವೆ ಅಂತ ಸಂಕಲ್ಪವನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಹೇಳ್ತಾ ಇದ್ರೆ ಸಂಕಲ್ಪ ಮಾಡೋದ್ರಲ್ಲಿ ಕೂಡ 3 ರೀತಿಯ ವ್ಯಕ್ತಿಗಳು ಯಾವ ರೀತಿ ಸಂಕಲ್ಪಗಳನ್ನ ಮಾಡ್ತಾರೆ ಅಂತ. ಸಾತ್ವಿಕ ಗುಣದಲ್ಲಿರುವಂತಹ ವ್ಯಕ್ತಿ ಮಾಡುವಂತ ಸಂಕಲ್ಪ ಅದು ದೃಢ ಸಂಕಲ್ಪ. ಮುರಿಯಲಾಗದ ಸಂಕಲ್ಪ ಅಂದ್ರೆ ದೃಢ ಸಂಕಲ್ಪ. ಅವನು ಏನೇ ಆಗ್ಬಿಡ್ಲಿ, ಎಂತದೇ ಪರಿಸ್ಥಿತಿ ಬಂದು ಬಿಡ್ಲಿ, ಅವನು ಏನಾದ್ರೂ ಒಂದು ಮಾತು ಕೊಟ್ಟಿದ್ದಾನೆ ಅಥವಾ ಅವನು ದೃಢ ನಿಶ್ಚಯ ಮಾಡಿದ್ದಾನೆ ಅಂದ್ರೆ ಅದನ್ನ ಅವನು ಮಾಡಿಯೇ ತೀರ್ತಾನೆ ಅಂತ. ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವನ್ನು ಎತ್ತಿ ಹಿಡಿಯುವ ಸಂಕಲ್ಪ. ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಅಂದ್ರೆ ಈಗ 4 ನಿಯಂತ್ರಕ ತತ್ವಗಳನ್ನ ನಾವು ಪಾಲನೆ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ನಾವು ನಿಯಂತ್ರಣವನ್ನ ಹೊಂದಬೇಕಾಗುತ್ತೆ. ಇಂತಹ ಸಂಕಲ್ಪಗಳನ್ನ ಇಲ್ಲಿ ಸಾತ್ವಿಕವಾದ ಸಂಕಲ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜಯವಾಗಲಿ. ಯೋಗವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾಧನ. ಅಂದ್ರೆ ಅಷ್ಟಾಂಗ ಯೋಗಿಗಳು ಯಾವ ಒಂದು ಸಾಕ್ಷಾತ್ಕಾರವನ್ನು ಹೊಂದುತ್ತಾರೆ? ಅಷ್ಟಾಂಗ ಯೋಗಿಗಳಿಗೆ ಯಾವ ಒಂದು ಸಾಕ್ಷಾತ್ಕಾರ ಆಗುತ್ತೆ? ಬ್ರಹ್ಮನ ಸಾಕ್ಷಾತ್ಕಾರನ, ಪರಮಾತ್ಮನ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ಭಗವಾನ್ ಬ್ರಹ್ಮ ಪರಮಾತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಯೋಗ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಮಾತಾಜಿ. ಹೃದಯದಲ್ಲಿ ಪರಮಾತ್ಮನನ್ನ ಅವರು ಸಾಯುಜ್ಯ ಕಾಣ್ತಾರೆ. ಪ್ರಕ್ರಿಯೆ. ಹೃದಯದಲ್ಲಿ ಓಕೆ, ಪರಮಾತ್ಮನನ್ನ ಓಕೆ. ಕಾಣ್ಲಿಕ್ಕಾಗಿಯೇ ಅವರು ಅಷ್ಟಾಂಗ ಯೋಗವನ್ನು ಮಾಡುತ್ತಾರೆ. ಅಂದ್ರೆ ಇಲ್ಲಿ ಬ್ರಹ್ಮನಿಗಿಂತ ಅದನ್ನೇ ಹೇಳ್ತಾ ಇದ್ದಾರೆ, ಅವರ ಯೋಗವು ಹೀಗೆ ಪರಮಾತ್ಮನನ್ನು ಅರ್ಥ ಅತ್ಯುನ್ನತ ಮಾಡಿಕೊಳ್ಳಲು ಒಂದು ಅಂತ. ಸಾಧನ. ಹಾ ಮಾತಾಜಿ. ಆದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತಂದ್ರೆ ಅಲ್ಲಿ ಅವರು ಬರೀ ಆ ಶಕ್ತಿ, ಭಗವಂತನ ಶಕ್ತಿಯನ್ನಷ್ಟೇ ಅವರು ತಿಳ್ಕೊಳ್ತಾರೆ. ಯಾರು ಪರಮಾತ್ಮ ಸಾಕ್ಷಾತ್ಕಾರ ಮಾಡಿದ್ದಾರೆ ಅವರು ಭಗವಂತನನ್ನ ಹೃದಯದಲ್ಲಿ ಕಾಣ್ತಾರೆ. ದೃಢ ಮನಸ್ಸಿನಿಂದ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ವ್ಯಾಪಾರಗಳನ್ನು ಪರಮಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ. ಅಂದ್ರೆ ಇವರು ಅಷ್ಟಾಂಗ ಯೋಗಿಗಳು. ಅವ್ರೇನ್ ಮಾಡ್ತಾರೆ? ಯಮ, ನಿಯಮ, ಏನೆಲ್ಲ ಅಷ್ಟಾಂಗ ಯೋಗದಲ್ಲಿ ಬರುತ್ತೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹೇಳಿದ್ನ 8 ಹೇಳಿದ್ನ ನಾನು. ಇಷ್ಟೆಲ್ಲ ಅವ್ರು ಮಾಡುವಂತದ್ದು ಉದ್ದೇಶ ಏನು ಅಂತಂದ್ರೆ ಭಗವಂತನ ಒಂದು ಸಮಾಧಿ ಸ್ಥಿತಿ ಅಂತ, ಅಂದ್ರೆ ಅವನನ್ನ ಪರಿಪೂರ್ಣವಾಗಿ ಆ ಒಂದು ಜ್ಞಾನವನ್ನ ಅಥವಾ ಧ್ಯಾನವನ್ನ ಭಗವಂತನಲ್ಲಿ ಕೇಂದ್ರೀಕರಿಸುವುದೇ ಆಗಿರುತ್ತೆ. ಅದನ್ನ ನಾವು ಭಕ್ತರು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಾಗ, ಅಂದ್ರೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ರೆ ಸುಲಭವಾಗಿ ಆ ಸಮಾಧಿ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ದೃಢ ಸಂಕಲ್ಪ ಸಾತ್ವಿಕವಾದದ್ದು. ಅವ್ಯಭಿಚಾರಿಣ್ಯ ಎನ್ನುವ ಮಾತು ಬಹಳ ಮಹತ್ವದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಮನಸ್ಸು ಬೇರೆ ಯಾವುದೇ ಚಟುವಟಿಕೆಯಿಂದ ವಿಚಲಿತನಾಗುವುದಿಲ್ಲ. ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಇದನ್ನ ಸೂಚಿಸುತ್ತದೆ ಅವ್ಯಭಿಚಾರಿಣಿ ಅನ್ನುವಂತಹ ವಿಚಾರವನ್ನು ಹೇಳುತ್ತೆ ಅದು. ಆದ್ರೆ ಸಾತ್ವಿಕ ಗುಣದಲ್ಲಿ ಯಾರಿದ್ದಾರೆ ಅಂತವರು ದೃಢ ಸಂಕಲ್ಪದಿಂದ ಮಾಡ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆನ ಯಾರು ಆಚರಣೆ ಮಾಡ್ತಾರೆ ಅವರನ್ನ ಸುಮೇಧಸಹ ಅಂತ ಹೇಳ್ತಾರೆ. ಅಂದ್ರೆ ಅತಿ ಬುದ್ಧಿವಂತರು ಅಂತ. ಅವ್ರು ಯಾವ ರೀತಿ ಮಾಡ್ತಾರೆ? ಸದಾ ಭಗವಂತನ ಸ್ಮರಣೆಯಲ್ಲಿ ಪ್ರತಿಯೊಂದು ಭಕ್ತಿ ಕಾರ್ಯಗಳನ್ನ, ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಹೀಗೆ ಅವರು ಭಗವಂತನ ಭಕ್ತಿಯನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಷಯದಲ್ಲಿ ಅವರ ಒಂದು ಬುದ್ಧಿಯನ್ನ, ಮನಸ್ಸನ್ನ ಅವರು ನೆಲೆಸುವ ಹಾಗೆ ಮಾಡೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಂಕಲ್ಪ ಏನಿದೆ, ಇಂತಹ ಒಂದು ದೃಢ ನಿಶ್ಚಯ ಅವ್ರು ಏನ್ ಮಾಡ್ತಾರೆ? ಅದನ್ನ ಸಾತ್ವಿಕ ಸಂಕಲ್ಪ ಅಂತಾನೆ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹೇಳಿ ಮತ್ತೆ. ಯಯಾ ತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಆ ದೃಢ ಸಂಕಲ್ಪ ಅನ್ನುವಂಥದ್ದು ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿಸಿದ್ರೆ ಅದು ಸಾತ್ವಿಕ ಸಂಕಲ್ಪ. ಇಲ್ಲಿ ಈ ವ್ಯಕ್ತಿ ಅಂದ್ರೆ ಆ ಕಾಯ, ವಾಚ, ಮನಸ್ಸ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ತನ್ನ ಪ್ರತಿಯೊಂದನ್ನು ಕೂಡ ತನ್ನ ಇಂದ್ರಿಯ ಬಯಕೆಗಳಿಗಾಗಿ ಮಾತ್ರನೇ ತೊಡಗಿಸುವಂತದನ್ನ ರಜೋಗುಣದ ಒಂದು ಸಂಕಲ್ಪ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಾರು ರಜೋಗುಣದಲ್ಲಿದ್ದಾರೆ ಅವರು ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟುಕೊಂಡಿರ್ತಾರೆ. ಏನಾದ್ರೂ ಒಂದು ಧರ್ಮ ಕಾರ್ಯ ಮಾಡಿದ್ರು ಕೂಡ ಅದರಿಂದ ನನಗೇನ್ ಲಾಭ? ಮತ್ತೆ ಆರ್ಥಿಕ ಬೆಳವಣಿಗೆ ಅಂತಂದ್ರೆ ಅವರು ಬಿಸ್ನೆಸ್ ಮಾಡುವಂಥದ್ದು. ಎಷ್ಟು ಎಷ್ಟು ಸಿಗುತ್ತೆ ನನಗಿನ್ನ, ಅದರಿಂದ ನಾನು ಅದರಿಂದ ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು ಅನ್ನುವಂಥದ್ದು. ಮತ್ತೆ ಅದನ್ನೆಲ್ಲ ಬಳಸಿ ಅವ್ರು ಮಾಡೋದ್ ಕೊನೆಗೆ ಏನಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗುವಂಥದ್ದು. ಅಂತಹ ಒಂದು ಸಂಕಲ್ಪವನ್ನ, ಅದಕ್ಕಾಗಿ ಅವನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದನ್ನ ಇಲ್ಲಿ ರಜಗುಣದ ಸಂಕಲ್ಪ ಅಂತಲ್ಲಿ ಕರಿತಾ ಇದ್ದಾರೆ. ಧಾರ್ಮಿಕ, ಆರ್ಥಿಕ ಚಟುವಟಿಕೆಗಳು ಯಾವಾಗಲೂ ಕರ್ಮ ಫಲಾಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಅದರಿಂದ ನನಗೆ ಏನಾಗುತ್ತೆ, ಏನು ಸಿಗುತ್ತೆ ಅನ್ನುವಂಥದ್ದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ದೇಹ ಭಾವನೆಯಲ್ಲಿಯೇ ಇರ್ತಾನೆ. ಅಂದ್ರೆ ತಾನು ಅನ್ನುವಂಥದ್ದು ದೇಹ, ತನ್ನ ತನ್ನ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮತ್ತೆ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು
ಏನು ಆ, ಈಗ ಅವನ ಮನೆ ಇರ್ಬೋದು, ಅವನ ಆಸ್ತಿ ಇರ್ಬೋದು, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಇದೆಲ್ಲ ನನ್ನದು ನನ್ನದು ಅಂತ ಯಾರು ಅನ್ಕೋತಾ ಇರ್ತಾನೆ ಅಂತವ್ರು ಇಂದ್ರಿಯ ಭೋಗದಲ್ಲಿಯೇ ತೊಡಗ್ತಾ ಇರ್ತಾನೆ. ಮತ್ತೆ ಅದಕ್ಕಾಗಿಯೇ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಯಾವ ಕೆಲಸ ಮಾಡಿದ್ರೆ ಏನ್ ಮಾಡಿದ್ರೆ ನನಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಹ ಕಾರ್ಯದಲ್ಲಿಯೇ ತನ್ನ ಒಂದು ಬದುಕನ್ನ, ತನ್ನ ಪ್ರಾಣವನ್ನ, ತನ್ನ ಇಂದ್ರಿಯಗಳನ್ನ, ಮನಸ್ಸನ್ನ ಎಲ್ಲವನ್ನೂ ಕೂಡ ಅದರಲ್ಲೇ ತೊಡಗಿಸ್ತಾನೆ. ಅಂತಹ ಕಾರ್ಯಗಳು ಮಾಡೋದಕ್ಕೆ ಅವನು ಆಮ್, ತನ್ನ ಇಡೀ ಬದುಕನ್ನ ಅದರಲ್ಲಿಯೇ ಆ ಕಳೀತಾನೆ. ಹರೇ ಕೃಷ್ಣ ಮಾದೇವಿ. ಹರೇ ಕೃಷ್ಣ ಮಾತಾಡ್ರಿ. ಮ್ಯೂಟ್ ಅಲ್ಲಿ ಹೋಗ್ಬಿಟ್ಟಿದೆ ಮತ್ತೆ ಅವ್ರದ್ದು. ಅಲ್ಲ ಅವ್ರು ಮೆಟ್ಟಿಲು ಸ್ಟಾರ್ಟಿಂಗ್ ನೀವು ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ಅಲ್ಲ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡ್ರಿ. ಒಂದೇ ನಿಮಿಷ ಮಾತಾಜಿ, ನೆಟ್ವರ್ಕ್ ಇಶ್ಯೂಸ್ ಆಯ್ತು ಅನ್ಸುತ್ತೆ. ಭರತ ಮಾತಾಜಿ, ನೀವು ಹ್ಯಾಂಡ್ ರೈಸ್ ಕೊಡಿ ಮಾತಾಜಿ. ನಾನು ನಿಮ್ಮನ್ನು ಕೋಪೋಸ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಸಿಕ್ಕಿದ್ರೆ ಮಾತಾಜಿ. ಶ್ಲೋಕ 35. ಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಚ್ಯಂತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಅನುವಾದ ಪ್ರಭಾದ್ರಿಗೆ ಜಯವಾಗಲಿ. ಪ್ರಾರ್ಥನೆ: ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದುದು. ತಮೋಗುಣದ ಸಂಕಲ್ಪ ಅಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಲ್ಲಿ ಬರೀ ಇರುವಂತದ್ದು ಕನಸು ಕಾಣುವಂಥದ್ದು, ಕೂತಲ್ಲಿಯೇ ಕನಸು ಕಾಣುವಂಥದ್ದು, ನಿಜವಾಗಿಯೂ ಯಾವುದೇ ಒಂದು ಕೆಲಸದಲ್ಲಿ ತೊಡಗದೇ ಇರುವಂಥದ್ದು. ಮತ್ತೆ ಭಯ. ಯಾಕೆ ಭಯ ಅಂತಂದ್ರೆ, ತಾನೇನು ಕಷ್ಟಪಟ್ಟಿಲ್ಲ, ತನಗೇನು ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ, ಆದ್ರೂ ಕೂಡ ಅದೇ ರೀತಿ ಹೆದರ್ಕೊಳ್ಳುವಂಥದ್ದು, ನನಗೆ ಸಿಗೋದಿಲ್ಲ ಅಂತ ತಿಳಿದಿದ್ದು ಹೆದರ್ಕೊಳ್ಳುವಂಥದ್ದು, ಶೋಕ ವಿಷಾದ ಪಟ್ಕೊಳ್ಳುವಂಥದ್ದು. ಇಂತಹ ಒಂದು ಮಾಯೆ, ಇದರಿಂದ ಆಚೆ ಹೋಗದೇ ಇರುವಂತಹ ಸಂಕಲ್ಪವನ್ನ ತಮೋಗುಣದ ಸಂಕಲ್ಪ ಅಂತ ಇಲ್ಲಿ ಕರಿತಾ ಇದ್ದಾರೆ. ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ನಿರ್ಧರಿಸಬಾರದು. ಇಲ್ಲಿ ಸ್ವಪ್ನ ಎಂದರೆ ಅತಿ ನಿದ್ರೆ. ಸ್ವಪ್ನ ಕಾಣುವುದು ಯಾವಾಗಲೂ ಉಂಟು. ಸಾತ್ವಿಕ, ರಾಜಸ ಅಥವಾ ತಾಮಸ ಯಾವುದೇ ಗುಣದಲ್ಲಿಯೂ ಸ್ವಪ್ನ ಕಾಣುವುದು ಸಹಜ ಘಟನೆ. ಆದ್ರೆ ಕೆಲವರು ಅತಿ ನಿದ್ರೆಯನ್ನು ಬಿಡಲಾರರು, ಐಹಿಕ ವಸ್ತುಗಳನ್ನು ಸವಿಯುವ ಜಂಬವನ್ನು ಬಿಡಲಾರರು. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ಅವರ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳು ಹೀಗೆ ನಿರತವಾಗಿರುತ್ತವೆ. ಇಂಥವರಿಗೆ ತಾಮಸಿಕ ಸಂಕಲ್ಪವಿದೆ ಎಂದು ಭಾವಿಸಲಾಗುತ್ತದೆ. ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ನಿದ್ದೆ ಬೇಕು. 8 ಗಂಟೆ ಅದು ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಮಕ್ಕಳಿಗೆ. ಆದ್ರೆ ನಮ್ಮಂತವ್ರಿಗೆ 6 ಗಂಟೆ ನಿದ್ದೆ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ನಿದ್ದೆ ಮಾಡುವಂಥದ್ದು ಅದು ಸಹಜ. ಯಾರು ಸಾತ್ವಿಕ ಗುಣದ, ರಜಗುಣದ, ತಮಗುಣದ ಎಂಥದೇ ವ್ಯಕ್ತಿ ಆದ್ರೂ ಕೂಡ ನಿದ್ದೆ ಮಾಡ್ತಾನೆ. ಆದ್ರೆ ಈ ತಮೋಗುಣದ ವ್ಯಕ್ತಿ ಎಷ್ಟು ನಿದ್ದೆ ಮಾಡ್ತಾನೆ ಅಂತಂದ್ರೆ 10 ಗಂಟೆ 12 ಗಂಟೆ ನಿದ್ದೆ ಮಾಡ್ತಾನೆ. ಅಂದ್ರೆ ಅವನಿಗೆ ತಮೋಗುಣ, ಆ ಒಂದು ಸೋಮಾರಿತನ ಇರೋದ್ರಿಂದ, ಅವನು ಅತಿ ಆಲಸ್ಯ ಇರೋದ್ರಿಂದ ಅವನು ಏನ್ ಮಾಡ್ತಾನೆ, ಯಾವಾಗ್ಲೂ ಆ ಸೋಮಾರಿಯಾಗಿ ಕೆಲಸ ಮಾಡ್ದಿರಾ
ಹಾಗೆ ಕಾಲ ಕಳೀತಾ ಇರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಸೋಮಾರಿಗಳು ಅವ್ರು ಮಾಡುವಂತ ಸಂಕಲ್ಪ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವರಿಗೆ ಕನಸುಗಳು ಹೆಚ್ಚು ಇರುತ್ತೆ. ಅಂದ್ರೆ ನಾನು ಅದಾಗ್ಬೇಕು, ಇದಾಗ್ಬೇಕು, ನನ್ಗೆ ಇದು ಬೇಕು, ಅದು ಬೇಕು, ಎಲ್ಲ ಆಸೆಗಳು ಮನಸ್ಸಿನಲ್ಲಿ ಇದೆ. ಮತ್ತೆ ಅದನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ಶ್ರಮ ಪಡ್ದಿರ ವಿಷಾದದಲ್ಲಿಯೇ ಅವರ ಜೀವನವನ್ನ ಕಳೀತಾರೆ. ಅಂತಹ ಸಂಕಲ್ಪವನ್ನ ಇಲ್ಲಿ ತಮೋಗುಣದ ಸಂಕಲ್ಪ ಅಂತ ಇಲ್ಲಿ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 36. ಹರೇ ಕೃಷ್ಣ. ಹಾ ಮಾತಾಜಿ. ಸುಖಂ ಪ್ರಾಣಿಂದ್ರಿಯಂ ಶರಣಮೇವ ರಕ್ಷತಾಂ ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ವಿಗಚ್ಚತಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾದ. ಭರತ ಶ್ರೇಷ್ಠನೇ, ಬದ್ಧ ಆತ್ಮವು 3 ಬಗೆಗಳ ಸುಖವನ್ನು ಸವಿಯುತ್ತದೆ. ಕೆಲವೊಮ್ಮೆ ಇವುಗಳಿಂದ ಅವನ ಎಲ್ಲ ದುಃಖವು ಅಂತ್ಯಗೊಳ್ಳುತ್ತದೆ. ಇದನ್ನು ಕುರಿತು ಹೇಳುತ್ತೇನೆ ಕೇಳಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಸುಖದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಭಗವಂತ 3 ಗುಣಗಳಲ್ಲಿ ಬರುವಂತಹ ಒಂದು ಸುಖ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಅದನ್ನ ಹೇಳೋದಕ್ಕೆ ಮುಂಚೆ ಭಗವಂತ ಹೇಳ್ತಾ ಇದ್ದಾನೆ, ಸುಖ ಅನ್ನುವಂಥದ್ದು ನಮ್ಮ ದುಃಖದ ಅಂತ್ಯ ಅಂತ. ಈ ಭೌತಿಕ ಜಗತ್ತಿನಲ್ಲಿ ಸುಖ ಅಂದ್ರೆ ಏನು ಅಂತ ಯಾವ್ದಕ್ಕೆ ಹೋಲಿಸ್ತಾರೆ, ಯಾರಾದ್ರೂ ಹೇಳ್ತೀರಾ? ಸುಖ ಅಂದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಏನು ಅಂತ? ಆಸ್ತಿ ಅಂತಸ್ತು ಅವೆಲ್ಲ ಸುಖ ಅಂತ. ಅಂದ್ರೆ ದೇಹಕ್ಕೆ ಇಲ್ಲಿ ಸಂತೋಷ, ದೇಹಕ್ಕೆ ಸಂತೋಷವನ್ನು ಕೊಡುವುದು ಸುಖ. ಹೌದು. ಅಂದ್ರೆ ಇಲ್ಲಿ ಸುಖ ಅಂದ್ರೆ ಈ ದುಃಖಾಲಯದಲ್ಲಿ ಯಾವುದು ಅಂತ ಅನ್ನೋದಕ್ಕೆ ಹೋಲಿಕೆ ಕೊಡ್ತಾರೆ ಪ್ರಭುಪಾದರು. ಏನಕ್ಕೆ ಹೋಲಿಸ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಕೈದಿಗೆ ಚೆನ್ನಾಗಿ ಹೊಡಿತಾರಂತೆ, ಹೊಡೆದು ಬಿಟ್ಟು ಅವನನ್ನ ನೀರಿನಲ್ಲಿ ಮುಳುಗಿಸಿ ಮುಳುಗಿಸಿ ಎಬ್ಬಿಸ್ತಾರಂತೆ. ಅವನ ಮುಳುಗಿಸಿದಾಗ ಅವನಿಗೆ ದುಃಖ 1-2 ನಿಮಿಷ ಹೀಗೆ ಮೇಲೆತ್ತಿ ಅವನು ಒಂದು ಆಕ್ಸಿಜನ್ ಗಾಳಿ ಉಸಿರನ್ನ ಎಳ್ಕೊಂಡ ಅಂತಂದ್ರೆ ಅವ್ನು ಅನ್ಕೋತಾರಂತೆ ಇದ್ದೇ ನಿಜವಾದ ಸುಖ ಅಂತ. ಮತ್ತೆ ತಿರುಗಿ ಮುಳುಗಿಸಿ ಹೊಡಿತಾರಂತೆ. ಆದ್ರೆ ಅವನಿಗೆ ಅನಿಸುವಂಥದ್ದು ಆ ಒಂದು ಕ್ಷಣ ಮಾತ್ರ ಆ ದುಃಖದಿಂದ ನಿಜವಾದ ಸುಖ ಅಂದ್ರೆ ಅವ್ರಿಗೆ ಯಾವ್ದು ಅಂತ ಗೊತ್ತಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆನಂದ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ, ಅದರ ಯಾವುದೇ ಒಂದು ಕಲ್ಪನೆ ಇಲ್ಲ ಅವ್ರಿಗೆ. ಆದ್ರೆ ಈ ದುಃಖ ಇಲ್ಲದೆ ಇರೋದನ್ನೇ ಅವರು ಸುಖ ಅಂತ ತಿಳ್ಕೊತಾರೆ. ಎಲ್ಲಿ ದುಃಖ ಇಲ್ವೋ ಅದೇ ನಿಜವಾದ ಸುಖ ಅಂತ ಅನ್ಕೊಳ್ಳುವಂಥದ್ದು. ನಾವು ಕೂಡ ಹಾಗೆ ಅಲ್ವಾ, ಏನೋ ಒಂದು ಕಷ್ಟ ಬಂದಿರುತ್ತೆ, ಆ ಕಷ್ಟ ಅದ್ರ ಸ್ವಲ್ಪ ಕಾಲ ನಿವಾರಣೆ ಆಗಿದ್ರೆ ಸಾಕು, ಅದೇ ನಿಜವಾದ ಸುಖ ಅನ್ಕೊಂತೀವಿ. ನಿಜವಾದ ಸುಖ ಅಂತಂದ್ರೆ ಅದು ಭಗವಂತನ ಸಂಪರ್ಕದಲ್ಲಿ ಭಕ್ತಿ ಮಾಡುವಾಗ, ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರುವಾಗ ಸಿಗುವಂತಹ ಆನಂದವನ್ನ ನಿಜವಾದ ಸುಖ ಅಂತಾರೆ. ಆದ್ರೆ ಯಾರು ಭೌತಿಕ ಜಗತ್ತಿನಲ್ಲಿದ್ದಾರೆ ಅವರಿಗೆ ಅದರ ಒಂದು ರುಚಿ ಗೊತ್ತಿರೋದಿಲ್ಲ. ಈಗ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ, ದುಃಖದ ಅಂತ್ಯವನ್ನೇ ಸುಖ ಅಂತ ತಿಳ್ಕೊಳ್ಳುವಂಥದ್ದು ಅಂತ. ಹೀಗೆ 3 ಗುಣಗಳಲ್ಲಿ ಹೇಗೆ ಈ ಒಂದು ಸುಖ ಅನ್ನುವಂಥದ್ದು ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾನೆ ಭಾವಾರ್ಥದಲ್ಲಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರಭುಪಾದರಿಗೆ ಜಯವಾಗಲಿ. ಬದ್ಧ ಆತ್ಮವು ಐಹಿಕ ಸುಖವನ್ನು ಮತ್ತೆ ಮತ್ತೆ ಸವಿಯಲು ಪ್ರಯತ್ನಿಸುತ್ತದೆ. ಇದು ಚರ್ವಿತ ಚರ್ವಣ. ಚರ್ವಿತ ಚರ್ವಣ ಅಂದ್ರೆ ಏನು? ಹರೇ ಕೃಷ್ಣ. ಜಗಿಯುವುದು ಕಬ್ಬನ್ನು ಜಗಿಯೋದು. ಹಾ ಮಾತಾಜಿ. ಚರ್ವಿತ ಜಗತ್ತನ್ನೇ ಜಗಿಯೋದು ಮಾತಾಜಿ. ರುಚಿ ಬರೋದು ಕಬ್ಬು ಮಾತಾಜಿ, ಕಬ್ಬು ಹಾ ಮಾತಾಜಿ. ಕಬ್ಬು ಅಂದ್ರೆ ತಿಂತ ಇಲ್ಲಿ ತಿಂತ ರುಚಿ ಬರೋದು. ಹರೇ ಕೃಷ್ಣ. ಇಲ್ಲಿ ಯಾವ ತರ ಇದು ಚರ್ವಿತ ಚರ್ವಣ ಅಂದ್ರೆ, ಪ್ರಭುಪಾದರು ಹೋಲಿಕೆ ಕೊಡುವಂತದ್ದು ಒಂಟೆಗೆ ಹೋಲಿಕೆ ಕೊಡ್ತಾರೆ. ಈ ಒಂದು ಮರಳುಗಾಡಲ್ಲಿ ಆ ಒಂಟೆಗೆ ಸಿಗುವಂತದೆಲ್ಲ ಮುಳ್ಳು ಗಿಡಗಳು. ಆ ಮುಳ್ಳು ಗಿಡಗಳನ್ನ ತಿನ್ನುವಾಗ ಅದು ನಾಲಿಗೆಗೆ ಚುಚ್ಚಿ ರಕ್ತ ಬರ್ತಾ ಇರ್ತದಂತೆ. ಆದ್ರೆ ಆ ಒಂಟೆಗೆ ಅನ್ಸುತ್ತಂತೆ, ವಾ ಎಷ್ಟು ತುಂಬಾ ರುಚಿಯಾಗಿದೆ ಈ ಗಿಡ ಅಂತ. ಅದು ಏನು ಅದು ಸವಿತಾ ಇದೆ, ಅದು ತನ್ನದೇ ರಕ್ತ. ಹಾಗೆ ನಾವೆಲ್ಲರೂ ಮಾಡುವಂತಹ ಈ ಒಂದು ಭೌತಿಕ ಜಗತ್ತಿನ ಸುಖ ಅನ್ನುವಂಥದ್ದು ನಮ್ಮನ್ನ ನಾವೇ ಒಂದು ಜರ್ಜರಿತವಾದ ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಅಂದ್ರೆ ಈಗ ನಾನ್ ಹೇಳ್ತೀವಲ್ಲ, ಏನಾದ್ರು ನೊಣ ಅಥವಾ ಸೊಳ್ಳೆ ಕಚ್ಚಿದ್ರೆ ಅದನ್ನ ನೆವೆ ಆಗ್ತಿದೆ, ಅದನ್ನ ಗೀಚೋದೇ ಸುಖ ಅಂತ. ಎಷ್ಟರ ಮಟ್ಟಿಗೆ ಗೀಚೋದು ಅಂತಂದ್ರೆ ಅಲ್ಲಿ ರಕ್ತ ಬರ್ಬೇಕು, ಹಾಗೆ ಗೀಚುವಂಥದ್ದು ಅದು ಸುಖ ಅಂತ ತಿಳಿಯುವಂಥದ್ದು. ಅಂತಹ ಒಂದು ಸುಖವನ್ನ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಜನ ಸವಿತಾರೆ ಅಂತ. ಆದರೆ ಕೆಲವೊಮ್ಮೆ ಹೀಗೆ ಸುಖ ಪಡುವಾಗ ಮಹಾತ್ಮನೊಬ್ಬರ ಸಹವಾಸದಿಂದ ಅವನು ಐಹಿಕ ಬಂಧನದಿಂದ ಬಿಡುಗಡೆಯಾಗುತ್ತಾನೆ. ಬದ್ಧ ಆತ್ಮನು ಯಾವುದಾದರೊಂದು ಬಗೆಯ ಇಂದ್ರಿಯ ತೃಪ್ತಿಯಲ್ಲಿ ಸದಾ ನಿರತನಾಗಿ ಇರುತ್ತಾನೆ. ಆದರೆ ಸತ್ಸಂಗದಿಂದಾಗಿ ಇದು ಒಂದೇ ಅಂಶದ ಪುನರಾವರ್ತನೆ ಎಂದು ಅರ್ಥವಾಗಿ ತನ್ನ ನಿಜವಾದ ಕೃಷ್ಣ ಪ್ರಜ್ಞೆಯು ಅವನಲ್ಲಿ ಜಾಗೃತವಾದಾಗ ಅವನು ಕೆಲವೊಮ್ಮೆ ಹೀಗೆ ಪುನರಾವರ್ತನೆಗೊಳ್ಳುವ ತೋರಿಕೆಯ ಸುಖದಿಂದ ಎಚ್ಚರಗೊಳ್ಳುತ್ತಾನೆ. ಅಂದ್ರೆ ಮತ್ತೆ ಮತ್ತೆ
ಆ ನಾ ಆಗ್ಲೇ ಹೇಳಿದಾಗ ನೆವೆ ಆಗಿದೆ ಅಂತ ಗೀಚ್ತಾ ಇದ್ರೆ ಗೀಚಿದಾಗ ಏನೋ ಒಂದು ಸುಖ ಸಿಗ್ತಾ ಇದೆ, ಮತ್ತೆ ಮತ್ತೆ ಮಾಡುವಂಥದ್ದು. ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೂ ಮಾಡುವಂತಹ ಏನು ಸುಖ ಅಂತ ಅನ್ಕೊಂಡಿದೀವಿ ಅದು ಪುನರಾವರ್ತನೆ ಆಗ್ತಾ ಇರುವಂತದ್ದು. ಅಂದ್ರೆ ಮತ್ತೆ 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 ನಾವು ಮಾಡಿದ್ದನ್ನೇ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ ನಿಜವಾದ ಸುಖ ಇಲ್ಲ, ಆದ್ರೆ ಅದನ್ನ ನಾವು ಸುಖ ಅಂತ ತಿಳ್ಕೊಂಡು ಮಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ನಾವು ಭಕ್ತರ ಸಂಘಕ್ಕೆ ಬರ್ತೀವಿ, ಮತ್ತೆ ಈ ಬಂಧನದಿಂದ ಬಿಡುಗಡೆಗೊಳಿಸುವಂತಹ ಒಂದು ಮಹಾತ್ಮರ ಸಹವಾಸವನ್ನು ಮಾಡ್ತೀವಿ, ಆಗ ನಾವು ಈ ನಿಜವಾದ ಸುಖ ಅಂದ್ರೆ ಏನು, ಈಗ ನಾವು ಪಡ್ತಾ ಇರುವಂತದ್ದು ಚರಿತ ಚರ್ಮಣ ಅನ್ನುವಂಥದ್ದನ್ನ ನಾವು ತಿಳ್ಕೊತೀವಿ. ಹಾಗ ಅದನ್ನ ನಾವು ಮಾಡೋದನ್ನ ನಿಲ್ಲಿಸ್ತೀವಿ. ಹರೇ ಕೃಷ್ಣ. 37 ಶ್ಲೋಕ ಯಾರಾದ್ರು? ಹರೇ ಕೃಷ್ಣ. ಶ್ಲೋಕ ಹಾ, 37. ಯದ್ದಗ್ರೆ ವಿಷಮೀವ ಪರಿಣಾಮಿ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತ ಮಾತ್ಮ ಬುದ್ಧಿ ಪ್ರಸಾದಜಂ. ಅನುವಾದ ಶೀಲಪ್ರಪಾದವರಿಂದ ಶೀಲಪ್ರಪಾದರಿಗೆ ಜಯವಾಗಲಿ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀರಾ ಸಾತ್ವಿಕ ಸುಖಕ್ಕೆ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಂದ್ರೆ ಔಷಧಿ ನಾವು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಔಷಧಿ ತೆಗೆದುಕೊಂಡ್ರೆ ನಮಗೆ ಅದು ಗುಣ ಆಗತ್ತೆ. ಹಾಗೆ ಅತಿ ಸಿಹಿ ಅಂತ ನಾವು ಜಾಸ್ತಿ ತಿಂದ್ಬಿಟ್ರೆ ನಮಗೆ ಅದು ಹೊಟ್ಟೆ ಹಾಳಾಗತ್ತೆ, ಅದೇನಾಗತ್ತೆ, ಏನು ರೋಗ ಬರುತ್ತೆ. ಈ ಉದಾಹರಣೆ ಕೊಡ್ಬೋದು ಮತ್ತೆ. ಹಾ ಮಾತಾಜಿ. ಈಗ ಇದು ಮಾರ್ಚ್ ತಿಂಗಳು, ಅಂದ್ರೆ ಇಲ್ಲಿ ಯಾರು ತುಂಬಾ ಕಷ್ಟಪಡ್ತಾರೆ ಓದೋದಕ್ಕೆ, ಆಮೇಲೆ ಅದರಿಂದ ಅವರು ಒಳ್ಳೆ ಮಾರ್ಕ್ಸ್ ತಗೋತಾರೆ. ಯಾರು ಕಷ್ಟ ಪಡೋದಿಲ್ಲ ಅವರು ಕಡಿಮೆ ಮಾರ್ಕ್ಸ್ ತಗೋತಾರೆ. ಈ ಒಂದು ವಿಷಯವನ್ನ ತಗೋಬಹುದು. ಆದ್ರೆ ಅದು ಪ್ರಾರಂಭದ ಹಂತದಲ್ಲಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಆರಂಭದಲ್ಲಿ ಅವ್ರಿಗೆ ಅದು ವಿಷದಂತೆ ಇರುತ್ತೆ. ಆದ್ರೆ ಆಮೇಲೆ ಅದರಿಂದ ಏನಾಗುತ್ತೆ, ಒಳ್ಳೆ ಮಾರ್ಕ್ಸ್ ಸಿಕ್ಕಾಗ ಅದು ಅಮೃತದಂತೆ ಆಗುತ್ತೆ ಅಂತ. ಹಾಗೆ ಯಾರು ಭಕ್ತಿ ಕಾರ್ಯದಲ್ಲಿ ತೊಡಗ್ತಾರೆ ಅಂತವರಿಗೆ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಅಂತ ಹೇಳಿದ ಕೂಡ್ಲೆ ಅದು ಕಷ್ಟ ಅನ್ಸುತ್ತೆ, ಇಲ್ಲ ನನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಅಥವಾ ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ ಇದನ್ನೆಲ್ಲ ಬಿಡಿ ಅಂತಂದಾಗ ಅದೆಲ್ಲ ಬಿಟ್ಟು ಹೇಗೆ ಬದುಕೋದು, ಆ ತರ ಕೂಡ ಬದುಕಕ್ಕಾಗುತ್ತಾ ಅಂತ ಅನ್ಸುತ್ತೆ. ಆದ್ರೆ ಯಾವಾಗ ನಾವು ಅದನ್ನೆಲ್ಲ ಬಿಡ್ತೀವಿ, ಮತ್ತೆ ಬೆಳಗಿನ ಜಾವ 4:15ಗೆಲ್ಲ ಮಂಗಳಾರತಿಯಲ್ಲಿ ಪಾಲ್ಗೊಳ್ತೀವಿ, ಇದೆಲ್ಲ ಕೂಡ ತಪಸ್ಸು, ಇದೆಲ್ಲ ಕೂಡ ಶ್ರಮ ಇದೆ. ಈ ಶ್ರಮ ಪಡುವಾಗ ಅದು ವಿಷದಂತೆ ಅನಿಸುತ್ತೆ. ಅದು ಕ್ರಮೇಣ ಏನಾಗುತ್ತೆ, ನಮ್ಮನ್ನ ಭಗವಂತನ ಸಾಕ್ಷಾತ್ಕಾರಕ್ಕೆ, ಆ ಭಕ್ತಿಯ ಒಂದು ಪಥದಲ್ಲಿ ನಮ್ಮನ್ನ ಸಾಗೋದಕ್ಕೆ, ಮುಂದುವರಿಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಅಮೃತದಂತೆ ಆಗುತ್ತೆ. ಇದನ್ನಲ್ಲಿ ಸಾತ್ವಿಕ ಸುಖ ಅಂತ ಅಲ್ಲಿ ಕರೀತಾ ಇದ್ದಾರೆ. ಭಾವಾರ್ಥ ಪ್ರಪಾದರಿಂದ ಪ್ರಪತ್ತರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಯಲ್ಲಿ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸಲು ಮತ್ತು ಮನಸ್ಸನ್ನು ಆತ್ಮದಲ್ಲಿ ಕೇಂದ್ರೀಕರಿಸಲು ಮನುಷ್ಯನು ಅನೇಕ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಅಂದ್ರೆ ನಾವೇ ನಿಯಂತ್ರಕ ತತ್ವಗಳ ಪಾಲನೆ ಮಾಡುವಂಥದ್ದು, ಏಕಾದಶಿ ವ್ರತಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ದೇಹ ಮತ್ತೆ ಮನಸ್ಸಿನ ಮೇಲೆ ನಾವು ಮಾಡುವಂತಹ ಒಂದು ನಿಯಂತ್ರಣ. ಈ ಎಲ್ಲ ಪ್ರಕ್ರಿಯೆಯು ಬಹು ಶ್ರಮದಾಯಕ, ವಿಷದಂತೆ ಕಹಿ. ಆದರೆ ನಿಯಮಗಳನ್ನು ಯಶಸ್ವಿಯಾಗಿ ಪಾಲಿಸಿ ದಿವ್ಯ ಸ್ಥಿತಿಗೆ ಬಂದರೆ ಅವನು ನಿಜವಾದ ಅಮೃತವನ್ನು ಕುಡಿಯಲು ಪ್ರಾರಂಭಿಸುತ್ತಾನೆ ಮತ್ತೆ ಸುಖ ಪಡುತ್ತಾನೆ. ಅಂದ್ರೆ ನಾವೆಲ್ಲರೂ ಈ ಭೌತಿಕ ಜಗತ್ತಿನಲ್ಲಿ ಸುಖವನ್ನೇ ಬಯಸ್ತೀವಿ. ಆನಂದೋ ಅಭ್ಯಾಸ ಅಂತ ಹೇಳ್ತಾರೆ. ಆನಂದಮಯೋ ಅಭ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆತ್ಮದ ಲಕ್ಷಣ, ಈ ಆತ್ಮದ ನಿಜವಾದ ಲಕ್ಷಣ ಯಾವುದು? ಆತ್ಮದ ಲಕ್ಷಣ ಹರೇ ಕೃಷ್ಣ. ಆತ್ಮ ವಾಸ್ತವದಲ್ಲಿ ಏನು ಅಂತ, ಸಚ್ಚಿದಾನಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ನಾವು ಏನಾಗಿದ್ವಿ? ಭಗವಂತನ ಸೇವೆ ಅಂತ. ಹಾ, ಸಚ್ಚಿದಾನಂದ ಸ್ವರೂಪಿಗಳು. ಸಚ್ಚಿದಾನಂದ ಅಂತ. ಅದು ನಮ್ಮಲ್ಲಿ ಸದಾ ಸುಖವಾಗಿರ್ಲಿಕ್ಕೆ ನಾವು ಬಯಸುತ್ತೆ. ಹಾ, ಆತ್ಮ ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರುವಂಥದ್ದು, ಅದಕ್ಕೆ ನಾಶ ಅನ್ನುವಂಥದ್ದಿಲ್ಲ. ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ಅದು ಪೂರ್ಣ ಜ್ಞಾನವನ್ನು ಕೂಡ ಹೊಂದಿತ್ತು. ಅಲ್ಲಿ ಅದು ನಿಜವಾದ ಆನಂದದ ಒಂದು ಸವಿಯನ್ನ ಅನುಭವಿಸಿತ್ತು. ಆ ಕಾರಣದಿಂದಲೇ ಅದು ಈ ಭೌತಿಕ ಜಗತ್ತಿಗೆ ಬಂದ್ಮೇಲೂ ಕೂಡ ಆನಂದದ ಹುಡುಕಾಟದಲ್ಲಿಯೇ ತೊಡಗಿರುತ್ತೆ. ಆದ್ರೆ ಆ ನಿಜವಾದ ಆನಂದ ನಮ್ಗೆ ಯಾವಾಗ ಸಿಗುತ್ತೆ ಅಂತಂದ್ರೆ ಮತ್ತೆ ಅದರ ಒಂದು ಸ್ವರೂಪ ಸ್ಥಿತಿಗೆ ಅದು ಹೋದಾಗ. ನಮ್ಮ ನಿಜವಾದ ಸ್ವರೂಪ ಸ್ಥಿತಿ ಏನು? ಭಗವಂತನ ನಿತ್ಯದಾಸ ಹಾ,
ಜೀವೇರಿ ಸ್ವರೂಪೋ ನಿತ್ಯರಿ ಕೃಷ್ಣದಾಸ. ನಾವು ಕೃಷ್ಣನ ದಾಸರಾದಾಗ್ಲೇ ನಿಜವಾದ ಆನಂದ, ಅದು ಹಿಂದೆ ನಾವು ಏನ್ ಕಳ್ಕೊಂಡಿದ್ವಿ ಅದ್ ನಮಗ್ ಸಿಗಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಮೊದಲಿಗೆ ನಾವು ಈ ಭೌತಿಕ ದೇಹ ಭಾವನೆಯಿಂದ ಹೊರಗಡೆ ಬರ್ಬೇಕು. ಈ ದೇಹ ಭಾವನೆಯಿಂದ ಹೊರಗಡೆ ಬರ್ಬೇಕಂದ್ರೆ ಕೆಲವೊಂದು ತಪಸ್ಸುಗಳನ್ನು ನಾವು ಅಸ್ವೀಕಾರ ಮಾಡ್ಬೇಕಾಗುತ್ತೆ. ಅಸ್ವೀಕಾರ ಮಾಡುವಂತದ್ದು ನಮಗೆ ಮೊದಲಿಗೆ ಅದು ವಿಷದಂತೆ ಅನ್ಸುತ್ತೆ. ಕ್ರಮೇಣ ಯಾವಾಗ ಅದು ನಮ್ಮನ್ನ ಆ ಒಂದು ಭಗವಂತನ ಸೇವೆಯಲ್ಲಿ ಆ ಆನಂದವನ್ನ, ನಿಜವಾದ ಆನಂದ ಅನ್ನುವಂಥದ್ದು ದೇಹಕ್ಕೆ ಇಂದ್ರಿಯಗಳಿಗೆ ಸಿಗುವಂಥದ್ದು ಆನಂದ ಅಲ್ಲ, ಮನಸ್ಸಿಗೆ ಸಿಗುವಂಥದ್ದು ಕೂಡ ಆನಂದ ಅಲ್ಲ. ನಿಜವಾದ ಆನಂದ ಅನ್ನುವಂಥದ್ದು ಆತ್ಮಕ್ಕೆ ಸಿಕ್ಕಾಗಲೇ ಅದು ನಿಜವಾದ ಆನಂದ ಆಗುವಂಥದ್ದು. ಹೇಗೆ ಆತ್ಮ ಶಾಶ್ವತವೋ ಆಗ ಆತ್ಮಕ್ಕೆ ಸಿಗುವಂತ ಆನಂದ ಕೂಡ ಅದು ಶಾಶ್ವತವಾದ ಆನಂದ. ಅದರ ಸವಿಯನ್ನ ನಾವು ಸವಿಬೇಕು ಅಂತಂದ್ರೆ ಸ್ವಲ್ಪ ಮಟ್ಟದ ಒಂದು ದೈಹಿಕ ಮಾನಸಿಕ ಶ್ರಮವನ್ನ ಸ್ವೀಕಾರ ಮಾಡ್ಬೇಕು. ಅದನ್ನೇ ಇಲ್ಲಿ ಸಾತ್ವಿಕ ಸುಖ ಅಂತ ಹೇಳಿ ಕರಿತಾ ಇದ್ದಾರೆ. ಪ್ರಾರಂಭದಲ್ಲಿ ಅದು ಕಷ್ಟ ಅನ್ಸುತ್ತೆ, ವಿಷ ಅನ್ಸುತ್ತೆ, ನಂತರ ಅದು ಅಮೃತವಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 38 ವಿಷಯ ಇಂದ್ರಿಯ ವಿಷಯೇಂದ್ರಿಯ ಸಂಯೋಗ ತತ್ಯತ್ ಅಮೃತೋಪಮಂ ಪರಿಣಾಮೇ ವಿಷಂ ಇವ ತತ್ ಸುಖಂ ರಾಜಸಂ ಸಂವೃತಂ. ಅನುವಾದ. ಶ್ರೀಲ ಪ್ರಭುಪಾದಕ್ಕೆ ಜೀವ ಪ್ರಭುಪಾದದಿಂದ ಜಯವಾಗಲಿ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪರಂಪ್ರದಲ್ಲಿ ಪ್ರಾರಂಭದಲ್ಲಿ ಅಮೃತದಂದಿಮ ಕಡೆಗೆ ವಿಷದಂತೆ ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ರಜೋಗುಣದ ಸುಖ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ಆರಂಭದಲ್ಲಿ ಸುಖ ಅನ್ಸುತ್ತೆ, ಆದ್ರೆ ಆಮೇಲೆ ಅದು ವಿಷದಂತೆ ಆಗತ್ತೆ. ಇದಕ್ಕೆ ಕಾಲೇಜ್ ಮಕ್ಕಳದ್ದು ತಗೊಂಡ್ವಿ ಅಂತಂದ್ರೆ ಅವರು ಇಡೀ ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಎಕ್ಸಾಮ್ಗೂ ಕೂಡ ಓದ್ಕೊಂಡಿಲ್ಲ. ಫುಲ್ ಕಾಲೇಜ್ ಲೈಫ್ ಹೇಗಿತ್ತು ಅಂದ್ರೆ ಪರವಾಗಿಲ್ಲ, ರಿಹರ್ಸ್ ಇಟ್ಕೊಂಡ್ರು ಕೂಡ ನಾವು ಫುಲ್ ಆ ಒಂದು ಯೂತ್ ಲೈಫ್ ನ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಕಾಲೇಜ್ ಲೈಫ್ ಅಲ್ಲಿ ನಾವು ಚೆನ್ನಾಗಿ ಖುಷಿಯಾಗಿದ್ವಿ ಅಂತ ಖುಷಿಯಾಗಿರ್ತಾರೆ. ಆಮೇಲೆ ರಿಸಲ್ಟ್ ಬಂದಾಗ ದುಃಖ ಆಗುತ್ತೆ. ಅಲ್ಲಿ ಒಂದು ಆ ಸಮಯ ಯಾವ್ದು ಓದ್ಬೇಕಾಗಿತ್ತೋ ಆ ಸಮಯ ಅವ್ರು ಓದ್ಲಿಲ್ಲ, ಅದರ ಪರಿಣಾಮ ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ರಜೋಗುಣದ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ, ಇಂದ್ರಿಯ ಸುಖದಲ್ಲಿ ತೊಡಗ್ತಾರೆ. ಅವರ ಮೂಲ ಉದ್ದೇಶ ಏನು ಅಂತಂದ್ರೆ ತನ್ನ ದೇಹನೇ ಸರ್ವಸ್ವ, ಅದನ್ನ ಅವರು ಸುಖವಾಗಿ ಇಟ್ಕೋಬೇಕು, ಅದಕ್ಕೆ ಏನು ಬೇಕೋ ಅದನ್ನ ಒದಗಿಸ್ಬೇಕು. ಅದಕ್ಕೋಸ್ಕರನೇ ಆ ಒಂದು ಬಯಕೆಗಳ ಹಿಂದೆ ಅವರು ಓಡುವಂಥದ್ದು. ಆ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅನಿಸ್ತಾ ಇರುತ್ತೆ ನನಗೆ ಆನಂದ ಸಿಗ್ತಾ ಇದೆ, ನಾನು ಸಂತೋಷವಾಗಿದ್ದೀನಿ ಅಂತ. ಅಂದ್ರೆ ಆಗ್ಲೇ ಮಾತಾಜಿ ಹೇಳಿದ ಹಾಗೆ ಚೆನ್ನಾಗಿ ಫಾಸ್ಟ್ ಫುಡ್ ತಿನ್ನುವಂಥದ್ದು ಅಥವಾ ಸಿಹಿ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಸೇವನೆ ಮಾಡುವಂಥದ್ದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತಿನ್ನೋವಾಗ ಚೆನ್ನಾಗಿದೆ, ತಿಂದ ಮೇಲೆ ಅದು ಏನ್ ಪರಿಣಾಮವನ್ನ ದೇಹದ ಮೇಲೆ ಬೀರುತ್ತೆ, ಅದು ದುಃಖಕ್ಕೆ ಕಾರಣ ಆಗುತ್ತೆ, ವಿಷಾದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ದೈಹಿಕ ಸುಖ ಅನ್ನುವಂಥದ್ದು ಅದು ನಮಗೆ ಮುಂದೆ ದುಃಖವನ್ನೇ ಅಷ್ಟೇ ಕೊಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ತರುಣ ತರುಣಿಯರ ಭೇಟಿಯಾಗುತ್ತದೆ, ಅವಳನ್ನು ನೋಡುವಂತೆ ಮುಟ್ಟುವಂತೆ ಕೂಡುವಂತೆ ತರುಣನನ್ನು ಇಂದ್ರಿಯಗಳು ದೂಡುತ್ತವೆ. ಪ್ರಾರಂಭದಲ್ಲಿ ಇದು ಇಂದ್ರಿಯಗಳಿಗೆ ಬಹು ಸಂತೋಷವನ್ನು ಕೊಡಬಹುದು, ಆದರೆ ಕಡೆಯಲ್ಲಿ ಅಥವಾ ಸ್ವಲ್ಪ ಸಮಯದ ನಂತರ ಇದು ವಿಷ ಸಮಾನವಾಗುತ್ತದೆ. ಅವರು ಬೇರೆ ಬೇರೆ ಆಗುತ್ತಾರೆ ಅಥವಾ ವಿವಾಹ ವಿಚ್ಛೇದನವಾಗುತ್ತದೆ, ಗೋಳಾಟ ದುಃಖ ಎಲ್ಲ ಆಗುತ್ತವೆ. ಇಂತಹ ಸುಖವು ಯಾವಾಗಲೂ ರಾಜಸವಾದದ್ದು. ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಸ್ತುಗಳ ಸಂಯೋಗದಿಂದ ಪಡೆಯುವ ಸುಖವು ಯಾವಾಗಲೂ ದುಃಖಕರವಾದದ್ದು. ಎಲ್ಲ ರೀತಿಗಳಿಂದಲೂ ಇದನ್ನು ತಪ್ಪಿಸಿಕೊಳ್ಳಬೇಕು. ಆದ್ರೆ ಆ ಒಂದು ಏನಂತ ಹೇಳ್ತಾರೆ, ವಯಸ್ಸು ಅಂತ ಹೇಳ್ತಾರೆ. ಚಿಕ್ಕವರಿದ್ದಾಗ ನಮಗೆ ಆಟ ಸಾಮಾನುಗಳು ಬೇಕು, ಆಟದಲ್ಲಿ ಆಸಕ್ತಿ ಇರುತ್ತೆ. ಆ ತರುಣಾವಸ್ಥೆಯಲ್ಲಿ ಈ ರೀತಿ ತರುಣನಿಗೆ ತರುಣಿಯ ಮೇಲೆ ಅಥವಾ ತರುಣಿಗೆ ತರುಣನ ಮೇಲೆ ಒಂದು ಅಟ್ರಾಕ್ಷನ್ ಇರುತ್ತೆ ಆ ಒಂದು ಏಜ್ ಅಲ್ಲಿ. ಕ್ರಮೇಣ ಗೃಹಸ್ಥರಾದ್ಮೇಲೆ ನಮಗೆ ಆ ಒಂದು ಪರಿವಾರದ ಒಂದು ಜಂಜಾಟದಲ್ಲಿ ಮುಳುಗ್ತಾರೆ. ಏಜ್ ಆದ್ಮೇಲೆ ಏನ್ ಮಾಡ್ತಾರೆ, ತನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರು ಹೇಗಿದ್ದಾರೆ ಅಂತ ಚಿಂತೆಯಲ್ಲಿ ಅವ್ರು ಕಾಲ ಕಳೀತಾರೆ ಅಂತ ಹೇಳ್ತಾರೆ. ಈ ತರುಣಿ ಅವಸ್ಥೆಯಲ್ಲಿ ಇದ್ದಾಗ ಆ ಅಟ್ರಾಕ್ಷನ್ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ ತುಂಬಾ ಖುಷಿ ಕೊಡುತ್ತೆ, ಒಬ್ಬರನ್ನೊಬ್ರು ನೋಡಿದ್ರೆ ಸಾಕು ಖುಷಿ ಕೊಡುತ್ತೆ.
ಆದ್ರೆ ಆ ಒಂದು ವಯಸ್ಸಿನಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವರಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನೆಲ್ಲ ಮನೆಯವರು ಪೂರೈಸ್ತಾ ಇರ್ತಾರೆ. ಇವರು ಆ ಟೈಮಲ್ಲಿ ಈ ತರ ಸಂತೋಷ ಪಡ್ತಾ ಇರ್ತಾರೆ. ಯಾವಾಗ ಅವ್ರಿಗೆ ಅದೇ ವ್ಯಕ್ತಿ ಜೊತೆ ಮದ್ವೆ ಆಗಿ ತಾನು ಜವಾಬ್ದಾರಿಗಳನ್ನ ತಗೋಬೇಕು, ಮತ್ತೆ ಅದನ್ನ ನಿಭಾಯಿಸ್ಬೇಕು ಅಂತ ಯಾವಾಗ ಆ ಇದ್ರಲ್ಲಿ ಅವರು ಬೀಳ್ತಾರೆ, ಆಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಬಾಪಾ. ಅಲ್ಲಿಂದ ಏನು ಸಂತೋಷ ಅನ್ನಿಸ್ತಾ ಇತ್ತು ಅದು ಆಮೇಲೆ ಕಷ್ಟ ಅಂತ ಗೊತ್ತಾಗುತ್ತೆ. ಗೋಳಾಟ, ದುಃಖ, ಆ ಫ್ಯಾಮಿಲಿ ನೋಡ್ಕೊಳ್ಳುವಂಥದ್ದು, ಜವಾಬ್ದಾರಿಗಳನ್ನ ಎತ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಅವರಿಗೆ ವಿಷದಂತೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿ ರಜೋಗುಣದ ಒಂದು ಅಂದ್ರೆ ಇಂದ್ರಿಯ ವಸ್ತುಗಳಲ್ಲಿ ಯಾವಾಗ ನಾವು ಸುಖವನ್ನ ಅರಸ್ತೀವಿ ಅದು ದುಃಖಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ, ರಜೋಗುಣದ ಸುಖ ಅನ್ನುವಂಥದ್ದನ್ನ. ಹರಿ ಕೃಷ್ಣ. ಶ್ಲೋಕ 39. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಯದಗ್ರೇ ಚಾನು ಬಂದೇನ್ ಚ ಸುಖ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮೋದೋತ್ಮ ತತ್ತಮ ಸಮುದಾವೃತಂ. ಅನುವಾದ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೂ ಭ್ರಾಂತಿಯೇ ಆದ ನಿದ್ರೆ, ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದಾಗೆ ಕಾಲೇಜ್ ತಗೊಂಡ್ರಿ ಅಂದ್ರೆ ಫಸ್ಟ್ ಕೆಲವೊಬ್ರು ತುಂಬಾ ಗಂಭೀರವಾಗಿ ತಗೊಂಡು ಸೀರಿಯಸ್ ಆಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡವರು, ಇನ್ನು ಕೆಲವರು ಫೇಲ್ ಆದ್ರೂ ಪರವಾಗಿಲ್ಲ ನಾನು ಮುಂದೆ ಬರ್ಕೋತೀನಿ ಅಂತ ಹೇಳಿ ಆ ಲೈಫ್ ಮತ್ತೆ ಬರಲ್ಲ ಅಂತ ಫುಲ್ಲು ಫಿಲಮ್ಗೆ ಹೋಗೋಣ, ಫ್ರೆಂಡ್ಸ್ ಮಾಡ್ಕೊಳ್ಳೋಣ, ಈ ತರ ಸುತ್ತಾಡೋಣ, ಅದರಲ್ಲಿ ಕಾಲ ಕಳೆಯೋಣ, ಅದು ರಜಗುಣದ ಸುಖ ಆಗುತ್ತೆ. ಇನ್ನು ಕೆಲವರು ಇರ್ತಾರೆ ಅಂತಹ ಒಂದು ಏನಂತ ಹೇಳ್ತಾರೆ, ಯಂಗ್ ಏಜ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಬೇಡದ ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ. ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಗ್ ಅಡಿಕ್ಟ್ ಆಗೋದು, ಈ ತರ ಎಲ್ಲ ಮಾಡಿದವ್ರು ಏನಾಗ್ತಾರೆ, ಅವರು ಮುಂದೆ ಕೂಡ ಯಾವತ್ತು ಅವ್ರಿಗೆ ಎಜುಕೇಶನ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಯಾವ ಒಂದು ವಯಸ್ಸಿನಲ್ಲಿ ಅವ್ರು ಏನ್ ಮಾಡಬಾರ್ದಿತ್ತು ಅದನ್ನೇ ಮಾಡ್ತಾ ಇರ್ತಾರೆ. ಆ ರೀತಿ ಸುಖವನ್ನ ತಮೋಗುಣದ ಸುಖ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಏನ್ ಮಾಡಬಾರ್ದಾಗಿತ್ತು ಅದನ್ನೇ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಅಂದ್ರೆ ಬದುಕಿನಲ್ಲಿ ತಮೋಗುಣದಲ್ಲಿ ಇರೋಂಥವ್ರಿಗೆ ಶಾಸ್ತ್ರದಲ್ಲಿ ಅಥವಾ ಸಾಧುಗಳಲ್ಲಿ ಯಾವುದೇ ಒಂದು ಆಸಕ್ತಿ ಅಂದ್ರೆ ಅವ್ರಿಗೆ ಅದರಲ್ಲಿ ರುಚಿ ಎನ್ನುವಂಥದ್ದು ಏನೂ ಇರೋದಿಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಮೊದಲಿನಿಂದ ಕಡೆಯವರಿಗೆ ಭ್ರಾಂತಿಯೇ ಆದ. ಈಗ ನಾವು ನೋಡ್ತೀವಿ ಯಾರು ಈ ರೀತಿಯ ಸುಖವನ್ನ ಅರಸ್ತಾರೆ, ನಾವು ಕೆಲವೊಂದ್ಸಲ ನೋಡ್ತೀವಿ ಮದ್ಯಪಾನ ಮಾಡುವಂತವ್ರು ಅಥವಾ ಈ ಮಾದಕ ದ್ರವ್ಯ ತಗೊಳ್ಳುವಂತವ್ರಿಗೆ ಅದರಲ್ಲಿ ಒಂದು ಸುಖ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು ಪ್ರಾರಂಭದಲ್ಲಿ ಹೋಗಿ ಅದನ್ನ ಕಲಿಯಕ್ಕೆ ಹೋಗ್ತಾರೆ, ಅವರು ಸಿಗರೆಟ್ ಸೇದುವಾಗ ಕೆಮ್ಮುತ್ತಾರೆ, ಕಷ್ಟ ಆಗುತ್ತೆ. ಹೌದಲ್ವಾ ಹರಿಕೃಷ್ಣ? ನಾವ್ ಮಾಡಿರಲ್ಲ ಆದ್ರೆ ಅಟ್ಲೀಸ್ಟ್ ನೋಡಿರ್ತೀವಲ್ಲ, ಅವರು ಕಷ್ಟ ಪಡ್ತಾರೆ ತಾನೆ. ಅದು ಫಸ್ಟ್ ಟೈಮ್ ಅವ್ರಿಗೆ ಈಸಿಯಾಗಿ ಆಗುತ್ತಾ ಸ್ಮೋಕ್ ಮಾಡೋದೆಲ್ಲ? ಇಲ್ಲ ಇಲ್ಲ ಮಾತಾಜಿ. ಮತ್ತೆ ಡ್ರಿಂಕ್ಸ್ ಮಾಡುವಾಗ್ಲೂ ಕೂಡ ಅದು ಟೇಸ್ಟ್ ಹೇಗಿರುತ್ತೆ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಅವರು ಮುಖ ಮಾಡೋಂಥದ್ದು ನೋಡಿದ್ರೆ ಅವ್ರಿಗೆ ಅದು ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ ಅಲ್ವಾ? ಚೆನ್ನಾಗಿಲ್ಲ, ಅದೊಂಥರ ಟೇಸ್ಟ್ ಒಳ್ಳೇದಿಲ್ಲ ಅಂತ ಅನ್ಸುತ್ತೆ, ಆ ತರ ಮುಖ ಮಾಡ್ತಾರೆ. ಮತ್ತೆ ಅದನ್ನ ಮಾಡ್ತಾ 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 ಅವ್ರಿಗೆ ಆ ಮತ್ತು ಏನ್ ಬರುತ್ತೆ ಅದು ಅವ್ರಿಗೆ ಅನ್ಸುತ್ತೆ, ನಾನು ಈ ಒಂದು ದೇಹ ಭಾವನೆಯಿಂದ ಹೊರಗಡೆ ಬರ್ತಾ ಇದ್ದೀನಿ ಅಂತ. ನಾವು ಆಧ್ಯಾತ್ಮಿಕವಾಗಿ ದೇಹ ಭಾವನೆಯಿಂದ ಹೊರಗಡೆ ಬರ್ತೀವಿ. ಅವರು ಆ ಮತ್ತಿನಲ್ಲಿ ತಮ್ಮನ್ನ ತಾವು ಮೈ ಮರಿತಾಗ ಅವ್ರಿಗೆ ಏನ್ ಅನ್ಸುತ್ತೆ, ಓ ಇದು ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಅದು ನಿರಂತರವಾದ ಸುಖನ ಮದ್ಯಪಾನ ನೆಷ್ಟೇ ಹೋಗುವವರೆಗೆ, ಅಂದ್ರೆ ಆ ಒಂದು ದಿನ ಕಳೆದು ಮಾರನೇ ದಿನ ಅವರು ಸರಿ ಹೋಗೋವರೆಗೂ ಅವ್ರಿಗೆ ಆ ಸುಖದಲ್ಲಿ ತೇಲಾಡ್ತಾ ಇರ್ತಾರೆ. ಮತ್ತೆ ತಿರುಗಿ ವಾಪಸ್ಸು ಭೂಮಿ ಮೇಲೆ ಬರ್ತಾರೆ, ಕೆಳಗಿಳಿತಾರೆ. ಇಳಿದಾಗ ಏನ್ಸುತ್ತೆ, ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರು, ಎಂತಹ ಒಂದು ಅವಸ್ಥೆಯಲ್ಲಿ ಇರ್ತಾರೆ ಅಂತಂದ್ರೆ ಕೆಲವೊಬ್ರು ನಾವು ನೋಡ್ತೀವಿ ದಾರಿಗಳಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರ್ತಾರೆ. ತುಂಬಾ ಕೇವಲವಾಗಿ ನಾಯಿ ಒಂದು ಪ್ರಾಣಿಗಿಂತ ಕೇವಲವಾದ ಒಂದು ಸ್ಥಿತಿಯಲ್ಲಿ ಬಿದ್ದಿರ್ತಾರೆ. ಆ ಒಂದು ಎಚ್ಚರಿಕೆ ಅವ್ರಿಗೆ ಆದಾಗ ಅನ್ಸುತ್ತೆ ಇದು ಸುಖ, ಆ ಸುಖ ಹೋಯ್ತು ಅಂತ. ಮತ್ತೆ ಅದಕ್ಕಾಗಿ ಏನ್ ಮಾಡ್ತಾರೆ ಸೋಮಾರಿಗಳು, ಅವರು ಬರೀ ಅದ್ರಲ್ಲಿ ಹೆಚ್ಚು ಹೆಚ್ಚು ತೊಡಗದಂತವ್ರು ಏನ್ ಮಾಡ್ತಾರೆ, ಅದಕ್ಕೆ ಪಡ್ಕೊಳ್ಳೋದಕ್ಕೆ ಹಣ ಬೇಕು, ದುಡ್ಡು ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗೋದಿಲ್ಲ, 3 ಹೊತ್ತು ಇದನ್ನೇ ಮಾಡ್ತಾ ಇದ್ರೆ ಅವ್ರ ಹತ್ರ ಹಣ ಇರೋದಿಲ್ಲ. ಆಗ ಕಳ್ಳತನ ಮಾಡ್ತಾರೆ, ಇನ್ನ ಹೆಚ್ಚಾದ್ರೆ ಸುಲಿಗೆ ಮಾಡ್ತಾರೆ, ಇನ್ನೇನ್ ಮಾಡ್ತಾರೆ, ಆಮೇಲೆ ಬೇರೊಬ್ಬರನ್ನ ಆ ಮತ್ತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ
ಅವರ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಅವರು ಬೇರೊಬ್ಬರ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾರೆ, ಪರಿವಾರಕ್ಕೂ ನೋವನ್ನ ಕೊಡ್ತಾರೆ, ಸಮಾಜಕ್ಕೂ ನೋವನ್ನ ಕೊಡ್ತಾರೆ. ಕೊನೆಗೆ ಏನಾಗುತ್ತೆ, ಅಂತಹ ಒಂದು ಕಾರ್ಯದಲ್ಲಿ ಇಡೀ ಜೀವನವನ್ನ ಕಳೆದಂತ ವ್ಯಕ್ತಿ ದೇಹತ್ಯಾಗ ಆದ್ಮೇಲೆ ಏನಾಗ್ತಾನೆ? ಪ್ರಾಣಿಯಾಗಿ ಹುಟ್ಟುತ್ತಾರೆ, ಅದೋ ಲೋಕಕ್ಕೆ ಹೋಗ್ತಾರೆ. ಫಸ್ಟ್ ನರಕ ಲೋಕಕ್ಕೆ ಹೋಗಿ ಅದಕ್ಕೆ ಶಿಕ್ಷೆ ಅಲ್ಲಿ ಕೊಡ್ತಾರೆ. ಗರುಡ ಪುರಾಣದ ಪ್ರಕಾರ ಕಬ್ಬಿಣವನ್ನ ಸೀಸವನ್ನ ಕಾಯಿಸಿ ಅದನ್ನ ಕುಡಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಕುಡಿಬೇಕಾಗತ್ತೆ. ಆಯ್ತು, ಆಮೇಲೆ ಮತ್ತೆ ಇಲ್ಲಿ ಬಂದ್ಮೇಲೆ ಯಾವ್ದೋ ಒಂದು ಮಲದ ಹುಳುವಾಗಿಯೋ ಇನ್ನೇನೋ ಹಂದಿಯಾಗಿಯೋ ಎಂತದೋ ಒಂದು ಕೇವಲವಾದ ಅಂದ್ರೆ ಕೆಟ್ಟದಾದಂತಹ ಒಂದು ಜನ್ಮವನ್ನು ಅವ್ರು ಪಡಿತಾರೆ. ಇದು ಪ್ರಾರಂಭದಲ್ಲಿಯೂ ದುಃಖ, ಕೊನೆಯಲ್ಲಿಯೂ ದುಃಖ. ಯಾವಾಗ್ಲೂ ಕೂಡ ಅದು ಬರೀ ದುಃಖ ಅಷ್ಟೇ ಇರುತ್ತೆ ಹೊರತು ಅಲ್ಲಿ ನಿಜವಾಗ್ಲೂ ಸುಖ ಅನ್ನುವಂಥದ್ದಿಲ್ಲ. ಇವ್ರಿಗೆ ಆ ಸುಖ ಅಂತ ಏನಂತ ಅನ್ಕೋತಾ ಇದ್ದಾರೆ, ಅದು ಭ್ರಾಂತಿ, ಅದೊಂದು ಭ್ರಮೆ ಅಷ್ಟೇ, ಅದೊಂದು ಮಾಯೆ ಅಷ್ಟೇ. ನಿಜವಾಗ್ಲೂ ಕೂಡ ಅಲ್ಲಿ ಸುಖ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಆಲಸ್ಯದಲ್ಲಿ ಮತ್ತು ನಿದ್ರೆಯಲ್ಲಿ ಸಂತೋಷ ಪಡುವವನದು ನಿಶ್ಚಯವಾಗಿಯೂ ತಾಮಸ ಗುಣ. ಹೇಗೆ ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬಾರದು ಎನ್ನುವುದನ್ನು ತಿಳಿಯದವನದು ತಾಮಸ ಗುಣ. ತಾಮಸ ಗುಣದವನಿಗೆ ಎಲ್ಲವೂ ಮಾಯೆಯೇ. ಪ್ರಾರಂಭದಲ್ಲಿ ಆಗಲಿ ಮುಕ್ತಾಯದಲ್ಲಿ ಆಗಲಿ ಸುಖವಿಲ್ಲ. ರಾಜಸ ಗುಣದ ಮನುಷ್ಯನಿಗೆ ಪ್ರಾರಂಭದಲ್ಲಿ ಯಾವುದಾದರೂ ರೀತಿಯ ಕ್ಷಣಿಕ ಸಂತೋಷವಿರಬಹುದು, ಕಡೆಯಲ್ಲಿ ದುಃಖವೇ. ಆದರೆ ತಾಮಸ ಸ್ವಭಾವದವನಿಗೆ ಪ್ರಾರಂಭದಲ್ಲಿಯೂ ಕಡೆಯಲ್ಲಿಯೂ ಸಂಕಟವೇ. ಆ ಒಂದು ಯಾವಾಗ ಅಂತ ವ್ಯಸನದಲ್ಲಿ ತೊಡಗ್ತಾರೆ, ಆರೋಗ್ಯವನ್ನು ಕೂಡ ಕಳ್ಕೋತಾರೆ, ಮಾನಸಿಕವಾಗಿ ಕೂಡ ಅವರು ಕ್ಷೀಣಿಸ್ತಾರೆ. ಆ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೂ ಕೂಡ ಅವ್ರಿಗೆ ಹತ್ರ ಹಣ ಇರೋದಿಲ್ಲ, ಅಷ್ಟೊಂದು ದುಸ್ಥಿತಿಗೆ ಹೋಗ್ಬಿಡ್ತಾರೆ. ಅದನ್ನ ಇಲ್ಲಿ ತಮೋಗುಣದ ಸುಖ ಅಂತಲ್ಲಿ ಕರೀತಾ ಇರ್ತಾರೆ. ಹರೇ ಕೃಷ್ಣ. ಶ್ಲೋಕ 40. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನಾಸದಸ್ಯೂತಕ್ರಿಯಾಂಗಾದಿನಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜಯನ್ಮುಕ್ತಂ ಯದೇತಿ ಸ್ಯಾತ್ತಿ ದ್ವಿಗುಣೈಃ. ಅನುವಾದ ಈ ಲೋಕದಲ್ಲಾಗಲಿ ಮೇಲಿನ ಲೋಕ ವ್ಯೂಹಗಳ ದೇವತೆಗಳಲ್ಲಾಗಲಿ ಅಧಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ, ಈ ಭೌತಿಕ ಜಗತ್ತು, ಈ ಭೂಲೋಕದಲ್ಲೇ ಆಗಿರ್ಲಿ ಅಥವಾ ಮೇಲಿನ ಊರ್ಧ್ವ ಲೋಕಗಳಲ್ಲಿ ಇರುವಂತಹ ದೇವತೆಗಳಲ್ಲೇ ಆಗಿರ್ಲಿ ಅಥವಾ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರು ಇಲ್ಲ ಅಂತ. ನೀವು ಊರ್ಧ್ವ ಲೋಕಕ್ಕೆ ಹೋಗಿ ಅಧೋಲೋಕಕ್ಕೆ ಹೋಗಿ ಅಥವಾ ಈ ಇಡೀ ಬ್ರಹ್ಮಾಂಡದಲ್ಲಿ 14 ಲೋಕಗಳಲ್ಲಿ ಎಲ್ಲಿಗೆ ಹೋದ್ರು ಕೂಡ ರಜೋಗುಣ, ತಮೋಗುಣ, ಸತ್ವಗುಣ ಈ ಗುಣಗಳು ಇದ್ದೇ ಇರುತ್ತೆ. ಪ್ರತಿಯೊಂದು ವ್ಯಕ್ತಿ ಅಥವಾ ದೇವತೆಗಳು ಅಥವಾ ಜೀವಾತ್ಮ ಈ ಗುಣಗಳ ಒಂದು ಬಂಧನದಲ್ಲಿ ಇದ್ದೇ ಇರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವದ ಮೇಲೆ ಐಹಿಕ ಪ್ರಕೃತಿಯ ಗುಣಗಳ ಒಟ್ಟು ಪ್ರಭಾವವನ್ನ ಇಲ್ಲಿ ಪ್ರಭು ಸಂಗ್ರಹವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಎಂತದೇ ಈ ಬ್ರಹ್ಮಾಂಡದ ಒಳಗಡೆ ನೀವು ಎಲ್ಲೇ ಹೋದ್ರು ಕೂಡ ಈ ಬಂಧನದಿಂದ ನಿಮಗೆ ಮುಕ್ತಿ ಇಲ್ಲ. ಈ 3 ಗುಣಗಳಲ್ಲಿ ಯಾವ್ದಾದ್ರೂ ಒಂದು ನಿಮ್ಮನ್ನ ಯಾವಾಗ್ಲೂ ಕೂಡ ಆವರಿಸ್ಕೊಂಡಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 41. ಹರೇ ಕೃಷ್ಣ. ಶ್ಲೋಕ 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಣಾಂ ಚ ಪರಂತಪ ಕರ್ಮಾಣಿ ಪ್ರಭವಿತಾನಿ ಸ್ವಭಾವ ಪ್ರಭವೈ ನಿರ್ಗುಣೈ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈಗ ಭಗವಂತ ಈ 3 ಗುಣಗಳ ಅದು ಹೇಗೆ ಒಂದು ವರ್ಣಾಶ್ರಮ ಧರ್ಮದ ಮೇಲೆ ಕೂಡ ಯಾವ ರೀತಿ ಅದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಯಾವ ಗುಣದಲ್ಲಿ ಇರ್ತಾನೆ? ಹರೇ ಕೃಷ್ಣ. ಸತ್ವಗುಣದಲ್ಲಿ. ಕ್ಷತ್ರಿಯ ರಜಗುಣದಲ್ಲಿ. ವೈಶ್ಯ ರಜಗುಣ ಮತ್ತೆ ತಾಮಸ ಗುಣದಲ್ಲಿ. ಎರಡು ಮಿಕ್ಸ್. ರಜಗುಣ ಮತ್ತೆ ತಮೋಗುಣ. ಶೂದ್ರ ತಮೋಗುಣ. ತಮೋಗುಣ. ಹೀಗೆ ಗುಣಗಳ ಪ್ರಭಾವ ಅನ್ನುವಂಥದ್ದು ಹೇಗೆ ಆ ವರ್ಣಗಳ ಮೇಲೆ ಕೂಡ ಅದು ತನ್ನ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿದ ಬಂದ ಗುಣಗಳಿಂದ ಬೇರೆ ಬೇರೆ ಆಗಿರುತ್ತದೆ. ಅಂದ್ರೆ ಯಾವ ಒಂದು ಗುಣವನ್ನ ಹೊಂದಿರ್ತಾರೆ ಅಂತಹ ಒಂದು ವರ್ಣಕ್ಕೆ ಆ ಒಂದು ಜೀವಾತ್ಮ ಅದು ಸೇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹರೇ ಮಾತಾಜಿ. ಕೃಷ್ಣ ಶಮೋ ನಮಸ್ತಪ ಶೌಚಂ ಶಾಂತಿರಾಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಯಾರು ಬ್ರಾಹ್ಮಣ ಅಂತಂದ್ರೆ ಅವನಲ್ಲಿ ಈ ಗುಣಗಳು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ನಿಜವಾದ ಬ್ರಾಹ್ಮಣ ಅಂತಂದ್ರೆ ಯಾರು ಅಂತಂದ್ರೆ ಅವನು ಸಾತ್ವಿಕ ಗುಣದಲ್ಲಿದ್ದಾನೆ, ಮತ್ತೆ ಅವನಲ್ಲಿ ಶಾಂತ ಅವನಲ್ಲಿ ಶಾಂತ ಸ್ವಭಾವ ಅನ್ನುವಂಥದ್ದು ಇರುತ್ತೆ. ಆತ್ಮ ಸಂಯಮ ಅಂತಂದ್ರೆ ತನ್ನ ಒಂದು ಇಂದ್ರಿಯಗಳ ಮೇಲೆ ಅವನಿಗೆ ನಿಯಂತ್ರಣ ಅನ್ನುವಂಥದ್ದು ಇರುತ್ತೆ. ಅವನು ತಪಸ್ಸಿನ ಆಚರಣೆ ಮಾಡ್ತಾನೆ, ಅಂದ್ರೆ ಮನಸ್ಸು ಮತ್ತೆ ಆತ್ಮದ ಮೇಲೆ, ಅಂದ್ರೆ ಮನಸ್ಸು, ದೇಹ, ಇಂದ್ರಿಯಗಳ ಮೇಲೆ ಒಂದು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂಥದ್ದು. ನಂತರ ಸಹನೆ ಅನ್ನುವಂಥದ್ದು, ಸಹಿಸಿಕೊಳ್ಳುವಂಥದ್ದು, ತಾಳ್ಮೆ ಅನ್ನುವಂಥದ್ದು ಇರುತ್ತೆ. ಪ್ರಾಮಾಣಿಕತೆ, ಯಾವುದೇ ಕಾರಣಕ್ಕೂ ಅವನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ಮತ್ತೆ ಜ್ಞಾನ, ಈ ಒಂದು ಶಾಸ್ತ್ರದ ಜ್ಞಾನ ಅವನಲ್ಲಿ ಇರುತ್ತೆ. ಮತ್ತೆ ವಿವೇಕ, ಜ್ಞಾನವನ್ನ ಬೆಳೆಸ್ಕೊಂಡು ಅವನು ವಿವೇಕಿ ಕೂಡ ಆಗಿರ್ತಾನೆ. ಅವನಿಗೆ ಎಲ್ಲ ವಿಚಾರಗಳು ಕೂಡ ಪರಿಪೂರ್ಣವಾಗಿ ತಿಳಿದಿರ್ತಾನೆ. ಮತ್ತೆ ಆಸ್ತಿಕ್ಯ ಅಂದ್ರೆ ಭಗವಂತನಲ್ಲಿ ನಂಬಿಕೆ ಅನ್ನುವಂಥದ್ದು, ಭಗವಂತನ ಒಂದು ಸೇವೆ ಮಾಡುವಂಥದ್ದು, ಭಗವಂತನ ಒಂದು ಸಾಕಾರ ರೂಪದಲ್ಲಿ ಅವನನ್ನು ಸ್ವೀಕಾರ ಮಾಡುವಂಥದ್ದು, ಇದನ್ನೇ ಇಲ್ಲಿ ಆಸ್ತಿಕ್ಯ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಗುಣಗಳು ಯಾರು ಸಾತ್ವಿಕ ಗುಣವನ್ನ ಹೊಂದಿದ್ದಾನೆ ಅಂತಹ ಬ್ರಾಹ್ಮಣನಲ್ಲಿ ನಾವು ನೋಡೋದಕ್ಕೆ ಕಾಣೋದಕ್ಕೆ ಸಿಗುತ್ತೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೇಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಅನುವಾದ ಶ್ರೀಲ ಪ್ರಭಾದರಿಂದ ಶ್ರೀಲ ಪ್ರಭಾದರಿಗೆ ಜಯವಾಗಲಿ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ರಜಗುಣದಲ್ಲಿದ್ದಾರೆ ಅವರಲ್ಲಿ ಶೌರ್ಯ ಅಂತಂದ್ರೆ ಯುದ್ಧ ಮಾಡೋದಕ್ಕೆ ವ್ಯಕ್ತಿಯಲ್ಲಿ ಏನೆಲ್ಲ ಗುಣಗಳು ಬೇಕೋ ಅದೆಲ್ಲವೂ ಕೂಡ ಈ ಕ್ಷತ್ರಿಯನಲ್ಲಿ ಸಿಗುವಂಥದ್ದು. ತೇಜಸ್ಸು ಅಂತಂದ್ರೆ ಅವನಿಗೆ ಆ ಯುದ್ಧದ ಕಲೆಯಲ್ಲಿ ಅಷ್ಟೊಂದು ಏನಂತ ಪರಿಣತನಾಗಿರ್ತಾನೆ. ದೃಢ ಸಂಕಲ್ಪ, ಯುದ್ಧ ಅಂತಂದ್ರೆ ಉದಾಹರಣೆಗೆ ಹೇಳ್ತಾನೆ ಉತ್ತರ ಕುಮಾರ ಅಂತಂದ್ರೆ ಓಡಿ ಹೋಗುವಂತವನಲ್ಲ. ಯುದ್ಧದಲ್ಲಿ ಸಾವನ್ನೇ ಬೇಕಿದ್ರು ಕೂಡ ಅವನು ಸ್ವೀಕಾರ ಮಾಡೋದಕ್ಕೆ ದೃಢ ಸಂಕಲ್ಪವನ್ನು ಮಾಡಿರ್ತಾನೆ. ಯುದ್ಧವನ್ನ ಅವನು ಪರಿಪೂರ್ಣವಾಗಿ, ಒಂದು ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ, ಅದೆರಡಕ್ಕೂ ಕೂಡ ಅವನು ಸಿದ್ಧನಾಗಿ ಹೋಗ್ತಾನೆ. ದಕ್ಷತೆ ಅಂತಂದ್ರೆ ಆ ಯುದ್ಧ ಕಲೆ ಅವನಿಗೆ ಪರಿಪೂರ್ಣವಾಗಿ ಕರಗತವಾಗಿರ್ಬೇಕು. ಆ ಯುದ್ಧವನ್ನ ಎಂಥದೇ ಪರಿಸ್ಥಿತಿಯಲ್ಲೂ ಮಾಡೋದಕ್ಕೆ ಅವನಿಗೆ ಎಲ್ಲ ರೀತಿಯ ಒಂದು ಆಯುಧಗಳನ್ನು ಬಳಸುವ ತಿಳುವಳಿಕೆ ಅವನಿಗೆ ಗೊತ್ತಿರಬೇಕು. ಯುದ್ಧದಲ್ಲಿ ಧೈರ್ಯ ಬೇಕು. ಮೊದಲಿಗೆ ಯುದ್ಧ ಮಾಡೋದಕ್ಕೆ ವ್ಯಕ್ತಿಗೆ ಧೈರ್ಯ ಬೇಕು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ರಾಜರುಗಳು, ಸೇನಾಧಿಪತಿಗಳು, ಮಂತ್ರಿಗಳು ಅವರು ಯುದ್ಧ ಮಾಡುವಾಗ ಮುಂದಿನ ಒಂದು ಎಲ್ಲರ ಸೈನಿಕರ ಮುಂದೆ ಅವರು ನಿಂತಿರ್ತಾ ಇದ್ರು. ಅವರು ಧೈರ್ಯವಾಗಿ ಯಾವಾಗ ಮುಂದುವರಿತಾ ಇದ್ರು ಸೈನಿಕರು ಅವರನ್ನ ಹಿಂಬಾಲಿಸ್ತಿದ್ರು. ಹೀಗೆ ಆ ಯುದ್ಧ ಮಾಡೋದಕ್ಕೆ ಮೊದಲಿಗೆ ಅವನಲ್ಲಿ ಧೈರ್ಯ ಬೇಕು. ಔದಾರ್ಯ ಅಂತಂದ್ರೆ ಹರೇ ಕೃಷ್ಣ, ಏನಿಲ್ಲ ಔದಾರ್ಯ, ಕ್ಷತ್ರಿಯನಿಗೆ ಹೇಗೆ ಔದಾರ್ಯ? ಅಂದ್ರೆ ಯಾರಾದ್ರೂ ಅವನಿಗೆ ಶರಣಾಗಿ ಬಂದ್ರೆ ಅಂದ್ರೆ ಅವನಿಗೆ ಸರೆಂಡರ್ ಆದಾಗ, ಅವನು ಶತ್ರು ಪಕ್ಷದವನೇ ಆಗಿದ್ರು ಕೂಡ ಅವನ ಮೇಲೆ ಅವನು ಔದಾರ್ಯವನ್ನ ಅಂದ್ರೆ ಅವನಿಗೆ ಕರುಣೆಯನ್ನ ಅವನು ತೋರಿಸ್ತಾನೆ ಅಂತ. ಮತ್ತೆ ನಾಯಕತ್ವ ಅಂತಂದ್ರೆ ನಾ ಆಗ್ಲೇ ಹೇಳಿದ ಹಾಗೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ರಾಜಕಾರಣಿಗಳು ಅವರೆಲ್ಲರೂ ಕೂಡ ಅವರ ಒಂದು ಆಫೀಸಲ್ಲಿ ಕುತ್ಕೊಂಡು ಬೇರೊಬ್ಬರಿಗೆ, ಸೋಲ್ಜರ್ಸ್ಗೆ, ಈ ಒಂದು ಸೈನಿಕರಿಗೆ ಅವರು ಆರ್ಡರ್ ಮಾಡ್ತಾ ಇರ್ತಾರೆ, ಇದ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ. ಆದ್ರೆ ಹಿಂದೆ ಹೇಗಿತ್ತು ಅಂತಂದ್ರೆ ರಾಜನಾದವನು ಅಥವಾ ಮಂತ್ರಿ ಆದವನು, ಸೇನಾಧಿಪತಿ ಆದವನು ಆ ಒಂದು ಯುದ್ಧ ನಡೆಯುವ ಸಂದರ್ಭದಲ್ಲಿ ಅವರು ಎಲ್ಲರಿಗಿಂತ ಮೊದಲು ನಿಲ್ತಾ ಇದ್ರು, ನಾಯಕರಾಗಿ ನಿಲ್ತಾ ಇದ್ರು. ನಾಯಕತ್ವ ಅನ್ನುವಂಥದ್ದು ಇರ್ತಿತ್ತು. ಇದೆಲ್ಲವೂ ಕೂಡ ಕ್ಷತ್ರಿಯರು ಕೆಲಸ ಮಾಡಲು ಬೇಕಾಗಿರುವಂತಹ ಸಹಜ ಗುಣಗಳು. ಇದು ರಜೋಗುಣದಿಂದ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ರಜೋಗುಣದಲ್ಲಿ ಇದ್ದಾರೆ ಅಂತವರಿಗೆ ಏನು ಎರಡು ಸಿಗುತ್ತೆ. ಒಂದು
ಸ್ವರ್ಗದಲ್ಲಿ ಸುಖ ಸಿಗುತ್ತೆ, ಇಲ್ಲ ಅಂತಂದ್ರೆ ಭೂಮಿ ಮೇಲೆ ಆ ಒಂದು ರಾಜ್ಯವನ್ನ ಆಳುವಂತಹ ಒಂದು ಅವಕಾಶ ಸಿಗುತ್ತೆ. ಹೀಗೆ ಎರಡು ಉದ್ದೇಶದಿಂದ ಅವರು ಯುದ್ಧವನ್ನ ಮಾಡ್ತಾರೆ. ಅದನ್ನ ಇಲ್ಲಿ ರಜೋಗುಣದ ಒಂದು ಸ್ವಭಾವದಲ್ಲಿ ಇರುವಂತಹ ಕ್ಷತ್ರಿಯರ ಗುಣಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷಿ ಗೋರಕ್ಷ್ಯ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚಾರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ದುಡಿಮೆ ಮತ್ತು ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದವು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದ್ರಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಕೃಷಿ, ಗೋರಕ್ಷಣೆ, ವಾಣಿಜ್ಯ ಅಂತ. ಕೃಷಿ ಅಂತಂದ್ರೆ ಬೆಳೆ ಬೆಳೆಯುವಂಥದ್ದು. ಗೋರಕ್ಷಣೆ ಅಂತಂದ್ರೆ ಗೋವುಗಳ ರಕ್ಷಣೆ ಮಾಡುವಂಥದ್ದು. ಯಾವಾಗ ಹೆಚ್ಚು ಗೋರಕ್ಷಣೆ ಮಾಡಿದಾಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಿಗುತ್ತೆ. ಕೃಷಿ ಮಾಡಿದಾಗ ಹೆಚ್ಚು ಹೆಚ್ಚು ಧಾನ್ಯಗಳನ್ನ ಅವ್ರು ಬೆಳೀತಾರೆ. ಹಾಗೇನ್ ಮಾಡ್ತಾರೆ, ಸಮಾಜಕ್ಕೆ ಅದನ್ನ ಹಂಚಬೇಕು. ಅದಕ್ಕಾಗಿ ಅವರು ವಾಣಿಜ್ಯ ಅಂತಂದ್ರೆ ವ್ಯಾಪಾರ ಮಾಡ್ತಾರೆ. ಇದನ್ನ ಮಾಡುವಂಥದ್ದು ಶೂದ್ರರು, ವೈಶ್ಯರು. ಇದು ವೈಶ್ಯರ ಸಹಜವಾದ ಗುಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಶ್ರಮ ಮತ್ತೆ ಇತರರ ಸೇವೆ, ಅಂದ್ರೆ ಈ ಮೂರು ವರ್ಗದ ಜನ ಯಾರು ಬರ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರ ಕೈ ಕೆಳಗೆ ಸಂಬಳಕ್ಕಾಗಿ ಯಾರು ಕೆಲಸ ಮಾಡ್ತಾರೆ ಅವರನ್ನ ಶೂದ್ರರು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವರಿಗೆ ಒಬ್ಬ ಬಾಸ್ ಇರ್ತಾರೆ. ಬಾಸ್ ಕೈ ಕೆಳಗಡೆ ಅವ್ರು ಹೇಳಿದ ಹಾಗೆ ಕೆಲಸ ಮಾಡುವಂತವ್ರನ್ನ ಶೂದ್ರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಯಾವಾಗ್ಲೂ ತಮೋ ಗುಣದಲ್ಲಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಆ ಮೂರು ಗುಣಗಳು ಅದು ಹೇಗೆ ನಾಲ್ಕು ವರ್ಣದವರ ಮೇಲೆ ತನ್ನ ಒಂದು ಪ್ರಭಾವವನ್ನ ಇಟ್ಕೊಂಡಿರುತ್ತೆ ಅನ್ನೋದನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವ ಕರ್ಮಾಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಾಹಂ ಸ್ವಕರ್ಮ ನಿರತ ಸಿದ್ಧಿತ್ವಂ ಯಥಾ ವಿನಂತಿ ತತ್ ಶರಣೋ. ಅನುವಾದ. ಶ್ರೀಲ ಪ್ರಭುಪಾದದಿಂದ ಜಯವಾಗಲಿ. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬಹುದು. ಇದನ್ನು ಹೀಗೆ ಮಾಡಬಹುದು ಎನ್ನುವುದನ್ನು ತಿಳಿಸುತ್ತೇನೆ ಕೇಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ನಾವು ನೋಡಿದ್ವಿ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂಥದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಲ್ಲಿ ನಾವು ಕಾಣ್ತಾ ಇದೀವಿ ಅಂತ. ಈಗ ಯಾರಾದ್ರೂ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತಂದ್ರೆ ಆ ವ್ಯಕ್ತಿ ತಮೋಗುಣದವನು, ರಜೋಗುಣದವನಾಗಿದ್ರೆ ಕೃಷ್ಣ ಪ್ರಜ್ಞೆಗೆ ನಾವು ಅರ್ಹರು ಅಂತ ಹೇಳೋದಿಲ್ವಾ? ಹೇಳ್ತೀವಿ. ಈಗ ನಾವು ನೋಡ್ತೀವಿ ಪ್ರಭುಪಾದರು ಇಪ್ಪಿಗಳನ್ನ ಈ ಒಂದು ಕೃಷ್ಣ ಪ್ರಜ್ಞೆಗೆ ತಂದ್ರು. ಅವರೆಲ್ಲರೂ ಕೂಡ ಸಾತ್ವಿಕ ಗುಣದಲ್ಲಿ ಮಾತ್ರನೇ ಇದ್ರ? ಇಲ್ಲ, ತಮೋಗುಣದಲ್ಲಿ ಇದ್ರು. ತಮೋಗುಣದಲ್ಲಿದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬನು ಮನುಷ್ಯನು ಪರಿಪೂರ್ಣನಾಗೋದಕ್ಕೆ ಸಾಧ್ಯ ಇದೆ, ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಗುಣಗಳನ್ನ ಎಂಥದೇ ಗುಣದಲ್ಲಿ ನಾವಿದ್ರು ಕೂಡ ಶುದ್ಧ ಸತ್ವದ ನೆಲೆಗೆ ಬರೋದಕ್ಕೆ ಪ್ರಯತ್ನವನ್ನ ನಾವು ಮಾಡ್ಬೋದು. ಅಂದ್ರೆ ಈಗ ಅಗ್ಗಜಗ್ಗಾಟ ಯಾವಾಗ್ಲೂ ನಡೀತಾ ಇರುತ್ತೆ ಅಂತ ಹೇಳ್ತಾರೆ ಈ 3 ಗುಣಗಳ ಮಧ್ಯೆ. ಆದ್ರೆ ಯಾವ ಒಂದು ಗುಣ ಪ್ರಾಬಲ್ಯವನ್ನ ಸಾಧಿಸುತ್ತೆ ಆ ಗುಣದ ಒಂದು ಅಧೀನಕ್ಕೆ ನಾವು ಸಿಕ್ಕಾಕೋತೀವಿ ಅಂತ. ಆದ್ರೆ ಈ 3 ಗುಣಗಳನ್ನ ಮೀರುವಂತಹ ಒಂದು ಕಾರ್ಯವನ್ನ ನಾವು ಹೇಗೆ ಅದನ್ನ ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಹೇಗೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಮುಂದೆ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಾಪ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುವು ಸರ್ವ ಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಭಗವಂತ ಅವನು ಎಲ್ಲ ಜೀವಿಗಳ ಮೂಲ, ಅಂದ್ರೆ ನಾವೆಲ್ಲರೂ ಕೂಡ ಮಮೈ ವಾಂಶೋ ಜೀವಲೋಕೆ ಅಂತ ಹೇಳ್ತಾನೆ. ತನ್ನ ಒಂದು
ಅಂಶಗಳು ನಾವೆಲ್ಲರೂ ಕೂಡ ಅವನಿಂದಲೇ ಬಂದಿರುವಂತದ್ದು. ಅಹಂ ಬೀಜ ಪ್ರದಾಪಿತ ಅಂತ ಹೇಳ್ತಾನೆ. ಅವನ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಅಸ್ತಿತ್ವದಲ್ಲಿ ಇದೀವಿ ಎನ್ನುವಂಥದ್ದು. ಮತ್ತೆ ಅವನು ಎಲ್ಲಿದ್ದಾನೆ ಅಂತಂದ್ರೆ ಸರ್ವವ್ಯಾಪಿ, ಎಲ್ಲ ಕಡೆ ಅವನು ಆ ತನ್ನ ಒಂದು ಅಸ್ತಿತ್ವವನ್ನ ಇಟ್ಕೊಂಡಿದ್ದಾನೆ. ಮತ್ತೆ ಅವನನ್ನ ಪೂಜಿಸೋದ್ರಿಂದ ಮತ್ತೆ ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯರು ಸಿದ್ಧಿಯನ್ನ ಪಡೆಯುವಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಹೇಗೆ ಒಂದು ಪರಿಪೂರ್ಣತೆಯನ್ನ ಸಿದ್ಧಿಯನ್ನ ಪಡಿಬಹುದು ಅಂತಂದ್ರೆ ಆ ಸರ್ವಶಕ್ತನಾದಂತಹ ಭಗವಂತನಿಗೆ ಆ ಆರಾಧನೆ ಮಾಡುವ ಮೂಲಕ, ಅವನನ್ನ ಶರಣ ಹೋಗೋದ್ರ ಮೂಲಕ ನಾವು ಈ ಪರಿಪೂರ್ಣತೆ, ಮಾನವ ಜನ್ಮದ ಪರಿಪೂರ್ಣತೆಯನ್ನ ಸಿದ್ಧಿಸೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಎಲ್ಲ ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳು. ಹೀಗೆ ಪರಮಪ್ರಭು ಎಲ್ಲ ಜೀವಿಗಳ ಆದಿ, ಇದನ್ನು ವೇದಾಂತ ಸೂತ್ರದಲ್ಲಿ ದೃಢಪಡಿಸಿದೆ. ಜನ್ಮಾದಿ ಯಸ್ಯ ಯತಃ, ಅಂದರೆ ಭಗವಂತನೇ ಎಲ್ಲದಕ್ಕೂ ಮೂಲ ಅಂತ. ಆದ್ದರಿಂದ ಪ್ರತಿಯೊಬ್ಬನು ಜೀವಿಯ ಬದುಕಿನ ಪ್ರಾರಂಭವು ಪ್ರಭುವೆ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಮಪ್ರಭು ತನ್ನ ಬಹಿರಂಗ ಶಕ್ತಿ ಮತ್ತೆ ಅಂತರಂಗ ಶಕ್ತಿ ಎರಡೂ ಶಕ್ತಿಗಳಿಂದ ಸರ್ವವ್ಯಾಪಿಯಾಗಿದ್ದಾನೆ. ಆದ್ದರಿಂದ ಪರಮಪ್ರಭುವನ್ನು ಅವನ ಶಕ್ತಿಗಳೊಡನೆ ಮನುಷ್ಯನು ಪೂಜಿಸಬೇಕು. ಅಂದ್ರೆ ಭಗವಂತ ಹೇಗೆ ಆವರಿಸ್ಕೊಂಡಿದ್ದಾನೆ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನು ಅಂತರಂಗ ಶಕ್ತಿಯಿಂದ, ಭೌತಿಕ ಜಗತ್ತಿನಲ್ಲಿ ಅವನು ತನ್ನ ಬಹಿರಂಗ ಶಕ್ತಿಯಿಂದ, ನಾವು ಕೂಡ ಭಗವಂತನ ತಟಸ್ಥ ಶಕ್ತಿ. ಹೀಗೆ ನಾವೆಲ್ಲರೂ ಕೂಡ ಮೂಲದಲ್ಲಿ ಭಗವಂತನ ಅಂಶಗಳು, ಅವನಿಂದಲೇ ಬಂದಿರುವಂತವ್ರು. ಹೀಗೆ ಪರಮಾತ್ಮ ಅವನು ಎಲ್ಲ ಕಡೆ ಕೂಡ ಇದ್ದಾನೆ. ಮತ್ತೆ ಅವನು ಎಲ್ಲೆಲ್ಲೂ ಕೂಡ ದೇವತೆಗಳ, ಮನುಷ್ಯರ, ಪ್ರಾಣಿಗಳ ಪರಮಾತ್ಮ, ಎಲ್ಲರ ಹೃದಯದಲ್ಲಿ ಕೂಡ ಪರಮಾತ್ಮನಾಗಿ ಅವನು ಉಪಸ್ಥಿತನಾಗಿದ್ದಾನೆ. ಇಂದ್ರಿಯಗಳ ಒಡೆಯನಾದ ಋಷಿಕೇಶ ಅಂತಂದ್ರೆ ನಮ್ಮ ಇಂದ್ರಿಯಗಳ ಒಡೆಯ. ಅವನನ್ನ ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ತೊಡಗಿಸಿದ್ದಾನೆ, ತನ್ನನ್ನು ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ತೊಡಗಿಸಿದ್ದಾನೆ ಎಂದು ಪ್ರತಿಯೊಬ್ಬನು ಯೋಚಿಸಬೇಕು. ಮನುಷ್ಯನು ನಿರತನಾಗಿರುವ ಕೆಲಸದ ಫಲದ ಮೂಲಕ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನ ಪೂಜಿಸಬೇಕು. ಮನುಷ್ಯನು ಸದಾ ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಲೋಚಿಸಿದರೆ ಭಗವಂತನ ಕೃಪೆಯಿಂದ ಅವನಿಗೆ ಎಲ್ಲದರ ಅರಿವು ಬರುತ್ತದೆ. ಇದು ಬದುಕಿನ ಪರಿಪೂರ್ಣತೆ. ಭಗವದ್ಗೀತೆಯಲ್ಲಿ ಪ್ರಭು ತೇಷಾಂ ಅಹಂ ಸಮುದ್ಧಾರ್ಥ ಎಂದು ಹೇಳುತ್ತಾನೆ. ಪರಮಪ್ರಭುವೇ ಸ್ವತಃ ಅಂತಹ ಭಕ್ತನನ್ನು ಉದ್ಧರಿಸುವ ಹೊಣೆಯನ್ನು ಹೊರುತ್ತಾನೆ. ಅದೇ ಬದುಕಿನ ಉನ್ನತ ಪರಿಪೂರ್ಣತೆಯಾಗಿದೆ. ಅಂದ್ರೆ ಯಾವಾಗ ಎಲ್ಲದಕ್ಕೂ ಮೂಲ ಭಗವಂತ ಅಂತ ತಿಳಿತೀವಿ, ನಾವೆಲ್ಲರೂ ಕೂಡ ಭಗವಂತನ ಅವನಿಂದಲೇ ಬಂದಿರುವಂತಹ ಸಣ್ಣ ಸಣ್ಣ ಭಾಗಗಳಂತ ತಿಳ್ಕೊತೀವಿ. ಆಗ ನಾವು ಭಗವಂತನಿಗೆ ಶರಣಾಗತಿನ ಹೊಂದಿ ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿದಾಗ ಯಾರು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗ್ತಾರೆ ಅಂತವರ ಒಂದು ಎಲ್ಲ ಯೋಗಕ್ಷೇಮವನ್ನ ಭಗವಂತ ಆ ಒಂದು ಹೊಣೆಯನ್ನ ತಾನೇ ಹೊರ್ತಾರೆ. ಹಾಗಾಗಿ ಅದು ನಮ್ಮ ಬದುಕಿನ ನಿಜವಾದ ಪರಿಪೂರ್ಣತೆಯನ್ನು ನಾವು ಸಾಧಿಸೋದಕ್ಕೆ ಆ ಮೂಲಕ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಾವ ಗುಣದಲ್ಲಿ ಇದ್ದೀವಿ, ಯಾವ ಗುಣದಲ್ಲಿ ಇದ್ರೆ ಮಾತ್ರ ನಮ್ಗೆ ಆ ಪರಿಪೂರ್ಣತೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಯಾವುದೇ ನೀವು ಗುಣದಲ್ಲಿದ್ರೂ ಕೂಡ ಯಾವಾಗ ಭಗವಂತನ ಒಂದು ಶರಣಾಗತಿನ ಹೊಂತೀವಿ, ಭಗವಂತನ ಪರಿಪೂರ್ಣ ಜ್ಞಾನವನ್ನ ನಾವು ಪಡ್ಕೋತೀವಿ, ಆಗ ಭಕ್ತಿ ಕಾರ್ಯದಲ್ಲಿ ಮುಂದುವರಿದ್ರೆ ಭಗವಂತ ನಮಗೆ ಆ ಒಂದು ಎಲ್ಲ ಮಾರ್ಗದರ್ಶನಗಳನ್ನ ಕೊಡ್ತಾನೆ, ಮತ್ತೆ ನಮ್ಮನ್ನ ಆ ಪರಿಪೂರ್ಣತೆಯ ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 47. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನೀಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಅವರವರದೇ ಆದಂತಹ ಗುಣಗಳು ಇರುತ್ತೆ. ಸತ್ವಗುಣ, ರಜಗುಣ, ತಮ್ಮ ಗುಣದಲ್ಲಿ ನಾವು ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವಧರ್ಮ ಅಂದ್ರೆ ಯಾರ ಒಂದು ಸ್ವಭಾವ ಸಾತ್ವಿಕ ಗುಣ ಆಗಿರುತ್ತೆ ಅಥವಾ ರಜಗುಣ ಆಗಿರುತ್ತೆ, ಅದನ್ನ ಬಿಟ್ಟು ಅವರು ಬೇರೊಂದು ಗುಣದ ವ್ಯಕ್ತಿಯ ಒಂದು ಕಾರ್ಯಗಳಲ್ಲಿ ತಾನು ಮಾಡೋದಕ್ಕೆ ಕಾರ್ಯಪ್ರವೃತ್ತನಾದ್ರೆ ಅಲ್ಲಿ ಪಾಪ ಪ್ರತಿಕ್ರಿಯೆಗಳಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಅರ್ಜುನ ಯಾವ ಗುಣದಲ್ಲಿದ್ದಾನೆ? ಕ್ಷತ್ರಿಯ ಗುಣದಲ್ಲಿದ್ದಾನೆ, ರಜಗುಣದಲ್ಲಿದ್ದಾನೆ. ಅವನು ಯುದ್ಧ ಮಾಡ್ಬೇಕು. ಅವನು ಹೋಗಿ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತಂದ್ರೆ ಯಾವ ಗುಣಕ್ಕೆ ಹೋಗ್ತಾನೆ?
ಸತ್ವ ಗುಣಕ್ಕೆ ಹೋಗ್ತಾನೆ ಮಾತಾಜಿ. ಸತ್ವಗುಣಕ್ಕೆ ಹೋಗ್ತಾನೆ. ಆದ್ರೆ ಅವನು ಆ ಗುಣದಲ್ಲಿ ಹೆಚ್ಚು ಸಮಯ ಇರೋದಕ್ಕಾಗತ್ತಾ? ಆಗುದಿಲ್ಲ ಅಲ್ಲ. ಮಾತಾಜಿ. ಇಲ್ಲ ಮಾತಾಜಿ. ಅವನ ಸ್ವಭಾವತಃ ಅವನು ರಜಗುಣದಲ್ಲಿ ಇರೋದ್ರಿಂದ ಮುಂದೆ ಅವನು ಸನ್ಯಾಸ ಸ್ವೀಕಾರ ಮಾಡಿದಾದ್ಮೇಲೂ ಕೂಡ ಅವನ ಕಣ್ಣೆದುರುಗಡೆ ಏನಾದ್ರೂ ಒಂದು ಅನ್ಯಾಯ ಆದ್ರೆ ಅವನು ತಾನು ಸನ್ಯಾಸಿಯಾಗಿ ಅದನ್ನ ಸಹಿಸ್ಕೊಂಡು ಸುಮ್ನೆ ಇರ್ತಾನ? ಇಲ್ಲ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅವನು ಯುದ್ಧ ಮಾಡ್ತಾನೆ. ಈಗ ಸನ್ಯಾಸಿ ಆದವನು ಯಾರನ್ನಾದ್ರೂ ಯುದ್ಧ ಮಾಡಿ ಕೊಂದ್ರೆ ಅದು ಪಾಪ ಪ್ರತಿಕ್ರಿಯೆ ಆಗುತ್ತಾ ಅಥವಾ ಅದು ಸರಿ ಆಗುತ್ತಾ? ಪಾಪಕೃತ್ಯ. ಸರಿಯೇ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ತೀವಿ, ಭೌತಿಕವಾಗಿ ಕೂಡ ನಾವು ನೋಡ್ಬೇಕು ಅಂತಂದ್ರೆ ಕೆಲವೊಬ್ಬರಿಗೆ ಭಗವಂತ ಒಂದು ವಿಶೇಷ ಗುಣಗಳನ್ನ ಕೊಟ್ಟಿರ್ತಾನೆ. ಆ ಗುಣಗಳು ಅದನ್ನ ನಾವು ತಿಳ್ಕೊಂಡು ಅದರಲ್ಲಿ ನಾವು ಇದ್ದಾಗ ಅದು ನಮಗೆ ಸಹಜವಾಗಿ ಒಳ್ಳೇದಾಗುತ್ತೆ. ಅಥವಾ ಅದನ್ನ ಹೊರತುಪಡಿಸಿ ಬೇರೆಯದನ್ನ ಮಾಡಕ್ ಹೋದ್ರೆ ಅಲ್ಲಿ ನಮ್ಗೆ ಕಷ್ಟಗಳು ಬರುತ್ತೆ. ಈಗ ನಾವು ನೋಡ್ತೀವಿ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ಅವನು ಫೇಮಸ್ ಇರ್ತಾನೆ. ಬಾಲಸುಬ್ರಹ್ಮಣ್ಯಂ ಅವರು ಹಾಡೋದಕ್ಕೆ ಫೇಮಸ್ ಇರ್ತಾರೆ. ಈಗ ನಾವು ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕರೆದು ಬಿಟ್ಟು, ಇಲ್ಲ ನೀವು ಕ್ರಿಕೆಟ್ ಆಡ್ಬೇಕು, ನೀವು ಸೆಂಚುರಿ ಹೊಡಿಬೇಕು ಅಂತಂದ್ರೆ ಅವ್ರ ಕೈಯಿಂದ ಆಗುತ್ತಾ? ಇಲ್ಲ ಮಾತಾಜಿ. ಆಗಲ್ಲ. ಅದೇ ರೀತಿ ತೆಂಡೂಲ್ಕರ್ಗೆ ಕರೆದು ಬಿಟ್ಟು, ಇಲ್ಲ ನಿಮ್ದು ಚೆನ್ನಾಗಿ ಹಾಡಾಡ್ಬೇಕಪ್ಪ ಅಂತಂದ್ರೆ ಅವ್ನು ಆಡ್ತಾನ? ಇಲ್ಲ ಆಡಲ್ಲ. ಆ ತರ ಮಾಡೋದಕ್ಕೆ ಯಾರನ್ನಾದ್ರೂ ನಾವು ಬಲವಂತವಾಗಿ ಪ್ರಯತ್ನ ಪೂರ್ವಕವಾಗಿ ಪ್ರಯತ್ನ ಪಟ್ಟರು ಕೂಡ ಏನಾಗುತ್ತೆ, ಸುಮ್ನೆ ಆ ವ್ಯಕ್ತಿಗೂ ಅದು ಕಷ್ಟ ಆಗುತ್ತೆ. ಮತ್ತೆ ಅದು ಕೂಡ ವ್ಯರ್ಥ ಸಮಯ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವ್ರವ್ರಿಗೆ ಅವರವರದೇ ಆದಂತಹ ಕರ್ತವ್ಯಗಳು ಇದೆ. ಅದನ್ನ ಅವರು ಸರಿಯಾಗಿ ಮಾಡಿದ್ರು ಸರಿ, ಅಥವಾ ಅದನ್ನ ಅವ್ರು ಪರಿಪೂರ್ಣವಾಗಿ ಮಾಡದಿರೋ ಹೋದ್ರು ಕೂಡ ಪರವಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರಲ್ಲ, ಸ್ವಲ್ಪಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ನೀನ್ ಸ್ವಲ್ಪ ಮಾತ್ರನಾದ್ರೂ ಭಕ್ತಿಯಲ್ಲಿ, ಅಂದ್ರೆ ಭಕ್ತಿಯಲ್ಲಿ ಬರ್ಬೇಕು. ಭಕ್ತಿಗೆ ಬಂದ್ಮೇಲೆ ಪರಿಪೂರ್ಣತೆಯನ್ನು ಸಾಧಿಸ್ದಿರ ಹೋದ್ರು ಕೂಡ ಅಲ್ಲಿ ನೀನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಕ್ಕೂ ಕೂಡ ನಿನಗೆ ಅಲ್ಲಿ ಒಂದು ಏನಂತಾರೆ ಹೇಳ್ತಾರೆ, ಅದರದ ಒಂದು ಫಲ ಸಿಗುತ್ತೆ ಅಂತ. ಹಾಗೆ ಅದನ್ನ ಮಾಡ್ದಿರಾ ಯಾವ್ದು ನಿನ್ನ ಸ್ವಭಾವ ಅಲ್ಲವೋ, ಯಾವ್ದನ್ನ ನೀನು ಮಾಡಬಾರ್ದು, ಅದನ್ನ ನೀನು ಎಷ್ಟೇ ಸುಂದರವಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಏನ್ ಪ್ರಯೋಜನ ಅಂತ. ಅಂದ್ರೆ ಈಗ ನಾವು ಮನುಷ್ಯ ಜನ್ಮ ಸಿಕ್ಕಿದ್ಮೇಲೆ ಏನ್ ಮಾಡ್ಬೇಕು? ಹರೇ ಕೃಷ್ಣ. ಭಗವಂತನ ಜ್ಞಾನ, ಜಪ, ಭಕ್ತಿ, ಪ್ರಚಾರ. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಮಾಡ್ದಿರಾ ಅವನು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಸಭ್ಯ ವ್ಯಕ್ತಿ, ಅವನ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ, ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿದ್ದಾನೆ, ಇದೆಲ್ಲವನ್ನ ಪಡ್ಕೊಂಡಿದ್ದಾನೆ, ಅವನಿಗೂ ಇವನಿಗೆ ಹೋಲಿಕೆ ಮಾಡಿದ್ರೆ ಅಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ ಅನಿಸ್ಕೋತಾರೆ? ಭಗವಂತನ ಸೇವೆಯಲ್ಲಿ ಇರೋನು ಖುಷಿಯಲ್ಲಿ ಅನಿಸ್ತದ ಮಾತಾಜಿ. ಆದ್ರೆ ನಿಯತ ಕರ್ಮವನ್ನು ಮಾಡ್ಬೇಕು ಮಾತಾಜಿ, ಮಾಡಿ ಭಗವಂತನಿಗೆ ಅರ್ಪಿಸುವಂತ ಭಗವಂತ ಹೇಳಿದಾನೆ. ಅಂದ್ರೆ ಪುಂಡರೀಕನ ಇದ್ರಲ್ಲಿ ಕೂಡ ಅದೇ ಅಲ್ವಾ ಮಾತಾಜಿ, ತನ್ನ ಹಿರಿಯ ತಂದೆ ತಾಯಿಯನ್ನು ಅವನು ನಿದ್ದೆ ಮಾಡುವ ತನಕ ಭಗವಂತ ಹೊರಗೆ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ. ಅಂದ್ರೆ ನಿಯತ ಕರ್ಮವನ್ನು ಪರಿಪಾಲನೆ ಮಾಡೋದು ಮುಖ್ಯ ಆಗತ್ತಲ್ವಾ ಮಾತಾಜಿ? ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಆದ್ರೆ ಮಾತಾಜಿ, ಯಾರು ನಿಯತ ಕರ್ಮವನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು ಮುಂದಿನ ಜನ್ಮದಲ್ಲಿ ಅವನ ಒಂದು ಕರ್ಮಗಳಿಗೆ ಅನುಗುಣವಾಗಿ ಅವನು ಮತ್ತೆ ಯಾವ್ದೋ ಒಂದು ಪ್ರಾಣಿಯಾಗಿ ಇನ್ನೊಂದು ಜೀವಿಯಾಗಿಯೋ ಅವನು ಹುಟ್ಟುತ್ತಾನೆ. ಆದ್ರೆ ಯಾರು ಭಕ್ತಿ ಕಾರ್ಯದಲ್ಲಿ ತೊಡಗಿದಾನೆ, ಸ್ವಲ್ಪ ಮುಪ್ಪಿಸಿ ಧರ್ಮಸಿ ತ್ರಾಯತೆ ಮಹತ್ವ ಬಯತೆ ಅಂದ್ರೆ ಪ್ರಭುಪಾದರವರು ಶಿಷ್ಯಂದಿರಿಗೆ ಹೇಳ್ತಾರೆ, ನೀವೆಲ್ಲ ಮಹಾಪುಣ್ಯ ಮಾಡಿದ್ದೀರಿ, ಭಕ್ತಿಯಲ್ಲಿ ಒಂದೇ ಹೆಜ್ಜೆ ಆದ್ರೂ ಇಟ್ಟಿದ್ದೀರಿ, ಈ ಕಾರಣದಿಂದ ನೀವು ಮುಂದಿನ ಜನ್ಮದಲ್ಲಿ ಪ್ರಾಣಿ ಜನ್ಮವಂತೂ ಪಡೆಯೋದಿಲ್ಲ ಅಂತ, ಮನುಷ್ಯರ ಜನ್ಮವನ್ನೇ ಪಡಿತೀರಿ ಅಂತ ಹೇಳ್ತಾರೆ. ಹಾಗೆ ಯಾರು ಪರಿಪೂರ್ಣತೆ ಸಾಧಿಸಿಲ್ಲ ಭಕ್ತಿಯಲ್ಲಿ, ಅಂತ ವ್ಯಕ್ತಿ ಕೂಡ ಅವನು ಲಾಭವನ್ನ ಪಡಿತಾ ಇದ್ದಾನೆ. ಆದ್ರೆ ಲೌಕಿಕವಾಗಿ ಯಾರು ಉನ್ನತ ಸ್ಥಾನದಲ್ಲಿದ್ದಾನೆ, ಅಂದ್ರೆ ಈಗಿನ ಜನ್ಮದಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಅವನು ನಾಯಿಯಾಗೋ ಹಂದಿಯಾಗೋ ಜನ್ಮ ಪಡಿಬೇಕು ಅಂತಂದ್ರೆ ಅವನ ಬದುಕುವುದು ಸಾರ್ಥಕ ಆಯ್ತಾ ಅಂತ? ಇಲ್ಲ ಮಾತಾಜಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಗುಣಗಳಿಗೆ ಅನುಗುಣವಾಗಿ ನಾವು ಕಾರ್ಯಗಳನ್ನ ಮಾಡ್ಬೇಕು. ಅಂದ್ರೆ ನಮ್ಮ ಸ್ವರೂಪವನ್ನ ತಿಳ್ಕೋಬೇಕು. ನಮ್ಮ ಸ್ವರೂಪ ಭಗವಂತನ ಭಕ್ತಿಯಲ್ಲಿ ತೊಡಗುವಂಥದ್ದು. ಅದನ್ನ ನಾವು ಸ್ವಲ್ಪ ಮಾಡಿದ್ರೂ ಪರವಾಗಿಲ್ಲ. ಆದ್ರೆ ಅದಕ್ಕೆ ವಿರುದ್ಧವಾಗಿ ದೇಹ ಭಾವನೆಯಿಂದ ನಾವು ಎಷ್ಟೇ ಸುಂದರವಾಗಿ ಎಷ್ಟೇ ಕಷ್ಟಪಟ್ಟು ಅದನ್ನ ನಾವು ಸಾಧಿಸಿದ್ರು ಕೂಡ ಕೊನೆಯಲ್ಲಿ ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಗುಣಗಳಿಗೂ ಕೂಡ ಅದು ಅನ್ವಯಿಸುತ್ತೆ. ಯಾವ ಗುಣದಲ್ಲಿ ನಾವು ಇದೀವಿ ಆ ಗುಣದಲ್ಲಿ ನಾವು ಪರಿಪೂರ್ಣತೆಯನ್ನ
ಪೂರ್ತಿಯಾಗಿ ಸಾಧಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಕ್ಕಾದ್ರೂ ಅದರಲ್ಲಿ ಮುಂದುವರೆದ್ರೆ ನಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು. ಅದನ್ನ ಹೊರತುಪಡಿಸಿ ನಾವು ಬೇರೊಬ್ಬರದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಅದು ಪಾಪದಲ್ಲಿ ಪಾಪದ ಪ್ರತಿಕ್ರಿಯೆಗಳನ್ನಷ್ಟೇ ಉಳಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಉದಾಹರಣೆಯಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಬ್ರಾಹ್ಮಣನ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾರು ಬ್ರಾಹ್ಮಣನಿದ್ದಾನೆ ಅವನಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ಅಂತ ಹೇಳಿ ಒಬ್ಬ ಶೂದ್ರನಾದವನು ಅವನನ್ನ ಅನುಕರಣೆ ಮಾಡಬಾರ್ದು. ಅಂದ್ರೆ ನಾನು ಬ್ರಾಹ್ಮಣನ ಹಾಗೆ ಸ್ಥಾನಮಾನ ಪಡಿಬೇಕು ಅಂತ ಹೇಳಿ ಅನುಕರಣೆ ಮಾಡುವಂತದ್ದಲ್ಲ. ತಾನು ಏನಾಗಿದ್ದಾನೆ ಅದರಲ್ಲಿಯೇ ಅವನು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅವನು ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯನ್ನ ಅನುಕರಣೆ ಮಾಡೋದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಶೂದ್ರನಾದವನು ಕೂಡ ಭಕ್ತಿಗೆ ಬಂದು, ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯ ಆತ್ಮದಲ್ಲಿ ಸುಪ್ತಾವಸ್ಥೆಯಲ್ಲಿ ಇದೆ, ಎಲ್ಲರ ಹೃದಯದಲ್ಲೂ ಕೂಡ ಇದೆ. ಅದನ್ನ ಜಾಗೃತಿಗೊಳಿಸ್ಬೇಕು. ಅದಕ್ಕಾಗಿ ಅವನು ಈ ಒಂದು ಲೌಕಿಕ ಭಾವನೆಯಲ್ಲಿ, ದೇಹ ಭಾವನೆಯಲ್ಲಿ ಈ ವ್ಯಕ್ತಿಗೆ ಹೆಚ್ಚು ಸ್ಥಾನಮಾನ ಸಿಗ್ತಿದೆ, ನಾನು ಅಂತಹ ಒಂದು ಸ್ಥಾನಮಾನವನ್ನ ಪಡ್ಕೋಬೇಕು ಅಂತ ಹೇಳಿ ವ್ಯರ್ಥ ಪ್ರಯತ್ನ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತ ಉನ್ನತ ಸ್ಥಾನ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು. ಆ ಸ್ಥಾನಕ್ಕೆ ಅವನು ಪ್ರಯತ್ನ ಪಡ್ಬೋದು. ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಧರ್ಮವನ್ನ ಭಗವದ್ಗೀತೆಯಲ್ಲಿ ವಿಧಿಸಿದೆ. ಈ ಹಿಂದಿನ ಶ್ಲೋಕಗಳಲ್ಲಿ ಆಗಲೇ ಚರ್ಚಿಸಿದಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಕರ್ತವ್ಯಗಳನ್ನು ಅವರವರ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದೆ. ಒಬ್ಬನು ಇನ್ನೊಬ್ಬನ ಕರ್ತವ್ಯವನ್ನು ಅನುಕರಿಸಬಾರದು, ಅನುಕರಣೆ ಮಾಡಬಾರದು. ಅಂದ್ರೆ ನನಗೆ ಹಾಡೋದಕ್ಕೆ ಬರೋದಿಲ್ಲ, ಆದ್ರೂ ಕೂಡ ನಾನು ಹಾಡೋದಕ್ಕೆ ನನ್ನದೇ ಆದಂತಹ ಒಂದು ಜ್ಞಾನ ಇಲ್ಲ, ಆದ್ರೆ ಇನ್ನೊಂದು ವ್ಯಕ್ತಿಯನ್ನ ನಾನು ಇಮಿಟೇಟ್ ಮಾಡೋದು, ಅಂದ್ರೆ ಅವನ ಹಾಗೆ ಆಡೋಕೆ ಪ್ರಯತ್ನ ಪಡುವಂಥದ್ದು. ಒಬ್ಬ ಮನುಷ್ಯನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರಬಹುದು, ಆದರೆ ಸ್ವಭಾವತಃ ಶೂದ್ರರು ಮಾಡುವ ಕಾರ್ಯದಲ್ಲಿ ಆಕರ್ಷಿತನಾದರೆ ಆತನು ಕೃತಕವಾಗಿ ತಾನು ಬ್ರಾಹ್ಮಣ ಎಂದು ಹೇಳಿಕೊಳ್ಳಬಾರದು. ಅಂದ್ರೆ ಜನ್ಮದಿಂದ ಅಲ್ಲ ಬ್ರಾಹ್ಮಣ ಅನ್ನುವಂಥದ್ದು ಅವನ ಗುಣ ಸ್ವಭಾವದಿಂದ. ಅವನು ಶೂದ್ರನ ಗುಣ ಸ್ವಭಾವಗಳನ್ನ ಪಡೆದು ಬಿಟ್ಟು ತಾನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಆ ಕಾರಣದಿಂದ ನನ್ನ ಬ್ರಾಹ್ಮಣ ಅಂತ ಹೇಳ್ಕೊಳ್ಳುವಂಥದ್ದು ಅದು ಸರಿಯಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅವರನ್ನ ಏನಂತ ಕರೀತಾರೆ? ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂತ ಶೂದ್ರರನ್ನ ಏನಂತ ಕರೀತಾರೆ? ದ್ವಿಜ ಅಂತ ಹೇಳಿ. ದ್ವಿಜ ಬಂಧು. ದ್ವಿಜ ಅಂತಂದ್ರೆ ಬ್ರಾಹ್ಮಣ, ಬಂಧು ಅಂತಂದ್ರೆ ಅವನ ಮನೇಲಿ ಹುಟ್ಟಿದಾನೆ, ಅವನಿಗೆ ಸಂಬಂಧಿಕ ಅಷ್ಟೇ ಅವನು. ಆದ್ರೆ ಹೇಗೆ ಅಂತಂದ್ರೆ ಒಬ್ಬ ಸರ್ಜನ್, ಒಬ್ಬ ಡಾಕ್ಟರ್ ಮಗ, ಅವನು ಡಾಕ್ಟರ್ ಆಗೋದಕ್ಕೆ ಅವಕಾಶಗಳಿದೆ, ಆದ್ರೆ ಅವನು ಮಾಡಿಲ್ಲ ಅಂತಂದ್ರೆ ಅವನು ಡಾಕ್ಟರ್ನ ಮಗ ಆಗ್ತಾನೆ ಹೊರತು ಅವನು ಡಾಕ್ಟರ್ ಆಗೋದಿಲ್ಲ. ಯಾರೋ ಅವನತ್ರ ಹೋಗಿ ಏನಂತ ಹೇಳ್ತಾರೆ, ಟ್ರೀಟ್ಮೆಂಟ್ ಕೇಳೋದಿಲ್ಲ. ಹಾಗೆ ಬ್ರಾಹ್ಮಣನು ಕೂಡ, ಬ್ರಾಹ್ಮಣ ಅನ್ನುವಂಥದ್ದು ಅದು ಅವನ ಸ್ವಭಾವ, ಅವನ ಗುಣಲಕ್ಷಣ. ಅಂತಹ ಗುಣಲಕ್ಷಣಗಳನ್ನ ಹೊಂದಿರದೇ ಇರುವಂತಹ ವ್ಯಕ್ತಿ ಅಂಥದ್ದೇ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನು ಬ್ರಾಹ್ಮಣ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಮನುಷ್ಯನು ತನ್ನ ಧರ್ಮಕ್ಕೆ ಅನುಗುಣವಾಗಿ ಕರ್ಮ ಮಾಡಬೇಕು. ಪರಮಪ್ರಭುವಿನ ಸೇವೆಯಲ್ಲಿ ಮಾಡುವ ಯಾವ ಕೆಲಸವೂ ಕೀಳಲ್ಲ. ಬ್ರಾಹ್ಮಣನ ವೃತ್ತಿ ಧರ್ಮವು ನಿಶ್ಚಯವಾಗಿ ಸಾತ್ವಿಕವಾದುದು, ಆದರೆ ಸ್ವಭಾವದಿಂದ ಸಾತ್ವಿಕನಲ್ಲದ ಮನುಷ್ಯನು ಬ್ರಾಹ್ಮಣನ ವೃತ್ತಿ ಧರ್ಮವನ್ನು ಅನುಕರಿಸಬಾರದು. ಕ್ಷತ್ರಿಯನು ಮಾಡಬೇಕಾದ ಹಲವು ಹೇಯವಾದ ಕೆಲಸಗಳಿವೆ. ಕ್ಷತ್ರಿಯನು ತನ್ನ ಶತ್ರುಗಳನ್ನು ಕೊಲ್ಲಲು ಹಿಂಸೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ರಾಜತಾಂತ್ರಿಕತೆಗಾಗಿ ಕ್ಷತ್ರಿಯರು ಸುಳ್ಳು ಹೇಳಬೇಕಾಗುತ್ತದೆ. ಇಂತಹ ಹಿಂಸೆ ಮತ್ತು ಕಪಟಗಳು ರಾಜಕೀಯ ವ್ಯವಹಾರಗಳೊಂದಿಗೆ ಹೋಗುತ್ತವೆ. ಆದರೆ ಕ್ಷತ್ರಿಯನು ತನ್ನ ವೃತ್ತಿ ಧರ್ಮವನ್ನು ಬಿಟ್ಟು ಬ್ರಾಹ್ಮಣನ ಕರ್ತವ್ಯವನ್ನು ಮಾಡಲು ಪ್ರಯತ್ನಿಸಕೂಡದು. ಅದು ಈಗಾಗಲೇ ನಾವು ನೋಡಿದೀವಿ. ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೂ ಅದರಲ್ಲಿ ಕೆಲವೊಂದು ದೋಷಗಳು ಇರುತ್ತೆ. ಆ ದೋಷಗಳು ಇರುವ ಕಾರಣದಿಂದ ಆ ಕೆಲಸವನ್ನ ಮಾಡೋದನ್ನೇ ಬಿಟ್ಟು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಡಿಗೆ ಮಾಡೋಕೆ ಹೋಗ್ತೀವಿ, ಬೆಂಕಿ ಹೊತ್ತಿಸ್ತೀವಿ, ಆದ್ರೆ ಅಲ್ಲಿ ಹೊಗೆ ಕೂಡ ಬರುತ್ತೆ. ಹೊಗೆ ಬರ್ತಾ ಇದೆ ಅಂತ ಹೇಳಿ ನಾವು ಅಡಿಗೆ ಮಾಡೋದನ್ನೇ ಬಿಟ್ಟು ಬಿಡ್ತೀವಾ? ಇಲ್ಲ ಮಾತಾಜಿ, ಸರಿ ಮಾಡ್ಕೊಂಡು ಮತ್ ಮುಂದುವರಿಸ್ತೀವಿ ಅಷ್ಟೇ. ಅದು ಸಹಿಸ್ಕೋಬೇಕು, ಅಷ್ಟೇ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಹಾಗೆ ಇಲ್ಲಿ ಯಾರು ಕ್ಷತ್ರಿಯನಿದ್ದಾನೆ ಅವನು ಮಾಡುವಂತ ಕಾರ್ಯದಲ್ಲಿ ಕೆಲವೊಂದು ಹಿಂಸೆಗಳು ನಡೆಯುತ್ತೆ. ಆದ್ರೆ ಆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅವನು ರಾಜನಾದವನು ಪ್ರಜೆಗಳ ಅಥವಾ ಧರ್ಮದ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಶತ್ರು ಪಕ್ಷದವರು ಅವರನ್ನ ಸೋಲಿಸ್ತಾರೆ, ಮತ್ತೆ ಅಲ್ಲಿ ಅಧರ್ಮ ಅನ್ನುವಂಥದ್ದು ಹೆಚ್ಚುತ್ತೆ. ಪರಮಪ್ರಭುವನ್ನು ಸಂತೃಪ್ತಿಗೊಳಿಸಲು ಮನುಷ್ಯನು ಪ್ರಯತ್ನಿಸಬೇಕು. ಉದಾಹರಣೆಗೆ ಅರ್ಜುನನು ಕ್ಷತ್ರಿಯ, ಅವನು ಇನ್ನೊಂದು ಪಕ್ಷದೊಡನೆ ಯುದ್ಧ ಮಾಡಲು ಹಿಂಜರಿಯುತ್ತಿದ್ದ. ಆದರೆ ದೇವೋತ್ತಮ ಪರಮಪುರುಷನನ್ನು ಸಂತೃಪ್ತಿಗೊಳಿಸಲು ಯುದ್ಧ ಮಾಡಬೇಕಾದರೆ ನೀತಿಭ್ರಷ್ಟನಾಗುವ ಹೆದರಿಕೆಯ ಅಗತ್ಯವೇ ಇಲ್ಲ.
ವ್ಯವಹಾರ ಕ್ಷೇತ್ರದಲ್ಲಿ ಸಹ ವ್ಯಾಪಾರಿ ಕೆಲವೊಮ್ಮೆ ಅನೇಕ ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ಲಾಭ ಬರುವುದಿಲ್ಲ. ಒಮ್ಮೊಮ್ಮೆ ವ್ಯಾಪಾರಿಯು ಪ್ರೀತಿಯ ಗಿರಾಕಿಗೆ ನಿಮಗೋಸ್ಕರ ನಾನು ಲಾಭವನ್ನೇ ಬಿಟ್ಟು ಬಿಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಲಾಭವಿಲ್ಲದೆ ವರ್ತಕನು ಇರುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿದಿರಬೇಕು. ಆದುದರಿಂದ ವ್ಯಾಪಾರಿಯು ತನ್ನ ಲಾಭ ಮಾಡುತ್ತಿಲ್ಲ ಎಂದು ಹೇಳಿದರೆ ಅದೊಂದು ಸರಳವಾದ ಸುಳ್ಳು ಎಂದು ಭಾವಿಸಬೇಕು. ಸುಳ್ಳು ಹೇಳುವುದು ಕಡ್ಡಾಯವಾದ ವೃತ್ತಿಯಲ್ಲಿ ತಾನಿರುವುದರಿಂದ ತಾನು ತನ್ನ ವೃತ್ತಿಯನ್ನು ಬಿಟ್ಟು ಬ್ರಾಹ್ಮಣ ವೃತ್ತಿಯನ್ನು ಅನುಸರಿಸಬೇಕೆಂದು ವರ್ತಕನು ಯೋಚಿಸಬಾರದು. ಹೀಗೆ ಮಾಡಬೇಕೆಂದು ಇಲ್ಲಿ ಹೇಳಿಲ್ಲ. ಮನುಷ್ಯನು ತನ್ನ ಕರ್ಮದಿಂದ ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಿದರೆ ಅವನು ಕ್ಷತ್ರಿಯನೇ, ವೈಶ್ಯನೇ ಅಥವಾ ಶೂದ್ರನೇ ಎನ್ನುವುದು ಮುಖ್ಯವಲ್ಲ. ಬ್ರಾಹ್ಮಣನು ಕೂಡ ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗುತ್ತಾನೆ. ಈ ವರ್ಣಾಶ್ರಮ ಧರ್ಮ ಇರುವಂತದ್ದೇ ಹರಿತೋಷಣಂ, ಅಂದ್ರೆ ಭಗವಂತನ ಒಂದು ಭಕ್ತಿ ಸೇವೆ ಮಾಡೋದಕ್ಕಾಗಿಯೇ. ಅಂದ್ರೆ ಬ್ರಾಹ್ಮಣನಾದವನು ಸಮಾಜಕ್ಕೆ ಎಲ್ಲ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಅವನು ಹಂಚಬೇಕು. ಮತ್ತೆ ಅದೇ ಸಮಯದಲ್ಲಿ ಕ್ಷತ್ರಿಯನಾದವನು ಏನ್ ಮಾಡ್ಬೇಕು, ಅಂತಹ ಬ್ರಾಹ್ಮಣರ ರಕ್ಷಣೆ ಅವನು ಮಾಡ್ಬೇಕು, ಅಥವಾ ಪ್ರಜೆಗಳ ರಕ್ಷಣೆಯನ್ನು ಕೂಡ ಅವನು ಮಾಡ್ಬೇಕು. ಕ್ಷತ್ರಿಯ ಯಾರು ವೈಶ್ಯನಿದ್ದಾನೆ ಅವನು ಅಂತಹ ಒಂದು ಉನ್ನತ ಸಮಾಜಕ್ಕೆ ಬೇಕಾಗಿರುವಂತ ಎಲ್ಲ ಅಗತ್ಯವಾದ ವಸ್ತುಗಳನ್ನು ಅವನು ಪೂರೈಸಬೇಕು. ಅಂದ್ರೆ ಅಗತ್ಯವಾದದ್ದು ಅಂತಂದ್ರೆ ಇಲ್ಲಿ ಫ್ಯಾಕ್ಟ್ರಿಗಳು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಆಹಾರ ಏನಂತ ಹೇಳ್ತಾರೆ, ಫುಡ್, ಶೆಲ್ಟರ್, ಕ್ಲಾತಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಊಟ ಬೇಕು, ಹಾಕೊಳ್ಳಕ್ಕೆ ಬಟ್ಟೆ ಬೇಕು, ಮತ್ತೆ ಇರೋದಕ್ಕೆ ಒಂದು ಸ್ಥಳ ಬೇಕು. ಅದು ಮೂಲಭೂತ ಅವಶ್ಯಕತೆಗಳು ಅಂತ. ಅದನ್ನ ಪೂರೈಸುವಂತಹ ವೃತ್ತಿಯಲ್ಲಿ ವೈಶ್ಯರವರು ಇರ್ತಾರೆ. ಮತ್ತೆ ಶೂದ್ರರು ಯಾರಿದ್ದಾರೆ, ಅವರು ಸದಾ ಈ 3 ವರ್ಗದ ಜನರ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಆದ್ರೆ ಈ 3 ಜನರು ಕೂಡ ಅವರು ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ, ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ಮನುಷ್ಯನು ತನ್ನ ಕರ್ಮದಿಂದ ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಿದರೆ ಅವನು ಕ್ಷತ್ರಿಯರೇ, ವೈಶ್ಯನೇ ಅಥವಾ ಶೂದ್ರನೇ ಎನ್ನುವುದು ಮುಖ್ಯವಲ್ಲ. ಬೇರೆ ಬೇರೆ ಬಗೆಯ ಯಜ್ಞಗಳನ್ನು ಮಾಡುವ ಬ್ರಾಹ್ಮಣರು ಕೆಲವೊಮ್ಮೆ ಪ್ರಾಣಿಗಳನ್ನು ಕೊಲ್ಲಬೇಕಾಗುತ್ತದೆ. ಏಕೆಂದರೆ ಒಮ್ಮೊಮ್ಮೆ ಇಂತಹ ಯಜ್ಞಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುತ್ತಾರೆ. ಹೀಗೆ ತನ್ನ ವೃತ್ತಿಯಲ್ಲಿ ನಿರತನಾದ ಕ್ಷತ್ರಿಯನು ಶತ್ರುವನ್ನು ಕೊಂದರೆ ಅದು ಪಾಪವಲ್ಲ. ಈ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ವಿವರವಾಗಿ 3ನೇ ಅಧ್ಯಾಯದಲ್ಲಿ ಹೇಳಿದೆ. ಪ್ರತಿಯೊಬ್ಬನೂ ಯಜ್ಞಕ್ಕಾಗಿ ಅಥವಾ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗಾಗಿ ಕರ್ಮ ಮಾಡಬೇಕು. ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಯಾವುದೇ ಕರ್ಮವು ಬಂಧನದ ಕಾರಣವಾಗುತ್ತದೆ. ಇದೆಲ್ಲದರ ನಿರ್ಣಯ ಎಂದರೆ ಪ್ರತಿಯೊಬ್ಬನೂ ತಾನು ಪಡೆದ ವಿಶಿಷ್ಟ ಪ್ರಕೃತಿ ಗುಣಕ್ಕೆ ಅನುಗುಣವಾಗಿ ಕರ್ಮ ನಿರತನಾಗಬೇಕು ಮತ್ತು ಪರಮಪ್ರಭುವಿನ ಪರಮ ಉದ್ದೇಶವನ್ನು ನೆರವೇರಿಸಲು ಮಾತ್ರ ಕರ್ಮ ಮಾಡಲು ತೀರ್ಮಾನಿಸಬೇಕು. ಅಂದ್ರೆ ಈಗ ಭಕ್ತಿ ಸೇವೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸೇವೆಗಳಿರುತ್ತೆ ಅಲ್ವಾ. ಎಲ್ಲರೂ ಕೂಡ ಬ್ರಾಹ್ಮಣರ ಹಾಗೆ ಅಲ್ಲಿ ಪೂಜೆ ಮಾಡೋ ಸೇವೆನೆ ಮಾಡ್ಬೇಕು ಅಂತ ಇದೆಯಾ? ಹರೇ ಕೃಷ್ಣ, ಅದನ್ನೇ ಮಾಡ್ಬೇಕಾ? ಭಕ್ತಿಯಲ್ಲಿ ಯಾವುದು ಕೂಡ ಹೆಚ್ಚು ಕಡಿಮೆ, ಯಾವುದು ಹೆಚ್ಚು ಅಥವಾ ಯಾವುದು ಕಡಿಮೆ ಅಂತ ಇಲ್ಲ. ಅಲ್ಲಿ ಗುಡಿಸುವಂತದ್ದು ಕೂಡ ಅದು ಶ್ರೇಷ್ಠವಾದದ್ದೇ. ಆ ದೇವಸ್ಥಾನ ಗುಡಿಸುವಂತದ್ದು ಕೂಡ, ಅಂದ್ರೆ ಹೇಳ್ತಾರೆ ವೈಕುಂಠ ಲೋಕದಲ್ಲಿ ಸಹಸ್ರ ಲಕ್ಷ್ಮಿಯರು ಅಲ್ಲಿ ಧೂಳಿಲ್ಲ ಆದ್ರೂ ಕೂಡ ಅವರು ಗುಡಿಸ್ತಾ ಇರ್ತಾರೆ ಅಂತ. ಹಾಗೆ ಭಗವಂತನ ದೇವಸ್ಥಾನವನ್ನ ಶುಚಿಗೊಳಿಸುವಂಥದ್ದು, ಪಾತ್ರೆಗಳನ್ನ ತೊಳೆಯುವಂಥದ್ದು ಯಾವುದು ಕೂಡ ಕೀಳಲ್ಲ, ಯಾವುದು ಕೂಡ ಮೇಲಲ್ಲ, ಎಲ್ಲವೂ ಕೂಡ ಭಗವಂತನ ಸೇವೆನೇ ಆಗುತ್ತೆ. ಅದಕ್ಕೆ ಅವರವರ ಗುಣಕ್ಕೆ ತಕ್ಕ ಹಾಗೆ ಅವರು ಒಂದೊಂದು ಸೇವೆಗಳಲ್ಲಿ ತೊಡಕೊಳ್ತಾರೆ. ಕೆಲವೊಬ್ರು ಪೂಜೆ ಮಾಡ್ತಾರೆ, ಕೆಲವೊಬ್ರು ಭಗವಂತನ ಪ್ರಸಾದ ನೈವೇದ್ಯ ಮಾಡ್ತಾರೆ, ಕೆಲವೊಬ್ರು ಹಾರಗಳನ್ನ ಪೋಣಿಸ್ತಾರೆ, ಕೆಲವೊಬ್ರು ಶುಚಿಗೊಳಿಸ್ತಾರೆ, ಕೆಲವೊಬ್ರು ಎಲ್ಲ ರೀತಿಯ ಕಾರ್ಯಗಳಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಹೀಗೆ ಭಗವಂತನ ಸೇವೆ ಮಾಡೋದಕ್ಕೆ ನೀನು ಕ್ಷತ್ರಿಯನ, ವೈಶ್ಯನ, ಬ್ರಾಹ್ಮಣನ ಅಂತ ಯಾವುದೇ ಒಂದು ಭೇದ ಭಾವ ಇಲ್ಲ. ನಾವು ಯಾವುದೇ ಒಂದು ಗುಣದಲ್ಲಿ ಇದ್ರೂ ಕೂಡ ಆ ಗುಣದಿಂದ ನಾವು ಭಗವಂತನ ಸೇವೆನ ಮಾಡ್ಬೋದು. ಈಗ ಅರ್ಜುನ ರಜೋಗುಣದಲ್ಲಿದ್ದಾನೆ, ಅವನು ಯುದ್ಧ ಮಾಡ್ತಾ ಇದ್ದಾನೆ, ಆ ಯುದ್ಧ ಕೂಡ ಭಗವಂತನ ಸೇವೆನೇ ಆಗ್ತಿದೆ, ಭಗವಂತನಿಗಾಗಿ ಮಾಡ್ತಾ ಇದ್ದಾನೆ. ಆ ರೀತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 48. ಶ್ರೀ ಕೃಷ್ಣ ಮಾತಾಜಿ. ಶ್ಲೋಕ 48. ಸಹಜ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜತೆ ತ್ಯಜೇತ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಆಗ್ಲೇ ನಾ ಹೇಳಿದಾಗೆ
ಅಡಿಗೆ ಮಾಡ್ಬೇಕು ಅಂತ ಹೇಳಿ ಆ ಒಂದು ಕಟ್ಟಿಗೆನ ಹೊತ್ತಿಸಿದಾಗ ಹೊಗೆ ಬರ್ತಿದೆ ಅಂತ ಹೇಳಿ ನಾವು ಅಡಿಗೆ ಮಾಡೋದನ್ನೇ ಬಿಟ್ಟು ಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ಪ್ರಯತ್ನ ಅಂದ್ರೆ ಈ ಬ್ರಾಹ್ಮಣರು ಅವ್ರಿಗೂ ದೇವೋತ್ತಮ ಪರಮ ಪುರುಷನ ಜ್ಞಾನವನ್ನು ಪಡೆದಿರ್ಬೋದು, ಭಗವಂತನ ಒಂದು ಆರಾಧನೆ ಮಾಡ್ತಾ ಇರ್ಬೋದು. ಆದ್ರೆ ಅಂತಹ ಬ್ರಾಹ್ಮಣನನ್ನ ಯಾರೋ ಒಂದು ಸಾಧಾರಣ ವ್ಯಕ್ತಿ ಅವನ ಮನೆಯ ಒಂದು ಯಜ್ಞಕ್ಕೆ ಅವನನ್ನ ಆಹ್ವಾನ ಮಾಡ್ಬೋದು. ಅಂತಹ ಯಜ್ಞ ಯಜ್ಞದ ಉದ್ದೇಶ ಏನು ಅಂತಂದ್ರೆ ಐಹಿಕ ಲಾಭಕ್ಕಾಗಿ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಆ ಉದ್ದೇಶಕ್ಕಾಗಿ ಈ ಬ್ರಾಹ್ಮಣನನ್ನ ಆಹ್ವಾನಿಸಿದಾಗ ಇವನು ಯಾವ್ದೋ ಒಂದು ಐಹಿಕ ಲಾಭವನ್ನ ದೇವತೆಗಳ ಆರಾಧನೆಯನ್ನ ಮಾಡೋದಕ್ಕೆ ಕರೀತಾ ಇದ್ದಾನೆ, ನಾನ್ ದೇವೋತ್ತಮ ಪರಮ ಪುರುಷನನ್ನ ಆರಾಧನೆ ಮಾಡುವವನು, ಇಂಥ ಯಜ್ಞ ನಾ ಮಾಡೋದಿಲ್ಲ ಅಂತ ಯಾರಾದ್ರೂ ಬ್ರಾಹ್ಮಣರು ಹೇಳ್ತಾರ? ಹೇಳ್ಬೇಕಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆದ್ರೆ ಅವ್ರು ಹೋಗ್ತಾರೆ ಪೂಜೆ ಮಾಡ್ತಾರೆ, ಕೊನೆಗೆ ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಭಗವಂತನಿಗೆ ಅರ್ಪಿಸ್ತಾರೆ. ಅದು ಯಾರು ಮಾಡಿಸ್ತಾ ಇದ್ದಾನೆ ಅವನಿಗೆ ಅದ್ರ ಜ್ಞಾನ ಇಲ್ಲ, ಅವನ ಉದ್ದೇಶನೇ ಬೇರೆ ಇರುತ್ತೆ, ಅವ್ನು ಮಾಡ್ತಾ ಇರುವ ಯಜ್ಞದ ಉದ್ದೇಶನೇ ಬೇರೆ ಇರುತ್ತೆ. ಆದ್ರೂ ಕೂಡ ಅವನು ಅದನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಯಾರು ಗಡಿಯಲ್ಲಿ ಸೈನಿಕರು ಇರ್ತಾರೆ, ಅವರು ಶತ್ರು ಪಕ್ಷದವನು ಯುದ್ಧಕ್ಕೆ ಬಂದಾಗ ಅವನನ್ನ ಕೊಲ್ಲಬೇಕಾಗತ್ತೆ. ಶತ್ರು ಪಕ್ಷದವನು ಅವನು ಒಳ್ಳೆಯವನು ಕೆಟ್ಟವನು ಅಥವಾ ನನ್ನ ಸ್ನೇಹಿತ ಅಥವಾ ನನ್ನ ಸಂಬಂಧಿಕ ಆ ರೀತಿ ಯೋಚನೆ ಮಾಡಿ ಯುದ್ಧ ಮಾಡ್ತಾರ? ಯಾರೇ ಮಾಡಲ್ಲ ಬರ್ಲಿ ಮಾತಾಜಿ. ಅಲ್ಲಿ ಇಲ್ಲ ಮಾತಾಜಿ. ಯುದ್ಧ ಮಾಡ್ಲೇಬೇಕಾಗುತ್ತೆ. ಅಲ್ಲಿ ಹಿಂಸೆ ಅನ್ನುವಂಥದ್ದು, ಪ್ರಾಣ ಹಿಂಸೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ದೈಹಿಕ ಹಿಂಸೆ ಅನ್ನುವಂಥದ್ದು ಇರುತ್ತೆ. ಅದನ್ನ ಸ್ವೀಕಾರ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಆ ಒಂದು ದೇಶದ ಗಡಿಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವೈಶ್ಯರ ಒಂದು ಉದಾಹರಣೆ ಕೊಟ್ರು. ಯಾವಾಗ್ಲೂ ಯಾವುದೇ ವ್ಯಾಪಾರ ಮಾಡುವಂತ ವ್ಯಕ್ತಿ ಹತ್ರ ಹೋದ್ರು ಕೂಡ ಇದನ್ನ ಹೇಳ್ತಾರೆ, ನಾನು ಹೋಲ್ಸೇಲ್ ರೇಟಿಗೆ ಮಾರ್ತಾ ಇದ್ದೀನಿ, ನಾನು ಏನ್ ಲಾಭ ಇಟ್ಕೊಂಡಿಲ್ಲ ಮೇಡಮ್ ಅಂತ. ಯಾರಾದ್ರೂ ನಿಜವಾಗ್ಲೂ ಆತರ ವ್ಯಾಪಾರ ಮಾಡಿ ವ್ಯಾಪಾರವನ್ನ ಮುಂದುವರ್ಸೋದಕ್ಕಾಗುತ್ತ? ಇಲ್ಲ ಮಾತಾಜಿ. ಲಾಭನೇ ಇಟ್ಕೊಳ್ದಿರ ವ್ಯಾಪಾರ ಮಾಡಕ್ಕಾಗತ್ತ? ಆಗಲ್ಲ. ಸೊ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ. ಅಂದ್ರೆ ಅದಕ್ಕಾಗಿ ನಾವು ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳುವಂಥದ್ದು ತಪ್ಪು ಅಂತ ಹೇಳಿ ನಾನು ನಾಳೆದ ವ್ಯಾಪಾರನೇ ಮಾಡೋದಿಲ್ಲ ಅಂತ ಯಾರು ಹೇಳಕ್ ಹೋಗೋದಿಲ್ಲ. ಅಂದ್ರೆ ವ್ಯಾಪಾರ ಅದು ಆಗ್ಲೇಬೇಕು, ಅಲ್ಲಿ ಸುಳ್ಳು ಹೇಳುವಂಥದ್ದು ಸಹಜ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಶೂದ್ರನು ಕೂಡ, ಶೂದ್ರನಾದವನ ಒಂದು ಬಾಸ್ ಕೈ ಕೆಳಗಡೆ ಅವ್ನು ಕೆಲಸ ಮಾಡ್ಬೇಕಾಗುತ್ತೆ. ಬಾಸ್ ಎಂತ ವ್ಯಕ್ತಿ ಆಗಿರ್ತಾನೆ ಅನ್ನುವಂಥದ್ದನ್ನ ಅವನು ಆಯ್ಕೆ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಬಾಕ್ಸ್ ಅಂತ ಯಾರು ಇದ್ದಾನೆ ಅವನಿಗೆ ಒಡೆಯ, ಅವನು ತುಂಬಾ ನೀಚ ವ್ಯಕ್ತಿ ಇರ್ಬೋದು, ಆದ್ರೆ ಅವನ ಕೆಳಗಡೆ ಇವನು ಕೆಲಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ. ಹಾಗಾಗಿ ಅವನು ಆ ವ್ಯಕ್ತಿಯನ್ನ ಅಂದ್ರೆ ತನ್ನ ಕೆಲಸವನ್ನ ಅವನು ಬಿಡೋದಕ್ಕೆ ಸಾಧ್ಯ ಇದೆಯಾ? ಬಿಟ್ಟು ಬಿಟ್ಟು ಹೋಗ್ಬಿಡ್ತಾನ. ಈಗ ನಾವು ಕೂಡ ಬೇರೆ ಬೇರೆ ಕಡೆ ಆಫೀಸಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ಯಾರು ಹೆಡ್ ಇದ್ದಾರೆ ಅಥವಾ ಅಲ್ಲಿ ಯಾರು ಎಲ್ಲದಕ್ಕೂ ಒಬ್ಬ ಏನಂತ ಹೇಳ್ತೀವಿ ಒಡೆಯ ಅನ್ನೋ ರೀತಿಯಲ್ಲಿ, ಬಾಸ್ ಅನ್ನೋ ರೀತಿಯಲ್ಲಿ ಇದ್ದಾನೆ, ಅವನು ಯಾವಾಗ್ಲೂ ಒಳ್ಳೆ ವ್ಯಕ್ತಿನೇ ಆಗಿರ್ತಾನ? ಒಳ್ಳೆ ವ್ಯಕ್ತಿನೇ ಆಯ್ಕೆ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತಂದ್ರೆ ಆಗತ್ತಾ? ಇಲ್ಲ ಇಲ್ಲ ಮಾತಾಜಿ. ನಾವು ಮಾಡೋ ಕೆಲಸವನ್ನ ನಾವು ಅದನ್ನ ಕೆಲಸದಲ್ಲಿ ನಾವು ಗಮನ ಹರಿಸ್ಬೇಕೇ ಹೊರತು ಮಾಡಿಸ್ತಾ ಇರುವಂತ ವ್ಯಕ್ತಿಯಲ್ಲಿ ಗಮನ ಹರಿಸಿದ್ವಿ ಅಂತಂದ್ರೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಒಂದು ರೀತಿಯ ಒಳ್ಳೇದೇ ಅಂತ ಹೇಳ್ಬೋದು. ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದಂತ ಬ್ರಹ್ಮಚಾರಿಗಳು ಅವರು ಏನಂತ ಹೇಳ್ತಾರೆ ಅಂದ್ರೆ, ಈ ಕಂಠಿ ಮಾಲೆನ ಇದು ನಾಯಿ ಕುತ್ತಿಗೆಯಲ್ಲಿ ಕಟ್ಟಿದಂತ ಪಟ್ಟಿ ಅಂತ ಹೇಳ್ತಾರೆ. ಆದ್ರೆ ನಾನು ಅಂತಿಂತ ಬಾಸ್ಗೆ ಸೇವಕ ಅಲ್ಲ, ನಾನು ಜಗದೊಡೆಯ ಅವನ ಅಂತ ಬಾಸ್ಗೆ ಸೇವಕ, ಅವನ ನಾಯಿ, ಅವನ ಮನೆ ನಾಯಿ ಅಂತ ಹೇಳಿ ಅವರು ಎಲ್ಲವನ್ನ ಬಿಟ್ಟು ಭಗವಂತನ ಸೇವೆಯಲ್ಲಿ ತೊಡಗುತ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೇದು. ಆದ್ರೆ ಎಲ್ಲರೂ ಕೂಡ ಅದನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಸಮಾಜ ಹೇಗೆ ನಡೆಯುತ್ತೆ, ಬದುಕು ಹೇಗೆ ಮುಂದುವರಿಯುತ್ತೆ? ಆಗತ್ತಾ? ಬೇಕು ಅಲ್ವಾ 4 ವರ್ಣದ ಜನ? ನಾಲ್ಕು ವರ್ಣದ ಜನರು ಕೂಡ ಬೇಕಾಗ್ತಾರೆ. ಅಲ್ಲಿ ಹೇಗೆ ಸಿಚುವೇಶನ್ ಇರುತ್ತೆ ಹಾಗೆ ಇರ್ಬೇಕಾಗುತ್ತೆ ಮಾತಾಜಿ. ಅಂದ್ರೆ ಅಲ್ಲಿ ಆದಷ್ಟು ನಾವು ಮಾಡುವಂತಹ ಕೆಲಸ ಸರಿಯಾಗಿ ಶುದ್ಧವಾಗಿರ್ಬೇಕು. ನಾವು ಅವ್ರು ಮಾಡ್ತಾ ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿ ನಾವು ಅವರನ್ನ ಫಾಲೋ ಮಾಡೋದಲ್ಲ, ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದ್ಯಾ ಅಂತ ನಾವು ಮಾಡಿದ್ರೆ ಸಾಕಾಗತ್ತೆ. ಹರೇ ಕೃಷ್ಣ. ಶ್ಲೋಕ 40. ಮಾತಾಜಿ. ಆಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಅನ್ನುವಾಗ ಶ್ರೀಲ ಪ್ರಭುಪಾದ ಗೀತೆಯವಾಗಲಿದೆ. ಆತ್ಮ ಸಂಯಮವಿದ್ದು ಮೋಹರಹಿತನಾದವನು, ಅಧಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು,
ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಆತ್ಮ ಸಂಯಮವಿದ್ದು ಮೋಹರಹಿತನಾದವನು ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವತಂತ್ರದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅಂತವ್ರು ಯಾವ ರೀತಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನಲ್ಲಿ ಆತ್ಮ ಸಂಯಮ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ತಾನೆ. ಮತ್ತೆ ಇಂದ್ರಿಯ ವಸ್ತುಗಳಲ್ಲಿ ವಿಚಾರಗಳಲ್ಲಿ ಅವನಿಗೆ ಯಾವುದೇ ರೀತಿಯ ಒಂದು ಆಕರ್ಷಣೆ ಅನ್ನುವಂಥದ್ದು ಇರುವುದಿಲ್ಲ. ಐಹಿಕ ಭೋಗ ಏನಿದೆ, ಒಂದು ಲೌಕಿಕವಾಗಿ ಯಾವುದು ಇಂದ್ರಿಯ ಸುಖ ಅಂತ ಹೇಳ್ತಾರೆ, ಅಂಥದನ್ನ ಅವನು ಅದರಲ್ಲಿ ಯಾವುದೇ ಅವನಿಗೆ ಅಲಕ್ಷ್ಯ ಮಾಡ್ತಾನೆ. ಲಕ್ಷ್ಯ ಅನ್ನುವಂಥದ್ದೇ ಇಲ್ಲ. ಮತ್ತೆ ಅವನು ಸನ್ಯಾಸವನ್ನು ಅಭ್ಯಾಸ ಮಾಡಿ, ಇಲ್ಲಿ ಸನ್ಯಾಸ ಅಂದ್ರೆ ಏನು? ಹರೇ ಕೃಷ್ಣ. ಕೃಷ್ಣ ಏನಂತ ಹೇಳಿದ್ದಾನೆ ಸನ್ಯಾಸ ಅಂದ್ರೆ? ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದು ಕಾಮ್ಯ ಮತ್ತು ಕರ್ಮವನ್ನು ಇಂದ್ರಿಯ ಭೋಗವನ್ನು ತ್ಯಜಿಸುವುದು. ಈ ಒಂದು ಐಹಿಕ ಭೋಗವನ್ನ ಅಲಕ್ಷ್ಯ ಮಾಡುವವನು ಅಂತಂದ್ರೆ ಅವನು ಕಾಮ್ಯ ಕರ್ಮಗಳು, ಇಂದ್ರಿಯ ಭೋಗ ಮಾಡುವಂತಹ ವಿಷಯಗಳು ವಿಚಾರಗಳು ಅವನಿಗೆ ಬೇಡ. ಅಂಥದನ್ನ ಯಾರು ತ್ಯಾಗ ಮಾಡಿದ್ದಾನೆ ಅಂತಹ ವ್ಯಕ್ತಿ ಸನ್ಯಾಸಿ. ಅವನು ಅಭ್ಯಾಸ ಮಾಡಿದ ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತನಾದ. ಅಂದ್ರೆ ಯಾವಾಗ ನಾವು ಐಹಿಕ ದೈಹಿಕ ಭೋಗ ಭಾಗ್ಯಗಳನ್ನ ನಾವು ಅಲಕ್ಷ್ಯ ಮಾಡ್ತೀವಿ, ಹಾಗೇನಾಗುತ್ತೆ, ಅವನಿಗೆ ಯಾವುದೇ ಒಂದು ಕರ್ಮದ ಪ್ರತಿಕ್ರಿಯೆಗಳು ಅನ್ನುವಂಥದ್ದು ಇರೋದಿಲ್ಲ. ಅಂತಹ ಮುಕ್ತವಾದ ಸ್ವತಂತ್ರವಾದ ಅತ್ಯುನ್ನತ ಹಂತವನ್ನ ಪಡೆಯಬಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಕರ್ಮದ ಪ್ರತಿಕ್ರಿಯೆಗಳಿಂದ ಮುಕ್ತಿನ ಪಡಿಬಹುದು ಅಂತಂದ್ರೆ ಕಾಮ್ಯ ಕರ್ಮಗಳನ್ನ ಮಾಡೋದನ್ನ ತ್ಯಜಿಸಿದಾಗ್ಲೇ ನಾವು ಈ ಒಂದು ಕರ್ಮದ ಪ್ರತಿಕ್ರಿಯೆಗಳಿಂದ ಮುಕ್ತಿನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ನಿಜವಾದ ತ್ಯಾಗ ಎಂದರೆ ಮನುಷ್ಯನು ತಾನು ಪರಮಪ್ರಭುವಿನ ವಿಭಿನ್ನಾಂಶ ಎಂದು ಈ ಕಾರಣದಿಂದ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನಗೆ ಹಕ್ಕಿಲ್ಲ ಎಂದು ಸದಾ ಯೋಚಿಸುವುದು. ಅಂದ್ರೆ ಯಾವುದು ಕೂಡ ನನ್ನದಲ್ಲ ಅನ್ನುವಂಥದ್ದು. ಯಾವ್ದೆಲ್ಲ ನನ್ನದಲ್ಲ ಅಂತ ಹೇಳ್ಬೋದು? ಹರೇ ಕೃಷ್ಣ. ಈ ಒಂದು ಪ್ರಕೃತಿ ಅದು ಭಗವಂತನ ಕೊಡುಗೆ. ನನ್ನ ದೇಹ ಅದು ಕೂಡ ಪ್ರಕೃತಿಯಿಂದ ಆದಂಥದ್ದು, ಹಾಗಾಗಿ ಇದು ಕೂಡ ಭಗವಂತನ ಕೊಡುಗೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಆತ್ಮ ಏನಿದೆ, ಆತ್ಮನು ಕೂಡ ಭಗವಂತನ ಅಂಶ, ಅದು ಕೂಡ ನನ್ನದಲ್ಲ. ಹೀಗೆ ಎಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲವೂ ಕೂಡ ಭಗವಂತನೇ ನಿಜವಾದ ಅದೆಲ್ಲದಕ್ಕೂ ಕೂಡ ನಿಯಂತ್ರಕ, ಒಡೆಯ. ಹಾಗಿರ್ಬೇಕಾದ್ರೆ ನಾನು ಭೋಗಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ನಾನು ಅಪರಾಧಿ ಆಗ್ತೀನ ಅಲ್ವಾ? ಹರೇ ಕೃಷ್ಣ. ಯಾವುದು ನನ್ನದಲ್ವೋ ಯಾವುದು ನನ್ನದಲ್ಲ ಅಂದ್ರೆ ಈ ದೇಹವು ನನ್ನದಲ್ಲ. ಕಫ ಪಿತ್ತ ವಾತದ ದೇಹವು ನನ್ನದಲ್ಲ ಅಂದ್ರೆ ಮತ್ತೆ ಯಾವುದು ಇರುತ್ತೆ? ಮತ್ತೆ ನಮ್ಗೆ ಈ ನಾವು ಉಸಿರಾಡ್ತೇವೆ, ಅದು ನಮ್ಮದಲ್ಲ ಅಂದ್ರೆ ಯಾವ್ದು ನಮ್ಗೆ? ಎಲ್ಲವೂ ಭಗವಂತನಿದೆ ಮತ್ತೆ ಅದು ಯಾವ್ದು ಪ್ರತಿಯೊಂದು ನನ್ನದು ಅಂತ ಭಗವಂತನದು. ತಿಳ್ಕೊಳ್ಳೋದು ತಪ್ಪು. ಹೌದು ಮತ್ತೆ ಈಗ ಅದಕ್ಕೆ ಉದಾಹರಣೆ ಒಂದು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ನಿಮ್ಮ ಮನೇಲಿ ಯಾರಾದ್ರೂ ಕೆಲಸದವ್ರು ಇದ್ರೆ ಅವ್ರು ನಿಮ್ಮ ಮನೆಗೆ ಬಂದು ಯಾವುದೇ ಕೆಲಸ ಮಾಡ್ದಿರಾ ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಅಡಿಗೆ ಮನೆಯಲ್ಲಿ ಇರುವಂತ ಯಾವ್ದಾದ್ರು ಒಂದು ಪದಾರ್ಥವನ್ನ ತಗೊಂಡ್ ಬಂದು ಮುಂದೆ ಇಟ್ಕೊಂಡು ಟಿವಿ ಸ್ವಿಚ್ ಆನ್ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಟಿವಿ ನೋಡ್ತಾ ತಿಂತಾ ಇದ್ರೆ ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರ? ಹರೇ ಕೃಷ್ಣ ಮಾತಾಡಿ. ಕೃಷ್ಣ ಪ್ರಜ್ಞೆಗೆ ಬರೋದಕ್ಕಿಂತ ಮೊದಲೇ ನಾವು ಹಾಗೆ ಮಾಡ್ಬೋದಿತ್ತು. ಅಂದ್ರೆ ನಿದ್ದೆ ಕುತ್ಕೋ, ಸ್ಥಾನ ಅದಿದೆ ಅಂತ. ಆದ್ರೆ ಈಗ ಇಲ್ಲಿ ಬಂದ್ಮೇಲೆ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿರ್ತೇವೆ ಅವಾಗ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವಂತ ಆ ಭಾವನೆ ಇರುವಂತದ್ದು ನಾವು ಜಪ ಮಾಡುವುದರಿಂದ ಬರುತ್ತೆ. ಮತ್ತೆ ಭಕ್ತರ ಸಂಘದಲ್ಲಿ ಇಟ್ಕೊಂಡೇ ಬರುತ್ತೆ. ಆ ಮೇಲು ಕೀಳು ಇರುವಂತ ಭಾವನೆ ಬರಲ್ಲ. ಸರಿ ಅಲ್ಲ ಮಾತಾಜಿ, ಇಲ್ಲಿ ನಿಮ್ಮನೆ ನಾನು ಹೇಳ್ತಾ ಇರೋದು ಸಾಧಾರಣವಾಗಿ. ನೀವು ಕೃಷ್ಣ ಅರ್ಥ ಪ್ರಜ್ಞೆಗೆ ಆಯ್ತು. ಇರ್ಬೇಡಿ, ಅರ್ಥ ಆಯ್ತು. ಕೃಷ್ಣ ಪ್ರಜ್ಞೆವರೆಗೂ ಹೋಗ್ಬೇಡಿ, ಹಂಗೆ ಕೇಳ್ತಾ ಇದೀನಿ. ಸಾಧಾರಣವಾಗಿ ಹೌದು. ನಿಮ್ಮನೆ ಕೆಲಸದವಳು ನಿಮ್ಮನೆ ಕೆಲಸ ಮಾಡೋದಿಲ್ಲ, ನಿಮ್ ಕಣ್ಣೆದುರುಗಡೆ ಅವಳು ನೀಟಾಗಿ ಬಂದು ಮಂಚದ ಮೇಲೆ ಟಿವಿ ಆನ್ ಕುತ್ಕೊಂಡು ಮಾಡಿ ಬೆಡ್ ಮೇಲೆ. ಮಂಚದ ಮೇಲೆ ಹೌದು. ಕಾಲ್ ಮೇಲೆ ಕಾಲ ಎತ್ತಿ ಇಟ್ಕೊಂಡು ಅವಳು ಟಿವಿ ನೋಡ್ತಾ ತಿಂತಾ ಇರ್ತಾಳೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಸಿಟ್ಟು ಕೋಪ ಬರ್ತದೆ. ಬರ್ತದೆ, ಸಿಟ್ಟು ಬರ್ತದೆ. ಹಾಗೆ ಅದೇ ರೀತಿ ಎಲ್ಲ ಕೂಡ ಭಗವಂತನದು. ಈ ಮನೆದು ಹೇಗೆ ನಮ್ದು ಅದ್ರೊಳಗಡೆ ಇನ್ಯಾರೋ ಒಂದು ವ್ಯಕ್ತಿ ಬಂದು ಅಧಿಕಾರ ಚಲಾಯಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೂಡ ಭಗವಂತನದು. ಆದ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ? ಆ ಒಂದು ಅಧಿಕಾರ ಚಲಾಯಿಸ್ತಾ ಇದೀವಿ. ನಾವೆಲ್ಲರೂ ಕೂಡ ಭಗವಂತನ ಸೇವಕರು. ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ? ಭೋಗಿಸುವ ಇಚ್ಛೆ ಮಾಡ್ತಾ ಇದೀವಿ, ಭೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದು ನನ್ನದಲ್ಲದನ್ನ ನಾನು ತಗೊಳ್ತಾ ಇದ್ದೀನಿ ಅಂತಂದ್ರೆ ನಾನು
ಏನ್ ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ, ನಾನು ಕಳ್ಳ ಅಂತ ಅನಿಸ್ಕೋತೀನಿ. ಅಂದ್ರೆ ಈಗ ಆ ರೀತಿ ಮಾಡುವಂತವ್ರನ್ನ ನಾವೇನ್ ಮಾಡ್ತೀವಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಕಳಿಸ್ತೀವಿ. ಹಾಗೆ ನಾವು ಪಾಪಿಗಳಾಗ್ತೀವಿ, ಮಾಡಬಾರದನ್ನ ಮಾಡ್ತಾ ಇದೀವಿ ಅಂತ ಹೇಳುವಾಗೆ. ಆದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾದ ತ್ಯಾಗ ಅಂದ್ರೆ ಮನುಷ್ಯನು ತಾನು ಪರಮಪ್ರಭುವಿನ ವಿಭಿನ್ನಾಂಶ ಎಂದು. ಆದ್ರೆ ಇವಾಗ ಹರೇ ಕೃಷ್ಣ, ನಾವು ಏನನ್ನ ತ್ಯಾಗ ಮಾಡೋದಕ್ಕೆ ಸಾಧ್ಯ? ನಾನು ಆಗ್ಲೇ ಹೇಳ್ದೆ ಎಲ್ಲ ಕೂಡ ಭಗವಂತನದೇ ಅಂತ ಆದ್ಮೇಲೆ ಮತ್ ನಾನೇನ್ ತ್ಯಾಗ ಮಾಡೋದು? ನಂದನದೇ ಯಾವ್ದೂ ಇಲ್ಲ ಅಂದ್ಮೇಲೆ. ಫಲವನ್ನ ತ್ಯಾಗ ಮಾಡೋದು ಮಾತಾಜಿ. ಅಪೇಕ್ಷೆನೇ ಇರಬಾರ್ದು, ಅರ್ಪಣಾ ಭಾವದಿಂದ ಸೇವೆ ಮಾತ್ರ ಮಾಡ್ತಾ ಹೋಗ್ಬೇಕು ಮಾತಾಜಿ. ತ್ಯಾಗ ಸಮರ್ಪಣೆ ಮಾಡ್ಲಿಕ್ಕೆ ಮಾಡ್ಕೊಳ್ಳೋದು ನಮ್ಮದು ಮಾತಾಜಿ. ಯಾವುದೇ ಆತ್ಮ ಇದು, ದೇಹ ಅಲ್ಲ, ಆತ್ಮ ಮಾತಾಜಿ. ಅಂತ ಸಮರ್ಪಣೆ ಮಾಡ್ಕೊಳ್ಳೋದು. ಇಲ್ಲಿ ನನ್ನದು ಅಂತ ಯಾವ್ದೂ ಇಲ್ಲದೆ ಹೋದಾಗ ನಾನ್ ತ್ಯಾಗ ಮಾಡ್ತೀನಿ ಅನ್ನೋಂಥದ್ದು ಅದು ನಮ್ಮ ನಿಜವಾಗ್ಲೂ ಮಿಥ್ಯಾಹಂಕಾರನೇ ಆಗುತ್ತೆ. ಈಗ ನಾನು ಏನಾದ್ರು ಬಂದು, ಯಾರಿದ್ದಾರೆ ಇಲ್ಲಿ, ಅಶ್ವಿನಿ ಮಾತಾಜಿಗೆ ನಾ ಹೇಳ್ತೇನೆ, ಅಶ್ವಿನಿ ಮಾತಾಜಿ ನಾನ್ ನಿಮ್ ಮನೇನ ತ್ಯಾಗ ಮಾಡ್ತೀನಿ ಅಂತ. ನಗೋ ತರ ಇರುತ್ತೆ ಅಲ್ವಾ, ಹಾಸ್ಯಾಸ್ಪದ ಅನ್ಸುತ್ತಲ್ಲ, ಅವ್ರ ಮನೆ ನಂದಲ್ವೇ ಅಲ್ಲ, ಅದನ್ನ ನಾನೇನ್ ತ್ಯಾಗ ಮಾಡ್ತೀನಿ ಅಂತ. ಮಾತಾಜಿ ಹಾಗೆ ಇದನ್ನೇ ಯುಕ್ತ ಹಾಗೆ ನಾವ್ ಮಾಡೋ ವೈರಾಗ್ಯ ತ್ಯಾಗ. ಅಂತಾರಲ್ವಾ ಮಾತಾಜಿ. ಮಾತಾಜಿ ಮಾತಾಜಿ ಇದನ್ನೇ ಯುಕ್ತ ಹೇಳಿ ವೈರಾಗ್ಯ ಅಂತ ಹೇಳ್ತಾರಲ್ವಾ ಮಾತಾಜಿ. ಭಗವಂತ ಕೊಟ್ಟದ್ದು ಯುಕ್ತ ವೈರಾಗ್ಯ ಆಯ್ತಲ್ವಾ ಮಾತಾಜಿ. ಭಗವಂತ ಕೊಟ್ಟಿರೋದು ಎಲ್ಲವೂ ಕೂಡ ಅದು ಭಗವಂತನ ಸೇವೆಗಾಗಿ ನಾವು ಅರ್ಪಿಸ್ಬೇಕು. ಅದ್ ಮಾತ್ರ ನಾವು ಮಾಡ್ಬೇಕಾಗಿರೋದಲ್ವಾ ಮಾತಾಜಿ. ಇದನ್ನೇ ಅಲ್ವಾ ಹೇಳುದು ಮಾತಾಜಿ ಯುಕ್ತ ವೈರಾಗ್ಯ ಅಂತ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ತ್ಯಾಗ ಅಂತಂದ್ರೆ ಆ ಮಿಥ್ಯ ಅಹಂಕಾರ ಅನ್ನೋದನ್ನ ತ್ಯಾಗ ಮಾಡ್ಬೇಕು. ಅದನ್ನೇ ನಾವು ತಗೊಂಡ್ ಬಂದಿರುವಂತದ್ದು. ಅಂದ್ರೆ ಅಜ್ಞಾನವನ್ನ ತಗೊಂಡ್ ಬಂದಿದೀವಿ. ಭೌತಿಕ ಜಗತ್ತಿಗೆ ಬಂದಾಗ ನಾನ್ ಯಾರು ಅನ್ನೋದನ್ನೇ ಮರ್ತೋಗಿದೀವಿ. ಆ ಒಂದು ಮಿಥ್ಯ ಅಹಂಕಾರವನ್ನ ಬಿಡ್ಬೇಕು. ಮತ್ತೆ ಅಲ್ಪ ಸ್ವಾತಂತ್ರ್ಯ ಅಂತ ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಾವು ಸರಿಯಾದ ರೀತಿ ಬಳಕೆ ಮಾಡ್ಕೊಂಡೀರ ಹೋಗ್ತಾ ಇದೀವಲ್ಲ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ಸ್ವತಂತ್ರ ಅಂದ್ರೆ ಈಗ ನನಗೆ ಈಗ ಭಾನುವಾರ ಸಮಯ ಇದೆ, ಭಾನುವಾರ ಒಂದು ದಿನ ಸಮಯದಲ್ಲಿ ನಾನು ಡಿಸೈಡ್ ಮಾಡ್ಬೋದು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾ ಅಥವಾ ಇನ್ಯಾರ್ದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾ. ಅದು ಆ ಒಂದು ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾನೆ, ಆಯ್ಕೆ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ. ಆ ಒಂದು ತಪ್ಪಾದ ಒಂದು ಆಯ್ಕೆ ನಾವೇನ್ ಮಾಡ್ಕೋತೀವಿ, ಅದನ್ನ ನಾವು ತ್ಯಾಗ ಮಾಡ್ಬೇಕು. ಅದಲ್ದಿರ ಬೇರೆ ಏನನ್ನಾದ್ರೂ ನಾನು ತ್ಯಾಗ ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲೂ ಯಾವ್ದು ಅದು ನಮ್ದಲ್ಲ, ನಮ್ದು ಯಾವ್ದೂ ಇಲ್ವೇ ಇಲ್ಲ. ಅದೆಲ್ಲವೂ ಕೂಡ ನಿಜವಾಗ್ಲೂ ಭಗವಂತನಿಗೆ ಸೇರಿರುವಂತದ್ದು. ಇಲ್ಲಿ ನಿಜವಾದ ತ್ಯಾಗ ಅಂದ್ರೆ ಮನುಷ್ಯನು ತಾನು ಪರಮ ಪ್ರಭುವಿನ ವಿಭಿನ್ನ ಅಂಶ ಎಂದು ಆ ಕಾರಣದಿಂದಾಗಿ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನಗೆ ಹಕ್ಕಿಲ್ಲ ಎಂದು ಸದಾ ಯೋಚಿಸುವುದು. ಅಂದ್ರೆ ಈಗ ನಿಮ್ ಮನೆಯಲ್ಲಿ ಆಹ್ ಯಾರನ್ನಾದ್ರೂ ಕರಿತೀರ, ಕಾರ್ಪೆಂಟರ್ನ ಅಥವಾ ಪೇಂಟ್ ಹೊಡಿಯೋರ್ನ, ಕಾರ್ಪೆಂಟರ್ನೇ ಕರಿತೀರಿ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ ಮನೆ ಕಟ್ಟಿದವರು. ಅವರು ನಿಮ್ ಮನೆ ಕಟ್ಟಿದಾದ್ಮೇಲೆ ಈ ಮನೆ ನಾನ್ ಕಟ್ಟಿದ್ದು, ಇದ್ರ ಮೇಲೆ ನಿನ್ಗಿಂತ ಜಾಸ್ತಿ ನನಗ ಅಧಿಕಾರ ಇದೆ ಅಂತಂದ್ರೆ ಒಪ್ಕೋತೀರಾ? ಇಲ್ಲ ನಿಮ್ ಮನೆಗೆ ಚೇರು ಅಥವಾ ಫರ್ನಿಚರ್ ಏನೋ ಮಾಡಕ್ಕಂತ ಬಂದಂತವ್ರು ಎಲ್ಲ ಮಾಡಿದಾದ್ಮೇಲೆ ಇದ್ ನಾನ್ ಮಾಡಿದ್ದು, ಇದ್ ನಂದು ಅಂತಂದ್ರೆ ನೀವು ಒಪ್ಕೋತೀರಾ? ಇಲ್ಲ ಮಾತಾಜಿ. ಹಾಗೇನೆ ನಾವೆಲ್ಲರೂ ಕೂಡ ಭಗವಂತನ ಸೇವೆ ಮಾಡೋದಷ್ಟೇ ನಮ್ಗೆ ಕೊಟ್ಟಿರೋ ಕೆಲ್ಸ. ಆ ಕೆಲ್ಸ ಮಾಡಿದ್ದಾದ್ಮೇಲೆ ಅದನ್ನ ನಾನೇ ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಾನ್ ಕಳ್ಳ, ನಾನ್ ಮೋಸ ಮಾಡ್ತಾ ಇದೀನಿ, ನಾನ್ ತಪ್ಪು ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಕೂಡ ಭಗವಂತನಿಗೆ ಸೇರಿರುವಂತದ್ದು, ಅದು ಭಗವಂತನಿಗೆ ಅರ್ಪಣೆ ಆಗ್ಬೇಕು. ಅದನ್ನ ನಾನ ಭೋಗಿಸ್ತೀನಿ ಅಂತ ಹೇಳಿದ್ರೆ ನಾನಲ್ಲಿ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಅವನು ಪರಮಪ್ರಭುವಿನ ವಿಭಿನ್ನಾಂಶವಾದ್ದರಿಂದ ಅವನ ಕೆಲಸದ ಫಲವನ್ನು ಪರಮಪ್ರಭು ಸವಿಯಬೇಕು. ಅಂದ್ರೆ ಅದು ವಾಸ್ತವದಲ್ಲಿ ಭಗವಂತನಿಗೆ ಅರ್ಪಣೆ ಆಗ್ಬೇಕು. ವಾಸ್ತವವಾಗಿ ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ನಿಜವಾಗಿ ಸನ್ಯಾಸಿ. ಅಂದ್ರೆ ಯಾರು ಈ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಭಗವಂತನಿಗೆ ಎಲ್ಲವನ್ನ ಅರ್ಪಿಸ್ತಾನೆ, ತನ್ನ ಒಂದು ಪ್ರತಿಯೊಂದು ಫಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಯಾಕಂದ್ರೆ ಅವನೇ ಒಡೆಯ ಅದಕ್ಕೆ. ಅವನು ಕೊಟ್ಟಂತ ಕೆಲಸವನ್ನೇ ನಾನ್ ಮಾಡ್ತಾ ಇದ್ದೀನಿ. ಅದರಿಂದ ಅವನು ಏನು ಸಂತುಷ್ಟನಾಗಿ, ಅಂದ್ರೆ ಈಗ ನಿಮ್ಗೆ ಕಾರ್ಪೆಂಟರ್ ಕೆಲಸ ಮಾಡಿದ್ಮೇಲೆ ಅವನ್ಗೆ ನೀವೇನ್ ಒಂದು ಇಷ್ಟು ಅಂತ ಅವನ್ಗೆ ಸಂಬಳ ಫಿಕ್ಸ್ ಮಾಡ್ತೀರಾ, ಅದು ಕೊಟ್ಟಾಗ್ಲೇ ನೀವು ಅದನ್ನ ಅವ್ನ್ ತಗೊಂಡ್ಬೇಕೇ ಹೊರತು ಇದ್ ನಾನ್ ಮಾಡಿದ್ದು, ಇದನ್ನ ನಾನ್ ಫರ್ನಿಚರ್ ನಾನ್ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಲ್ಲಿ ನೀವೇನ್ ಮಾಡ್ತೀರಾ, ಕೇಸ್ ಹಾಕ್ತೀರಾ ಅಥವಾ ಫೈಟ್ ಮಾಡ್ತೀರಾ, ಜಗಳ ಮಾಡ್ತೀರಾ. ಹಾಗೆ ಭಗವಂತನ ಒಂದು ಸೇವೆ ಮಾಡುವುದಷ್ಟೇ ನನ್ನ ಕರ್ತವ್ಯ. ಆ ಒಂದು ಸೇವೆಯಿಂದ ತೃಪ್ತನಾಗಿ ಭಗವಂತ ನನಗೆ ಏನನ್ನ ಕೊಡ್ತಾನೆ ಅಷ್ಟನ್ನು ಮಾತ್ರ ನಾನು ಸ್ವೀಕಾರ ಮಾಡಬಹುದು ಅನ್ನುವಂಥದ್ದು. ಅದನ್ನೇ ಇಲ್ಲಿ ನಿಜವಾದ ಸನ್ಯಾಸ ಅಂತ ಹೇಳಿ ಕರೀತಾ ಇದ್ದಾರೆ. ಇಂತಹ ಮನೋಧರ್ಮದ ಮನುಷ್ಯನ ವಾಸ್ತವವಾಗಿ ಪರಮಪ್ರಭುವಿಗಾಗಿ ಕಾರ್ಯ ಮಾಡುತ್ತಾನೆ. ಇದರಿಂದ ಅವನಿಗೆ ಅಂದ್ರೆ ಮನುಷ್ಯನಿಗೆ ತೃಪ್ತಿಯಾಗುತ್ತದೆ. ಅವನಿಗೆ ಯಾವ ಐಹಿಕ ವಸ್ತುವಿನಲ್ಲೂ ಮೋಹವಿಲ್ಲ,
ಪ್ರಭುವಿನ ಸೇವೆಯಿಂದ ಬರುವ ದಿವ್ಯ ಸುಖವನ್ನು ಬಿಟ್ಟರೆ ಬೇರೆ ಯಾವುದರಲ್ಲಿಯೂ ಸಂತೋಷವನ್ನು ಕಾಣದಿರುವುದು ಅವನಿಗೆ ಅಭ್ಯಾಸವಾಗಿರುತ್ತದೆ. ಸನ್ಯಾಸಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ಮುಕ್ತನಾಗಿರುತ್ತಾನೆ ಎಂದು ನಂಬಿಕೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದೆಯೇ ಈ ಪರಿಪೂರ್ಣತೆಯನ್ನು ತಂತಾನೇ ಸಾಧಿಸುತ್ತಾನೆ. ಮನಸ್ಸಿನ ಈ ಸ್ಥಿತಿಗೆ ಯೋಗಾರೂಢ ಅಥವಾ ಯೋಗದ ಪರಿಪೂರ್ಣತೆಯ ಹಂತ ಎಂದು ಹೆಸರು. 3ನೇ ಅಧ್ಯಾಯದಲ್ಲಿ ದೃಢಪಡಿಸಿದಂತೆ ಯಸ್ವಾತ್ ಆತ್ಮ ರತಿರ್ ಏವ ಸತ್, ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಂಡವನು ತನ್ನ ಕಾರ್ಯಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡಬೇಕಾಗಿಲ್ಲ. ಅಂದ್ರೆ ಯಾರು ಆತ್ಮಾರಾಮ ಅಂತ ಕರೀತಾರೆ, ಅಂದ್ರೆ ಅವರು ತನ್ನಷ್ಟಕ್ಕೆ ತಾವು ಸಂತೃಪ್ತಿಯನ್ನ ಪಡೆದಿರ್ತಾರೆ. ಅಂದ್ರೆ ಅವರಿಗೆ ಹೊರಗಿನಿಂದ ಇನ್ನೇನೋ ಒಂದು ವಸ್ತುವಿನಿಂದ ಅಥವಾ ಇನ್ನೊಂದು ವ್ಯಕ್ತಿಯಿಂದ ತನಗೇನೋ ಪಡಿಬೇಕಾಗಿರುವಂತದ್ದು ಏನಿಲ್ಲ. ಅಂತವ್ರು ತನ್ನಷ್ಟಕ್ಕೆ ತಾನು ತೃಪ್ತಿಯನ್ನ ಹೊಂದಿರ್ತಾನೆ ಅಂತಂದ್ರೆ ಯಾವಾಗ ಭಕ್ತಿ ಕಾರ್ಯದಲ್ಲಿ ತೊಡಗಿರ್ತಾನೆ ಅಂತಹ ವ್ಯಕ್ತಿ ಮಾತ್ರನೇ ಅವನು ಸಂತೃಪ್ತಿಯನ್ನ, ಆನಂದವನ್ನ, ಸಂತೋಷವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ತೃಪ್ತಿ ಅನ್ನುವಂಥದ್ದು ನಮ್ಗೆ ಅಲ್ಲಿ ಸಿಗುವಂಥದ್ದು. ಅಂದ್ರೆ ನಾ ಆಗ್ಲೇ ಹೇಳಿದಾಗೆ ದೈಹಿಕ ನೆಲೆಯಲ್ಲಿ ಆನಂದ, ಸುಖ ಅನ್ನುವಂಥದ್ದು ಅಥವಾ ಮನಸ್ಸಿಗೆ ಕೊಡುವಂತ ಸುಖ ಅನ್ನುವಂಥದ್ದು ಅದು ನಿಜವಾದ ಸುಖ ಅಲ್ಲ. ಸುಖ ಅನ್ನುವಂಥದ್ದು ಆತ್ಮಕ್ಕೆ ಕೊಡುವಂಥದ್ದು. ಆತ್ಮಕ್ಕೆ ಯಾವಾಗ ಸುಖ ಸಿಗುತ್ತೆ ಅಂತಂದ್ರೆ ಅದು ತನ್ನ ಸ್ವರೂಪವನ್ನ ತಾನು ಮರಳಿ ಪಡೆದಾಗ ಅದಕ್ಕೆ ಆ ಸುಖ ಸಿಗುತ್ತೆ. ಅದರ ಸ್ವರೂಪ ಅಂದ್ರೆ ಅದು ಭಗವಂತನ ಸೇವೆ. ಯಾವಾಗ ಅದು ಸೇವೆಯಲ್ಲಿ ತೊಡಗುತ್ತೆ ಆಗ ಅದಕ್ಕೆ ನಿಜವಾದ ತೃಪ್ತಿ, ಆನಂದ ಅನ್ನುವಂಥದ್ದು ಸಿಗುತ್ತೆ. ಅಂತಹ ವ್ಯಕ್ತಿಗೆ ಯಾವುದೇ ಪಾಪದ ಪ್ರತಿಕ್ರಿಯೆಗಳು ಇರೋದಿಲ್ಲ. ಯಾಕೆ ಪಾಪದ ಪ್ರತಿಕ್ರಿಯೆಗಳಾಗುತ್ತೆ ಅಂತಂದ್ರೆ, ಈಗ ನಾನು ಮಾಡಬಾರದನ್ನ ಮಾಡ್ತೀನಿ ಅಂತಂದ್ರೆ ನನ್ನದಲ್ಲದನ್ನ ನಾನು ನಂದು ಅಂತ ಹೇಳ್ಕೊಳ್ತೇನೆ ಅಂದಾಗ ಅಲ್ಲಿ ನಮ್ಗೆ ಜಗಳಗಳಾಗುತ್ತೆ. ಆದ್ರೆ ಯಾವಾಗ ಯಾವ್ದು ನಂದು ಯಾವ್ದು ನನ್ನದಲ್ಲ ಅನ್ನೋದು ನನಗೆ ಅರ್ಥ ಆಗ್ಬಿಡುತ್ತೆ, ಆಗ ನಾನು ಯಾವುದೇ ಪಾಪ ಕಾರ್ಯಗಳಲ್ಲಿ ತೊಡಗೋದಿಲ್ಲ. ಅದರಿಂದ ಯಾವುದೇ ಪ್ರತಿಕ್ರಿಯೆಗಳಾಗುತ್ತೆ ಅನ್ನೋ ಹೆದರಿಕೆ, ಭಯ ಕೂಡ ಇರೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ, ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾಂ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನೇ, ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಈ ಪರಿಪೂರ್ಣತೆಯನ್ನು ಸಾಧಿಸಿದವನು ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೋ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ. ಈಗ ನಾವು 3 ರೀತಿಯ ಹಂತಗಳಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ತಿಳ್ಕೊತೀವಿ. ಯಾವ್ದೆಲ್ಲ 3 ರೀತಿಯ ಹಂತಗಳು? ಹರೇ ಕೃಷ್ಣ. ಬ್ರಹ್ಮನ್ ಹಂತ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಮಾತಾಜಿ. ಸೊ ಮೊದಲನೇ ಹಂತ ಅನ್ನುವಂಥದ್ದು ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಮತ್ತು ಅತ್ಯುನ್ನತ ಜ್ಞಾನದ ಹಂತ. ಅದು ಈಗ ನಾವು ಸಚ್ಚಿತ್ ಆನಂದ ಅಂತ ಹೇಳ್ತೀವಿ. ಒಂದು ಶಾಶ್ವತ, ಇನ್ನೊಂದು ಜ್ಞಾನ, ಇನ್ನೊಂದು ಆನಂದ. ಎಲ್ಲಿ ನಾವು ಈ ಒಂದು ಬ್ರಹ್ಮನ್ ಹಂತಕ್ಕೆ ಬರ್ತೀವಿ ಅದು ಶಾಶ್ವತತೆಯನ್ನ ಕುರಿತು ಹೇಳುವಂಥದ್ದು. ಅಂದ್ರೆ ನಾವು ಸಾಯುಜ್ಯ ಮೋಕ್ಷ ಅಂತ ಹೇಳ್ತಾರೆ, ಭಗವಂತನಲ್ಲಿ ಲೀನ ಆಗ್ತಾರೆ ಅಂತ. ಅಲ್ಲಿ ನಾವು ಶಾಶ್ವತವಾದ ಒಂದು ಬದುಕನ್ನ ಹರಿಸಿ ಹೋಗುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಪೂರ್ಣತೆಯ ಹಂತ ಮತ್ತೆ ಅತ್ಯುನ್ನತವಾದ ಜ್ಞಾನದ ಹಂತ. ಯಾರೆಲ್ಲ ಜ್ಞಾನಿಗಳಿದ್ದಾರೆ, ಯಾರೆಲ್ಲ ಈ ವೇದಾಧ್ಯಯನಗಳನ್ನ ಮಾಡ್ತಾರೆ ಅಂತವ್ರು ಈ ಹಂತವನ್ನ ಬಯಸ್ತಾರೆ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೋ. ಹೇಗೆ ನಾವು ಇಂತಹ ಒಂದು ಬ್ರಹ್ಮನ್ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಅಂತ. ಬ್ರಹ್ಮನ್ ಅನ್ನುವಂಥದ್ದು ಮೂಲದಲ್ಲಿ ಎಲ್ಲಿಂದ ಬರ್ತಾ ಇರುವಂತದ್ದು ಆ ಹಂತ ಅನ್ನುವಂಥದ್ದು? ಜ್ಯೋತಿ ಮಾತಾಜಿ. ಆ ಭಗವಂತನ ಒಂದು ಪ್ರಭೆ. ಭಗವಂತ ಅವನು ಶಾಶ್ವತ, ಅವನ ಪ್ರಭೆ ಕೂಡ ಅದು ಶಾಶ್ವತ. ಹಾಗೆ ಈ ಬ್ರಹ್ಮನ್ ಪ್ರಭೆ ಅನ್ನುವಂಥದ್ದು ಇದನ್ನ ನಾವು 18 days ಅಲ್ಲಿ ಕಲ್ತಿದ್ದೀವಿ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಯಾವ ಉದಾಹರಣೆ ಕೊಟ್ಟಿದ್ದಾರೆ 3 ಸಾಕ್ಷಾತ್ಕಾರಕ್ಕೆ? ರೈಲ್ವೆಯ ಉದಾಹರಣೆ ಕೊಟ್ಟಿದ್ದಾರೆ, ಸೂರ್ಯನ ಉದಾಹರಣೆ, ಸೂರ್ಯನ ಉದಾಹರಣೆಯಲ್ಲಿ ನಾವು ನೋಡ್ತೀವಿ, ಸೂರ್ಯನ ಒಂದು ಬೆಳಕು, ಶಾಖ ಏನ್ ಬರ್ತಾ ಇದೆ ಅದು ಬ್ರಹ್ಮನ್ ಹಂತ. ಆದ್ರೆ ಅಲ್ಲಿ ಸೂರ್ಯ ಒಂದು ಏನಂತ ಹೇಳ್ತೀವಿ, ಸ್ಟಾರ್ ಅಂತ ಕರಿತೀವಿ, ಇಲ್ಲಾಂದ್ರೆ ಗ್ರಹ ಅಂತ ಕರಿತೀವಿ. ಅದು ಪರಮಾತ್ಮ ಸಾಕ್ಷಾತ್ಕಾರ. ಅದರ ಹತ್ತಿರ ಹೋಗಿ ಒಳಗಡೆ ಹೋಗೋದಕ್ಕೆ ಭೌತಿಕ ದೇಹದಿಂದ ಸಾಧ್ಯ ಇಲ್ಲ. ಆದ್ರೆ ಹಾಗೆ ಯಾರಾದ್ರೂ ಹೋಗಿದ್ರೆ
ಅಲ್ಲಿ ನಾವು ಯಾರನ್ನ ಭೇಟಿ ಮಾಡ್ತೀವಿ? ಯಾರಿದ್ದಾರೆ ಅಲ್ಲಿ? ಹರೇ ಕೃಷ್ಣ. ಯಾರು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ? ಸೂರ್ಯ ದೇವನ ಹೆಸರು ವಿವಸ್ವಾನ್. ಆದ್ರೆ ಈಗ ಇಡೀ ಇಡೀ ಭೂಲೋಕಕ್ಕೆ ಒಬ್ಬ ಚಕ್ರವರ್ತಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಯಾರು? ಪರೀಕ್ಷಿತ ಮಹಾರಾಜ ಚಕ್ರವರ್ತಿಯಾಗಿದ್ದ. ಅದೇ ರೀತಿ ಧರ್ಮರಾಯ, ಅವನು ಕೂಡ ಯುಧಿಷ್ಠಿರ ಮಹಾರಾಜ, ಅವನು ಕೂಡ ಚಕ್ರವರ್ತಿಯಾಗಿದ್ದ. ಚಕ್ರವರ್ತಿ ಅಂದ್ರೆ ಇಡೀ ಭೂಲೋಕಕ್ಕೆ ಒಬ್ಬನೇ ರಾಜ, ಹಾಗೆ ಚಕ್ರವರ್ತಿ ಅಂತ ಅವನನ್ನ ಕರೀತಾರೆ. ಅದೇ ರೀತಿ ಇಡೀ ಸೂರ್ಯಮಂಡಲಕ್ಕೆ ಒಬ್ಬನೇ ರಾಜ ಅಂದ್ರೆ ಅದು ವಿವಸ್ವಾನ್. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಆ ಒಂದು ಗ್ರಹವನ್ನ ಅವನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಹೀಗೆ ಆ ವ್ಯಕ್ತಿ ಯಾರಿದ್ದಾರೆ? ಅದು ಬ್ರಹ್ಮನ್ ಸಾಕ್ಷಾತ್ ಸಾರಿ ಭಗವಾನ್ ಸಾಕ್ಷಾತ್ಕಾರ. ಆ ಗ್ರಹ ಏನಿದೆ, ಆ ಒಂದು ಸ್ಥಳ ಏನಿದೆ, ಅದನ್ನ ಪರಮಾತ್ಮ ಸಾಕ್ಷಾತ್ಕಾರ. ಅದರಿಂದ ಹೊರ ಹೋಗ್ತಾ ಇರುವಂತ ಬೆಳಕು ಶಕ್ತಿ ಶಾಖ ಏನಿದೆ, ಅದನ್ನ ಪರಮಾತ್ಮ ಸಾಕ್ಷಾತ್ಕಾರ, ಇದು ಬ್ರಹ್ಮನ್ ಸಾಕ್ಷಾತ್ಕಾರ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಆದ್ರೆ ನಾವು ದೂರದಿಂದ ಒಂದು ತಿರುಪತಿ ಬೆಟ್ಟವನ್ನ ನೋಡಿದಾಗ ಅದು ಹೇಗೆ ಮೋಡಗಳಿಂದ ಕವಿದಿರುತ್ತೆ, ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಇನ್ನಷ್ಟು ಹತ್ತಿರಕ್ಕೆ ಹೋದಾಗ ಅಲ್ಲಿ ಅನೇಕ ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇದೆ, ಅದು ಪರಮಾತ್ಮ ಸಾಕ್ಷಾತ್ಕಾರ. ಇನ್ನೂ ಹತ್ತಿರ ಹೋಗಿ ನೋಡಿದಾಗ ಹಸಿರು ಗಿಡದಲ್ಲಿ ಒಂದು ಹಸಿರು ಗಿಳಿ ಆ ಹಣ್ಣನ್ನ ತಿಂತಾ ಇರುತ್ತೆ, ಅದು ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಅಲ್ಲಿ ಭಗವಾನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಭಗವಂತ ಅವನು ಸಾಕಾರ ರೂಪದಲ್ಲಿ, ವ್ಯಕ್ತಿ ರೂಪದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ತಿಳಿಯುವಂಥದ್ದು. ಅದನ್ನ ತಿಳಿಯದೇ ಇರುವಂತಹ ಪ್ರಥಮ ಹಂತದ ಸಾಕ್ಷಾತ್ಕಾರ ಅಂದ್ರೆ ಅದು ಬ್ರಹ್ಮನ್. ಅದರಲ್ಲಿ ಭಗವಂತನ ಪ್ರಭೆಯನ್ನಷ್ಟೇ ತಿಳಿದಿರ್ತಾರೆ ಹೊರತು ಅದಕ್ಕಿಂತ ಹೆಚ್ಚು ಗೊತ್ತಿರೋದಿಲ್ಲ. ಇನ್ನೂ ಉದಾಹರಣೆಗಳನ್ನ ಕೊಡ್ತಾರೆ. ಕತ್ತಲೆಯಲ್ಲಿ ದೂರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಟ್ರೈನ್ ಮೂವ್ ಆಗ್ತಾ ಇದ್ರೆ ಅದರದ ಲೈಟ್, ಫ್ರಂಟ್ ಅಲ್ಲಿ ಹಾಕಿರೋ ಲೈಟ್ ಮಾತ್ರ ಕಾಣ್ತಾ ಇರುತ್ತೆ ಅಂತ, ಬೆಳಕನ್ನ ಮಾತ್ರ ನಾವು ನೋಡೋದಕ್ಕೆ. ಆಗ ಒಂದು ದೊಡ್ಡ ರೈಲ್ ಕಾಣುತ್ತೆ. ಆ ಟ್ರೈನ್ ಒಳಗಡೆ ಹೋದಾಗ ಅಲ್ಲಿ ಜನ ಇರ್ತಾರೆ. ಹಾಗೆ ಒಂದೊಂದು ಹಂತದಲ್ಲಿ ಆ ಭಗವಂತ ಸಾಕ್ಷಾತ್ಕಾರವನ್ನ ತಿಳ್ಕೊಂತಾ ಹೋಗುವಂಥದ್ದು. ಅದರಲ್ಲಿ ಮೊದಲ ಹೆಜ್ಜೆ ಅಂದ್ರೆ ಅದು ಬ್ರಹ್ಮ ಸಾಕ್ಷಾತ್ಕಾರ. ಅದನ್ನ ತಿಳಿದಂತವ್ರು ಯಾರು ಅಂದ್ರೆ ಜ್ಞಾನಿಗಳು. ಮತ್ತೆ ಯಾರು ಪರಮಾತ್ಮ ಸಾಕ್ಷಾತ್ಕಾರವನ್ನ ತಿಳಿದಿದ್ದಾರೆ ಅಂತಂದ್ರೆ ಅವರು ಯೋಗಿಗಳು ಅಂದ್ರೆ ತಪಸ್ಸು ಮಾಡುವಂತವ್ರು. ಮತ್ತೆ ಯಾರು ಈ ಭಗವಾನ್ ಸಾಕ್ಷಾತ್ಕಾರವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಭಗವಂತನ ಶುದ್ಧ ಭಕ್ತರು. ಅವರಿಗೆ ಭಗವಂತನ ಒಂದು ಪರಿಪೂರ್ಣ ಸಾಕ್ಷಾತ್ಕಾರ ಆಗಿದೆ. ಮತ್ತೆ ಅವರು ಭಗವಂತನನ್ನ ವ್ಯಕ್ತಿ ರೂಪದಲ್ಲಿ ಕಾಣ್ತಾರೆ. ಅವನ ಜೊತೆಯಲ್ಲಿ ಒಂದು ಸಂಪರ್ಕ ಅನ್ನುವಂಥದ್ದು ಅವರಿಗೆ ಆಗಿರುತ್ತೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ. ಜಾಮೂನನ್ನ ಉದಾಹರಣೆ ಕೊಡ್ತಾರೆ. ಜಾಮೂನ್ ಅದು ನಿಮ್ಗೆ ಮನೆ ಒಳಗಡೆ ಮೊದಲು ಹೆಜ್ಜೆ ಇಡ್ತೀರ ಬಾಗ್ಲಲ್ಲಿ, ಒಳಗಡೆ ಅಡಿಗೆ ಮನೆಯಲ್ಲಿ ಜಾಮೂನ್ ಮಾಡಿದ್ದಾರೆ, ನಿಮ್ಗೆ ಅದರ ಸ್ಮೆಲ್ ಮೂಗಿಗೆ ಬಡಿಯುತ್ತೆ. ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಾಮೂನ್ ಮಾಡಿದ್ದಾರೆ ಅನ್ನುವಂಥದ್ದು, ನಿಮ್ಗೆ ಗೊತ್ತಾಗುತ್ತೆ. ಆ ಮೂಗಿಗೆ ಬಡದಂತದ್ದು ಏನು ಸ್ಮೆಲ್ ಇದೆ ಅದನ್ನ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಹೋಲಿಸಿದ್ರೆ, ಅಡಿಗೆ ಮನೆಗೆ ಹೋಗಿ ಜಾಮೂನನ್ನ ಮುಟ್ತೀರಾ, ಕಣ್ಣಾರೆ ನೋಡ್ತೀರಾ, ಅದನ್ನ ಪರಮಾತ್ಮ ಸಾಕ್ಷಾತ್ಕಾರ ಅಂತಾರೆ. ಅದನ್ನ ಯಾವಾಗ ಬಾಯಲ್ಲಿ ಹಾಕಿ ಆ ಒಂದು ರುಚಿಯನ್ನ ಸವಿತೀರಾ, ಅದನ್ನ ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಯಾರು ಶುದ್ಧ ಭಕ್ತರಿರ್ತಾರೆ, ಆ ಭಗವಂತನ ಸವಿಯನ್ನ, ಆನಂದವನ್ನ ಅವರು ನೇರವಾಗಿ ಭಗವಂತನ ಸಂಪರ್ಕದಲ್ಲಿ ಅವರು ಪಡಿತಾ ಇರ್ತಾರೆ. ಯಾರು ಯೋಗಿಗಳಿರ್ತಾರೆ, ಅದು ಅವರು ಭಗವಂತನ ಪರಮಾತ್ಮನ ರೂಪದಲ್ಲಿ ಅವರ ಹೃದಯದಲ್ಲಿ ಕಣ್ಣಾರೆ ಕಾಣ್ತಾರೆ. ಆದ್ರೆ ಯಾರು ಇನ್ನು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿದ್ದಾರೆ ಅಂತವ್ರು ಭಗವಂತ ನಿರಾಕಾರ ಅಂತ ತಿಳಿತಾರೆ. ಅವನ ವ್ಯಕ್ತಿ ರೂಪ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತೆ ಅವನ ಶಕ್ತಿಗಳನ್ನ ಅವರು ಅನುಭವಿಸ್ತಾರೆ. ಆ ಶಕ್ತಿಗಳನ್ನೇ ಅವನು ಅಂತ ಹೇಳಿ ಆರಾಧನೆ ಮಾಡ್ತಾ ಇರ್ತಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ತನ್ನ ವೃತ್ತಿ ಕರ್ತವ್ಯಗಳಲ್ಲಿ ನಿರತರಾಗಿ ಆ ಕರ್ತವ್ಯವನ್ನು ದೇವೋತ್ತಮ ಪರಮ ಪುರುಷನಿಗಾಗಿ ಮಾಡುವಷ್ಟರಿಂದಲೇ ಮನುಷ್ಯನು ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭು ಅರ್ಜುನನಿಗೆ ವರ್ಣಿಸುತ್ತಾನೆ. ಪರಮಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನು ತನ್ನ ಕರ್ಮಫಲವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನ್ನ ಪರಮ ಹಂತವನ್ನು ಪಡೆಯುತ್ತಾನೆ. ಇದು ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ. ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸಿದೆ. ಮುಂದೆ ಹೇಗೆ ನಾವು ಪರಿಪೂರ್ಣ ಸಾಕ್ಷಾತ್ಕಾರವನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಕೃಷ್ಣ ಪ್ರಜ್ಞೆಯ ಮೂಲಕ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಮುಂದುವರಿಸ್ತಾ ಇದ್ದಾರೆ. ಭಗವಂತ ಆ ಒಂದು ಜ್ಞಾನವನ್ನ ಇಲ್ಲಿ ಅರ್ಜುನನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಮುಂದಿನ ಶ್ಲೋಕಗಳನ್ನ ಮುಂದಿನ ವಾರ ನೋಡೋಣ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಮಾತಾಜಿ. ಹಾಕಿದ್ದಾರೆ ಪ್ರವೇಶ ಹಾಕಿದ್ದಾರೆ 3 ಸರಿ ಬಂದಿಲ್ಲ ಹಾಕಿದ್ದಾರೆ. ಮಾತಾಜಿ. ಇನ್ನೊಮ್ಮೆ ಹಾಕ್ತೀರಾ ಮಾತಾಜಿ? ಚಾಟ್ ಬಾಕ್ಸ್ ಅಲ್ಲಿ ಓಪನ್ ಮಾಡಿ ಅಂತ. ಚಾಟ್ ಬಾಕ್ಸ್ ಹಾಗೆ ಇದೆ ಮಾತಾಜಿ, ನಂಗೆ ಸಿಕ್ಕಿಲ್ಲ ಮಾತಾಜಿ. ಮೇ ಬಿ ನೆಟ್ವರ್ಕ್ ಇಶ್ಯೂ ಕಾಣುತ್ತೆ ಅವಾಗ. ಹರೇ ಕೃಷ್ಣ ಪ್ರಭುಜಿ. ವಿನಾಯಕ್ ಪ್ರಭುಜಿ ಒಂದ್ಸತಿ ಹಾಕ್ಬಿಡಿ ಪ್ರಭುಜಿ. ಹಾಕ್ಲೇ ವಿನಾಯಕ್ ಪ್ರಭು ನಮ್ದು ಆಯ್ತು ಪ್ರಭು ಅಟೆಂಡೆನ್ಸ್. ಅಶ್ವಿನಿ ಮಾತಾಜಿ ನಂದು ಹಾಕನ್ರಿ ಮಾತಾಜಿ, ನಾನು ಒಂದು ಹಾಕ್ಲಿಲ್ಲ. ನಮ್ಮ ಮನೆಯವರು ಮಲಕ ನನ್ನದು ಹೇಳಿ ಮಾತಾಜಿ. ವಿನಾಯಕ್ ಪ್ರಭುಜಿ ಹಾಕ್ತೀರಾ ಮತ್ತೆ ಪ್ರಭುಜಿ? ಬಂತು ನೋಡಿ ಮಾತಾಜಿ, ನಾನು ಹಾಕ್ಬೇಕು. ಹಾ ಮಾತಾಜಿ ಬಂತು ಮಾತಾಜಿ. ವಿನಾಯಕ್ ಪ್ರಭು ಹಾಕ್ತಾರೆ ಮಾತಾಜಿ, ಅವ್ರು ಹಾಕ್ತಾರೆ. ಅವ್ರು ನಿಂತು ಮತ್ತೆ ಸರಿ ಚಿಕ್ಕ ಮಾತಾಜಿ. ಮಾತಾಜಿ ಅಂತ ಹಾಕ್ತಾರೆ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನೀವು ಹಾ ಸತ್ವ ಮಾತಾಜಿ. ಮತ್ತೆ ರಜೋ ತಮೋ ಗುಣಗಳಲ್ಲಿ ಕೇಳಿದಾರಲ್ಲ, 3 ಅಂದ್ರೆ ಹಿಂದಿನ ಬುಧವಾರ ಕಲಿಸಿದ್ದ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಲ್ಲ ಮಾತಾಜಿ. ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಅದು ಆ ದೃಷ್ಟಿಯಿಂದ ನಾವು ಹೇಳ್ಬೇಕಾ ಮತ್ತೆ ನೀವು ಹೇಗ್ ಹೇಳ್ಬೇಕು ಸತ್ವ ಮತ್ತೆ ರಜೋ ಮತ್ತೆ ತಮೋ ಗುಣಗಳು? ಅಂದ್ರೆ ಮಾತಾಜಿ ಕಾಯ ವಾಚ ಮನಸ್ಸ ಅಂತ ಹೇಳ್ತಾರಲ್ಲ, ಅಂದ್ರೆ ಕಾಯಿಕ ಮತ್ತೆ ಮಾನಸಿಕ ಮತ್ತೆ ದೈಹಿಕ ಆ ರೀತಿಯಿಂದ ಹೇಳ್ಬೇಕಾ ಸತ್ವ? ಅಂದ್ರೆ ಕನ್ಫ್ಯೂಸ್ ಆಗ್ತದೆ ಹೇಳ್ಬೇಕಾದ್ರೆ, ಅಂದ್ರೆ ನೀವ್ ಕೇಳ್ತೀರಾ ಅವಾಗ ಕನ್ಫ್ಯೂಸ್ ಆಗ್ತದೆ ಎಲ್ಲದು ಮತ್ತೆ. ಇನ್ನೊಂದ್ಸತಿ ನೋಡಿ ಮಾತಾಜಿ, ಇನ್ನೊಂದ್ಸಲ ಓದ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಬೇಕಿದ್ರೆ ಟೈಮ್ ಇದ್ದಾಗ ವಿಡಿಯೋ ಕೇಳ್ಕೊಡಿ, ಇದು ರೆಕಾರ್ಡಿಂಗು. ಅಲ್ಲ ನೀವ್ ಹೇಳ್ತೀರಿ ಅದು ಅರ್ಥ ಆಗತ್ತೆ, ಅದು ಈಗ ನೀವು ಪ್ರತ್ಯೇಕವಾಗಿ ನೀವು ಕೇಳ್ತೀರಾ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅಂದ್ರೆ ಅದೆಲ್ಲದು ಒಂದೇ ತರ ಉತ್ತರನೇ ಸಿಗತ್ತೆ ಅದರಿಂದ, ಅದು ಒಂದೇ ತರ ಉತ್ತರನೇ ಸಿಗತ್ತಲ್ಲ ಮತ್ತೆ ಅದರಿಂದ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅದು ಇದು ದೈಹಿಕ ತಪಸ್ಸು ಮಾನಸಿಕ ಆ ದೃಷ್ಟಿಯಿಂದನೇ ಹೇಳ್ಬೇಕಲ್ಲ ಮತ್ತೆ ಅದು ಆ ದೃಷ್ಟಿಯಿಂದನೇ ಇದೆಯಲ್ಲ ಅದು. ಅಂದ್ರೆ ದೈಹಿಕವಾಗಿ ಸತ್ವಗುಣ ತಮಸ್ಸು, ಮತ್ತೆ ಮಾನಸಿಕವಾಗಿ ಮತ್ತೆ ರಜೋಗುಣ ಅಂದ್ರೆ ಕಾಯ ವಾಚ ಮನಸ್ಸ, ಮಾತಿನ ತಪಸ್ಸು, ದೈಹಿಕ ತಪಸ್ಸು ಮತ್ತೆ ಸತ್ವಗುಣದಲ್ಲಿ ಕಾಯ ವಾಚ. ಇರುವಂತವ್ರು ಮಾತಾಜಿ ತಮ್ಮ ದೇಹ, ಮನಸ್ಸು, ಅದೇ ಬುದ್ಧಿ ಸತ್ವ. ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ರಜಗುಣದಲ್ಲಿರೋರು ಕ್ಲಿಯರ್, ಅವರು ತಮ್ಮ ಒಂದು ದೇಹದ ಇಂದ್ರಿಯ ಸುಖಕ್ಕಾಗಿ ಮಾತ್ರನೇ ಬಳಸ್ತಾರೆ. ಯಾರು ತಮಗುಣದಲ್ಲಿದ್ದಾರೆ ಅವ್ರಿಗೂ ಕೂಡ ಅವ್ರು ಒಳ್ಳೇದ್ ಮಾಡ್ಕೊಳ್ಳೋದಿಲ್ಲ. ಅವರ ದೇಹಕ್ಕೆ, ಮನಸ್ಸಿಗೆ ಅವರ ಒಂದು ಏನು ಸ್ವಾರ್ಥ ಇದೆ ಅದಕ್ಕೂ ಕೂಡ ಅವ್ರು ಒಳ್ಳೇದನ್ನ ಮಾಡ್ಕೊಳ್ಳೋದಿಲ್ಲ. ಆದ್ರೆ ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ನಾನ್ ಸುಖವಾಗಿದ್ದೀನಿ ಅಂತ ಅನ್ಕೋತಾ ಇರ್ತಾರೆ, ತಾನ್ ಮಾಡ್ತಾ ಇರೋದೇ ಸರಿ ಅಂತ ಅನ್ಕೋತಾ ಇರ್ತಾರೆ, ವಾದಿಸ್ತಾರೆ ಕೂಡ. ಹೌದು, ಅದು ಸತ್ವ ಮತ್ತೆ ರಜೋ ತಮ ಗುಣಗಳಲ್ಲಿ ನೀವು 3 ಟೈಪ್ಸ್ ಅಲ್ಲಿ ಕೇಳಿದ್ರಲ್ಲ, 3 ಸಲ ಕೇಳಿದಿರಲ್ಲ ಮತ್ತೆ ನೀವು 3 ಸಲ ಕೇಳಿದ್ದೀರಾ ಅಂದ್ರೆ ಇದು ಅಂದ್ರೆ ಮತ್ತೆ ಕಾಯಿಕ. ಜ್ಞಾನಿ, ಕರ್ಮ ಮತ್ತೆ ಕರ್ಮಿ ಈ ತರ ಮಾತಾಜಿ. ಹಾ ಜ್ಞಾನಿ ಕರ್ಮ ಬೇರೆ ಬೇರೆ ಮತ್ತೆ ಏನ್ ಹೇಳಿದ್ರಿ ನೀವು? ಅದು ಗೀತಾ ನೆನ್ನೆದಲ್ವಾ, ಮತ್ತೆ ಏನ್ ಓದ್ವಾರದಲ್ಲ ಹೇಳಿದ್ರಿ ನೀವು? ಮಾತಾಜಿ? ಜ್ಞಾನ, ಕರ್ಮ ಮತ್ತೆ ಕರ್ಮಿ. ಹಾ ಹೌದು, ಅದನ್ನ ನಾನು ಕೇಳಿ. ಎಸ್ ಮಾತಾಜಿ. ಜ್ಞಾನ, ಕರ್ಮಿ ಮತ್ತೆ ಕರ್ಮ ಹಾ ಮತ್ತೆ ಕರ್ಮಿ ಈ ರೀತಿಯಿಂದ ಇದ್ರೊಳಗೆ ಸತ್ವಗುಣ ತಮಸ್ಸು 3ನ್ನೇ ಹೇಳ್ಬೇಕು. ಓಕೆ ಹಾ ಓಕೆ, ಮಾತಾಜಿ. ಜ್ಞಾನ, ಕರ್ಮ ಮತ್ತೆ ಕರ್ಮ. ಸರಿ, ಅರ್ಥ ಆಯ್ತು. ಓಕೆ. ಇವತ್ತು ಶ್ಲೋಕ 40ವರೆಗೂ ಅದಿತ್ತು ಮಾತಾಜಿ. ಮತ್ತೆ ಈಗ ಸಾಕ್ಷಾತ್ಕಾರಗಳು ಪ್ರಾರಂಭ ಆಗುತ್ತೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಈಗ ಸಾಕ್ಷಾತ್ಕಾರ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಈಗ ಶುರುವಾಗಿದೆ. ಅಂದ್ರೆ 50ರಿಂದ ಶುರುವಾಗುತ್ತೆ ಅಲ್ಲ ಮಾತಾಜಿ? ಹಾ ಮಾತಾಜಿ, ಇನ್ನ ಮುಂದೆ ಭಕ್ತಿ ಯೋಗದ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಹೌದು. ಜ್ಞಾನ ಯೋಗ ಮುಗೀತು, ಇನ್ನು ಮುಂದೆ ಭಕ್ತಿ ಯೋಗದ ಬಗ್ಗೆ ಬರುತ್ತೆ. ಧನ್ಯವಾದ. ಇಲ್ಲಿ ಎಷ್ಟು ಜನ ನೀವು ಎಲ್ಲರೂ ಇದ್ರಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ಗೌರ್ಮಿತ ಚಾಲೆಂಜ್ ಅಲ್ಲಿ ಯಾರಾದ್ರೂ ಮಾಡಿದ್ರಾ? ಅದು ಏನಾದ್ರು ಗಿಫ್ಟ್ ಹತ್ರ ಕಳ್ಸೋದಕ್ಕೆ ಇನ್ಫಾರ್ಮ್ ಮಾಡಕ್ ಹೇಳಿದ್ರು, ನಾನು ಅದನ್ನ ಮರ್ತೋದೆ. ಅದೇ ಮೆಸೇಜ್ ಮಾಡಿದ್ರು ಪ್ರಭುಜಿ.
ಅವ್ರು ಯಾರನ್ನ ನೀವು ಭಕ್ತರನ್ನು ಮಾಡಿದಿರಿ ಅಂತ ಕೇಳಿದ್ರು, ಅದನ್ನ ವಿಡಿಯೋ ಮಾಡಿ ಫೋಟೋ ಹಾಕಿ ಅಂತ ಹೇಳಿ. ನಾನ್ ಭಕ್ತರು ಮಾಡಿದ್ದೆ, ನಾನು ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಅಲ್ಲಿ ಎಷ್ಟೋ ಜನ ಭಕ್ತರು ಆಗಿದ್ದಾರೆ. ಆದ್ರೆ ಅದ್ರದ್ದು ಫೋಟೋ ಎಲ್ಲ ಹೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ನನಗೆ ಆನ್ಲೈನ್ ಸಿಕ್ಕಿದೆ, ಆನ್ಲೈನ್ ಮಾಡಿದೆ ಮತ್ತೆ ಫೋಟೋ ಎಲ್ಲ ಸಿಗಲ್ಲ ಮಕ್ಕಳು. ಫೋಟೋ ಹೊಡ್ದು ಕಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ತುಂಬಾ ಇದ್ದೇನೆ ಅದ್ರೊಳಗೆ 2-3 ಕ್ವಶನ್ ತುಂಬಲಿಕ್ಕೆ ಆಗಲ್ಲ. ಅಂದ್ರೆ ಈ ತರ ಫೋಟೋ ಹೊಡ್ದು ಕಳಿಸಿ ಅವರು ಉಂಟು ಎಲ್ಲ ಅಂತ ಕೇಳಿದ್ದಾರೆ ಅವರು. ನಾನು ಮಹಾರಾಷ್ಟ್ರದಲ್ಲಿ ಇದ್ಕೊಂಡು 7-8 ಜನ ಮಾಡಿದ್ದೇನೆ, ಭಕ್ತರನ್ನ ಮಾಡಿದ್ದೇನೆ ನಾನು. ಆದ್ರೆ ಒಂದು ಅವರೊಟ್ಟಿಗೆ ಫೋಟೋ ಹೊಡೆದು ಹಾಕ್ಬೇಕು ಅಂತ ಎಲ್ಲ ಹೇಳ್ತು, ಅದು ನನ್ನ ಹತ್ರ ಆಗಲ್ಲ. ಅಂದ್ರೆ ಪ್ರೂಫ್ ಬೇಕಲ್ಲ ಅವರಿಗೆ, ಆ ದೃಷ್ಟಿಯಿಂದ ಅವ್ರು ಕೇಳ್ತಾರೆ ಮಾಡಿದ್ರು ಸರಿ. ಹೌದು. 2-3 ಕ್ವಶನ್ ನಾನು ಉತ್ತರ ಕೊಡಲ್ಲ, ದಿನನಿತ್ಯ ತುಂಬ್ತೇನೆ ಅದನ್ನ. ಆದ್ರೆ ಎರಡು ಕ್ವಶನ್ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ. ಹಾ ಮಾತಾಜಿ. ಮತ್ತೆ ಗಿಫ್ಟ್ ಏನಾದ್ರು ಮಾಡಿದ್ರ ಮಾತಾಜಿ, ಕಳಿಸ್ತಾ ಇದ್ದೀರಾ? ಅದ್ ನನ್ಗೆ ಅರ್ಥ ಆಗ್ಲಿಲ್ಲ ಮತ್ತೆ ಗಿಫ್ಟ್ ಕಳಿಸುವುದು. ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಕರಕುಶಲತೆ ಇರುತ್ತೆ, ಕ್ರಾಫ್ಟ್ ಗೊತ್ತಿರುತ್ತೆ, ಅದು ಮಾಡೋದು, ಭಗವಂತನಿಗಾಗಿ ಮಾಡೋದು, ಮತ್ತೆ ಮಂಗಳೂರಿಗೆ ಕಳಿಸೋದು. ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿ ಗಾಯತ್ರಿ ಮಾತಾಜಿಗೆ ಕಳಿಸ್ಬೇಕಂತೆ. ಈಗ ಅರ್ಥ ಆಯ್ತು. ಗಾಯತ್ರಿ ಮತ್ತೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹೌದೌದು, ಆ ತರ ನಾವು ಮಾಡಿ ಕಳಿಸೋದಾ ಅದು? ಈಗ ಅರ್ಥ ಆಯ್ತು. ಹಾ ಮಾತಾಜಿ, ನೀವು ಓನ್ ಆಗಿ ಮಾಡಿ ಅದನ್ನ ಕಳಿಸೋದು ಅವ್ರಿಗೆ. ಸರಿ ಸರಿ ಸರಿ, ಕಳಿಸ್ತೇನೆ. ಅರ್ಥ ಆಯ್ತು. ಕೆಲವೊಂದು ಅರ್ಥನೂ ಆಗುದಿಲ್ಲ ಮತ್ತೆ ಈಗ ಅರ್ಥ ಆಯ್ತು ನೀವು ಹೇಳಿದ್ದು. ಸರಿ ಸರಿ, ಧನ್ಯವಾದ. ಮಾಡಿ ಕಳಿಸ್ತೇನೆ. ಎಲ್ಲಾರ್ದು ಆಗಿದ್ರೆ ನಾನು ಎಕ್ಸಿಟ್ ಮಾಡ್ಲಾ? ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಅದೇ ಮಾತಾಜಿ 1 to 28 ಅದು ಕರ್ಮ ಯೋಗಿ ಏನು ಮಾತಾಜಿ, ಇವಾಗ ಲಾಸ್ಟ್ ವೀಕ್ ಆಗಿರೋದು. ಹಾ ಮಾತಾಜಿ, ಅದು ಕರ್ಮಯೋಗ. ಅದರಲ್ಲಿ ನಾವು ಮೂರು ಅಂದ್ರೆ 9 ಶ್ಲೋಕ ಏನೋ ಮಾಡಿದ್ವಿ. ಅದು ಜ್ಞಾನಯೋಗದ ಬಗ್ಗೆ. ಆದ್ರೆ ಆ ಒಂದು ಜ್ಞಾನ ಕರ್ಮ ಕರ್ಮಿ, ಅದು ಜ್ಞಾನಯೋಗದ ಪ್ರಾರಂಭ ಆಗೋಗಿತ್ತು. ಅದಕ್ಕೆ ಹಿಂದಿನದೆಲ್ಲಾನು ಕೂಡ ಕರ್ಮಯೋಗದ ಬಗ್ಗೆ ಆಗಿತ್ತು. ಅದೊಂದು ಎಷ್ಟನೇ ಶ್ಲೋಕ, 20 ಅಂತಾನೋ ಗೊತ್ತಿಲ್ಲ ಮಾತಾಜಿ, 20ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ ಅನ್ಸುತ್ತೆ. 20ರಿಂದ 40ನೇ ಶ್ಲೋಕದವರೆಗೂ ಅದು 19ರಿಂದ 40ನೇ ಶ್ಲೋಕದವರೆಗೂ ಅದು ಜ್ಞಾನಯೋಗ. ಇಲ್ಲಿಂದ ಆಚೆ ಬರೋದೆಲ್ಲವೂ ಕೂಡ ಭಕ್ತಿಯೋಗ. ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಗಾದ್ರೆ ಎಂಡ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಗ್ ಆಗ್ಬಿಟ್ಟಿತ್ತು ಮಾತಾಜಿ, ಕ್ಷಮೆ ಇರ್ಲಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಹಾ ಪ್ರಭುಜಿ, ಆಯ್ತು ಪ್ರಭುಜಿ. ಹಾ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.